ಆಗಿದೆ, ಸ್ಟ್ರಾಂಗ್ ಆಗಿದೆ. ನಮ್ಮ ಪಕ್ಕದಲ್ಲೇ ಇರುವಂಥ ಪಾಕಿಸ್ತಾನ ಛಿದ್ರವಾಗುವಂಥ ಹಂತಕ್ಕೆ ತಲುಪಿದೆ. ಚೀನಾದ ಎದುರಿಗೆ ಭಾರತ ಎದೆ ಎತ್ತಿ ನಿಲ್ಲಲಿಕ್ಕೆ ಸಾಧ್ಯವಾಗಿದೆ. ಜಗತ್ತಿನ ಅನೇಕ ಶಕ್ತ ರಾಷ್ಟ್ರಗಳೂ ಕೂಡ ಭಾರತವನ್ನು ಗೌರವಿಸಬೇಕಾದಂಥ ಅನಿವಾರ್ಯತೆಗೆ ಸಿಲುಕಿವೆ ಅಂತಂದರೆ ಅದರಲ್ಲಿ ಫಾರಿನ್ ಪಾಲಿಸಿಯ ಮೇಜರ್ ರೋಲ್ ಪ್ಲೇ ಮಾಡಿದೆ ಅಂತ ಯಾವ ಅನುಮಾನವೂ ಇಲ್ಲ. ಸೊ ಹಾಗಿದ್ದ ಮೇಲೆ ಸ್ವಲ್ಪ ಹಿಂದಕ್ಕೆ ನೋಡಿದರೆ 2014ಕ್ಕಿಂತ ಮುಂಚೆ ಚೀನಾ ಬಿಡಿ, ಪಾಕಿಸ್ತಾನವೂ ಭಾರತವನ್ನು ನೋಡಿದ್ರೆ ಗುರ್ರಂತಿತ್ತು. 2014ಕ್ಕಿಂತ ಮುಂಚೆ ವರ್ಲ್ಡ್ ಅಫೇರ್ಸ್ನಲ್ಲಿ ಪ್ರಾಬಬಲಿ ಅವ್ರು ಹೇಳಿದಂತೆ 2000 ಅಂತ ತೆಗೆದುಕೊಳ್ಳೋದಾದರೆ ಅದಕ್ಕಿಂತಲೂ ಮುಂಚೆ ವರ್ಲ್ಡ್ ಅಫೇರ್ಸಲ್ಲಿ ನಮಗೊಂದು ಮಾತೇ ಇರಲಿಲ್ಲ. ಅದಕ್ಕಿಂತ ಮುಂಚೆ ಜಗತ್ತೆಲ್ಲ ನಮ್ಮನ್ನು ಹೆಂಗೆ ನೋಡ್ತಿತ್ತು ಅಂತಂದರೆ ವೀಕೆಸ್ಟ್ ಕಂಟ್ರಿ ಥರ ನೋಡ್ತಾ ಇತ್ತು. ಯಾರಿಗೂ ಸೇರದ ಒಂದು ರಾಷ್ಟ್ರವಾಗಿ ನಮ್ಮನ್ನು ನೋಡ್ತಾ ಇತ್ತು. ಅಲಿಪ್ತ ನೀತಿಯ ಒಂದು ಅಂಗವಾಗಿ ನಮ್ಮನ್ನು ನೋಡ್ತಾ ಇತ್ತು ಅಂತಂದರೆ ಅವತ್ತಿನ ಫಾರಿನ್ ಪಾಲಿಸಿ ಫೇಲ್ಯೂರ್ ಅಂತಾನೆ ಅರ್ಥ ಅಂತ. ನಾನೇ ಸ್ವಲ್ಪ ವಿಸ್ತಾರವಾಗಿ ಫಾರಿನ್ ಪಾಲಿಸಿಯ ಕುರಿತಂತೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. PPT ಆನ್ ಮಾಡ್ಬೋದಾ? ಇಂಡಿಯನ್ ಫಾರಿನ್ ಪಾಲಿಸಿ ಮೇಲೆ. ಇಂಡಿಯನ್ ಫಾರಿನ್ ಪಾಲಿಸಿ ಇವತ್ತು ಒಂಥರ ನರೇಂದ್ರ ಮೋದಿಯವರಿಗೆ ಸಂವಾದಿಯಾಗಿ ನಿಂತಿದೆ. ಬಹುಶಃ ಜಗತ್ನಲ್ಲಿ ಅತ್ಯಂತ ಹೆಚ್ಚು ರೇಟೆಡ್ ಪ್ರೈಮ್ ಮಿನಿಸ್ಟರ್ ಯಾರಾದರೂ ಇದ್ದರೆ, ಅತ್ಯಂತ ಹೆಚ್ಚು ಖ್ಯಾತಿಯನ್ನು ಗಳಿಸಿರುವಂಥ ಪ್ರೈಮ್ ಮಿನಿಸ್ಟರ್ ಅಂತ ಯಾರಾದರೂ ಇದ್ದರೆ ವಿತ್ 76% ಆಫ್ ರೇಟಿಂಗ್ ಅದು ನರೇಂದ್ರ ಮೋದಿಯವರೇ. ನರೇಂದ್ರ ಮೋದಿಯ ನಂತರದ ರೇಟಿಂಗ್ ಇರುವಂಥವರಿಗೆ 55-56% ಇದೆ. 15ರಿಂದ 20% ಡಿಫರೆನ್ಸ್ ಇದೆ ಗ್ಲೋಬಲ್ ಲೀಡರ್ಗೆ. ಅಂದರೆ ನರೇಂದ್ರ ಮೋದಿ ಇವತ್ತು ಮಂಗಳೂರಿನ ಜನಕ್ಕೆ ಮಾತ್ರ ಇಷ್ಟ ಆಗೋದಲ್ಲ, ಕರ್ನಾಟಕದ ಜನಕ್ಕಲ್ಲ, ಭಾರತದ ಜನಕ್ಕಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಸರ್ವೆಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಜನರಿಂದ ಅಭಿಮಾನಕ್ಕೆ ಒಳಗಾಗಿರುವಂಥ, ಜನರಿಂದ ಅಭಿಮಾನವನ್ನು ಉಣ್ಣುತ್ತಾ ಇರುವಂಥ ಅಪರೂಪದ ವ್ಯಕ್ತಿಯಾಗಿ ನರೇಂದ್ರ ಮೋದಿ ನಿಂತಿದ್ದಾರೆ. ಇಂಡಿಯನ್ ಫಾರಿನ್ ಪಾಲಿಸಿಯ ಒಂದು ಅದ್ಭುತವಾದ ಯಶಸ್ಸಿದು ಅಂತ. ಸುಮ್ಮನೆ ಪಾಪ್ಯುಲರ್ ಆಗಿರುವಂಥದ್ದಲ್ಲ. ಮತ್ತು ನರೇಂದ್ರ ಮೋದಿಯವರನ್ನು ಡಿಫೇಮ್ ಮಾಡಲಿಕ್ಕೆ ಜಗತ್ನಲ್ಲಿ ಮಾಡ್ತಾ ಇರುವಂಥ ಪ್ರಯತ್ನ ಆರ್ಡಿನರಿ ಆಗಿರುವಂಥದ್ದಲ್ಲ. ಎಲೆಕ್ಷನ್ಗಿಂತ ಮುಂಚೆ, ಕರ್ನಾಟಕದ ಎಲೆಕ್ಷನ್ಗಿಂತ ಸ್ವಲ್ಪ ದಿನಗಳ ಮುಂಚೆ ಒಂದು ವಿಡಿಯೋ ರಿಲೀಸ್ ಆಗಿತ್ತು. BBC ಅವರು ಒಂದು ಡಾಕ್ಯುಮೆಂಟ್ರಿ ಮಾಡಿದರು. ಹೇಗೆ ಗುಜರಾತ್ನಲ್ಲಿ ನರೇಂದ್ರ ಮೋದಿಯವರು ಮುಸಲ್ಮಾನರ ಹತ್ಯೆ ಮಾಡಿಸಿದ್ರು ಅನ್ನುವಂಥ ಒಂದು ಸುಳ್ಳು ಸಂಗತಿಗಳನ್ನು ಡಾಕ್ಯುಮೆಂಟ್ ಮಾಡಿದರು. ಅದನ್ನು ಭಾರತದಲ್ಲಿ ಅದನ್ನು ವಿಡಿಯೋ ಪ್ರದರ್ಶನ ಇರದೇ ಇರುವಂತೆ ಬ್ಯಾನ್ ಮಾಡಲಾಯಿತು. ಆದರೆ ನರೇಂದ್ರ ಮೋದಿಯವರು ವಿದೇಶಕ್ಕೆ ಹೋದಾಗ, ಮೊನ್ನೆ ಅಮೆರಿಕಕ್ಕೆ ಹೋದಾಗ, ಅಮೆರಿಕಾದ ಚೌಕಗಳಲ್ಲಿ ಕೆಲವು ಪ್ರಮುಖವಾದ ಜಾಗಗಳಲ್ಲಿ ಫ್ರೀಯಾಗಿ ಅದನ್ನು ಜನರಿಗೆ ತೋರಿಸುವಂಥ ವ್ಯವಸ್ಥೆಯನ್ನು ಮಾಡಲಾಯಿತು. ಅಂದರೆ ನರೇಂದ್ರ ಮೋದಿಯವರನ್ನು ಡಿಫೇಮ್ ಮಾಡೋ ಪ್ರಯತ್ನ ಇದೆಯಲ್ಲ, ಅದು ಕೂಡ ಆರ್ಡಿನರಿ ಆಗಿರುವಂಥದ್ದಲ್ಲ. ಮತ್ತು ವಿಚಿತ್ರ ಅಂತಂದರೆ ಈ ಮನುಷ್ಯ ಪ್ರತಿ ಬಾರಿ ಎಷ್ಟು ಜನ ತುಳಿಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೋ ಅಷ್ಟೇ ಪ್ರಬಲವಾಗಿ ಮತ್ತೆ ಅವರು ಮುಂದೆ ಎದ್ದು ನಿಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಅತ್ಯಂತ ವಿಶೇಷವಾಗಿರುವಂಥ ಸಂಗತಿ. ಸೊ ಫಾರಿನ್ ಪಾಲಿಸಿ ಅಂದ ತಕ್ಷಣ ನಮಗೆಲ್ರಿಗೂ ಏನಿದೆ ಅಂತಂದರೆ, ಇಂಡಿಯಾದ ಫಾರಿನ್ ಪಾಲಿಸಿಯ ಪಿತಾಮಹ ಯಾರು ಅಂತ ಕೇಳಿದರೆ ನೀವು ಸುಮ್ಮನೆ ಕೇಳಿ ನೋಡಿ, ಭಾರತದಲ್ಲಿ ಏನೇ ಇದ್ರೂ ಅದಕ್ಕೆ ನೆಹರೂನೇ ಕಾರಣ ಅಂತ. ಇತ್ತೀಚೆಗೆ ಚಂದ್ರಯಾನ ಮಾಡಿದ್ವಿ, ಚಂದ್ರಯಾನ 3 ಆಯಿತು. ಚಂದ್ರಯಾನದ ಉಡಾವಣೆ ಆಗಬೇಕಾಗಿರುವಂಥ ವೆಹಿಕಲ್ ಹಾರಿತು, ಸಕ್ಸಸ್ಫುಲ್ ಆಯಿತು. ಇಡೀ ಜಗತ್ತು ಅಭಿನಂದಿಸ್ತು, ವೆರಿ ಗುಡ್ ಅಂತ. ಜಗತ್ತಿನಲ್ಲಿ 5 ರಾಷ್ಟ್ರಗಳು ಚಂದ್ರಯಾನವನ್ನು ಕೈಗೊಂಡಿವೆ, ಅದರಲ್ಲಿ ಒಂದು ರಾಷ್ಟ್ರ ಭಾರತ. ಸೆಕೆಂಡ್ ಪಾಯಿಂಟ್ ಏನು ಗೊತ್ತಾ? ಚಂದ್ರನ ಸೌತ್ ಪೋಲ್ನಲ್ಲಿ ವೆಹಿಕಲ್ನ ಇಳಿಸ್ಬೋದಾಗಿರುವಂಥ ಸಾಮರ್ಥ್ಯ ಇರೋದು, ಅಥವಾ ಮೊದಲನೇ ಬಾರಿಗೆ ಯಾರಾದರೂ ಇಳಿಸ್ತಾ ಇದ್ರೆ ಅದು ಭಾರತ ಮಾತ್ರ. ಇದುವರೆಗೂ ಯಾರೂ ಈ ಅಚೀವ್ಮೆಂಟ್ ಮಾಡಲಿಲ್ಲ. ಅಫ್ಕೋರ್ಸ್ ನಮ್ಮ ವಿಜ್ಞಾನಿಗಳ ಸಾಧನೆಯೇ. ಆದರೆ ಆಶ್ಚರ್ಯ ಏನು ಅಂತಂದರೆ ಕಾಂಗ್ರೆಸ್ಸಿಗರಿಗೆ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಹೆಂಗಿದನ್ನು ಏನು ಹೇಳೋದು ಅಂತ. ಅದಕ್ಕೆ ಅವ್ರು ಹೇಳಿದರು, ಇದು ತುಂಬ ಜನ ಕಾಂಗ್ರೆಸ್ನವ್ರು ಟ್ವೀಟ್ ಮಾಡಿದ್ದಾರೆ, ಈ ಇಸ್ರೋನ ಕಟ್ಟಿದ್ದು ನೆಹರು ಆಗಿರೋದ್ರಿಂದ ಇದರ ಎಲ್ಲ ಕ್ರೆಡಿಟ್ ನೆಹರುಗೆ ಹೋಗಬೇಕು ಅಂತ. ಬಟ್ ಇಂಟ್ರೆಸ್ಟಿಂಗ್ಲಿ ಇಸ್ರೋ ಹುಟ್ಟಿದಾಗ ನೆಹರು ಸತ್ತಿದ್ರು, ನೆಹರು ಬದುಕೇ ಇರಲಿಲ್ಲ. ನೆಹರು ತೀರ್ಕೊಂಡಿದ್ದು ಪ್ರಾಬಬ್ಲಿ 5-6 ವರ್ಷಗಳಾದರೂ ಆಗಿದ್ದಿರ್ಬೋದು. ಅದಕ್ಕೆ ಕಾಂಗ್ರೆಸ್ಸಿನ ಒಬ್ಬ ಲೀಡರು ಒಂದು ಟ್ವೀಟ್ ಮಾಡಿದರು, ಭಾಳ ಚೆನ್ನಾಗಿದೆ ಟ್ವೀಟ್, ನೀವು ಕೇಳಬೇಕಾಗಿರುವಂಥದ್ದು. ಟ್ವೀಟ್ ಏನು ಅಂತಂದರೆ, ನೆಹರು ಕನಸು ಕಟ್ಟಿದ್ರು, ಇಂದಿರಾ ಗಾಂಧಿ ಅದನ್ನು ನರ್ಚರ್ ಮಾಡಿದರು, ರಾಜೀವ್ ಗಾಂಧಿಯ ಒಟ್ಟಾರೆ ಆಲೋಚನೆಗಳು ಇವತ್ತು ನಭಕ್ಕೆ ಏರಿದೆ ಅಂತ. ಶಬಾಷ್, ಏನು ಅದ್ಭುತವಾದ ಟ್ವೀಟೇ ಚೆನ್ನಾಗಿದೆ. ನಾನು ಆ ಟ್ವೀಟಿಗೆ ಒಂದು ರಿಯಾಕ್ಟ್ ಮಾಡಿ ಅವರಿಗೆ ಹೇಳಿದೆ, ಒಂದು ಕೆಲಸ ಮಾಡಿ, ನೀವು ತಪ್ಪಿದ್ರಿ. ರಾಹುಲ್ ಗಾಂಧಿ ಪ್ರತಿನಿತ್ಯ ಮೋದಿಯ ವಿರುದ್ಧ ಮಾತನಾಡೋದ್ರಿಂದ ಮೋದಿ ಅನಿವಾರ್ಯತೆಗೆ ಸಿಲುಕಿ ಈ ಕೆಲಸ ಮಾಡಬೇಕಾಗಿ ಬಂತು ಅಂತ ಸೇರಿಸಿ ಅವನಿಗೂ ಸ್ವಲ್ಪ ಕ್ರೆಡಿಟ್ ಕೊಡಿ ಅಂತ. ಯಾವ ದುರಂತ ಇದು! ಕಾಂಗ್ರೆಸ್ ಎಷ್ಟು ಕೆಳ ಹಂತಕ್ಕೆ ಬಂದು ನಿಂತಿದೆ ಅಂತಂದರೆ ಏನಾದರೂ ಕೂಡ ನೆಹರು ಅಂತ ಹೇಳಬೇಕು ಅಂತ.
ಅದೇ ದಿಕ್ಕಿನಲ್ಲಿ ಕಳೆದ ಅನೇಕ ವರ್ಷಗಳವರೆಗೆ ಈ ದೇಶದ ಫಾರಿನ್ ಪಾಲಿಸಿ ಅಂತ ಏನಾದರೂ ಇದ್ರೆ ಅದು ನೆಹರೂದು ಅಂತ. ನೆಕ್ಸ್ಟ್ ಸ್ಲೈಡಿಗೆ. ಆದರೆ ಇಂಟ್ರೆಸ್ಟಿಂಗ್ಲಿ ನಾನು ಇತ್ತೀಚೆಗೆ ಒಂದು ಪುಸ್ತಕ ಜೈಶಂಕರ್ ಅವರು ಬರೆದಿದ್ದಾರೆ. ತಮ್ಮ ಪುಸ್ತಕದಲ್ಲಿ ಜೈಶಂಕರ್ ಹೇಳ್ತಾರೆ, ಭಾರತದ ಫಾರಿನ್ ಪಾಲಿಸಿ ಚಾಣಕ್ಯನಿಂದನೂ ಅಲ್ಲ, ವಿದೇಶದ ಪಾಲಿಸಿ ಅದಕ್ಕಿಂತಲೂ ಮುಂಚೆ ಮಹಾಭಾರತ ಕಾಲದಲ್ಲೇ ಈ ದೇಶದ ಫಾರಿನ್ ಪಾಲಿಸಿ ತುಂಬ ಸ್ಪಷ್ಟವಾಗಿ ಉಲ್ಲೇಖಗೊಂಡಿದೆ ಅಂತ. ಆ ಪುಸ್ತಕದಲ್ಲಿ ಸಾಕಷ್ಟು ಭಾಗ ಇದೆ ಅಂತ. ನಾನು ಒಂದಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. ಫಾರಿನ್ ಪಾಲಿಸಿ ಅಂದರೆ ಹೇಗಿರುತ್ತೆ ಮತ್ತು ನರೇಂದ್ರ ಮೋದಿಯವರ ಪಾಠ ಎಲ್ಲಿಂದ ಆಗಿದೆ ಅಂತ ಒಂದಷ್ಟು ಯೋಚನೆ ಮಾಡ್ತಾ ಹೋದ್ರೆ, ಹಿ ಸೇಸ್ ಫಸ್ಟ್ ಬುಕ್ ಆನ್ ಫಾರಿನ್ ಪಾಲಿಸಿ ಈಸ್ ಮಹಾಭಾರತ ಅಂತ. ಸುಮ್ಮನೆ ಯೋಚನೆ ಮಾಡಿ. ನೆಕ್ಸ್ಟ್ ಸ್ಲೈಡ್ನಲ್ಲಿ ಮಹಾಭಾರತದಲ್ಲಿ ಒಂದು ಸೇಯಿಂಗ್ ಇದೆ. ಕೃಷ್ಣ ನೆಕ್ಸ್ಟ್ ಅರ್ಜುನ ಯುದ್ಧ ಮಾಡುವಂಥ ಹೊತ್ತು ಬಂದಾಗ ಅರ್ಜುನ ಹೇಳ್ತಾನೆ, ಎದುರಿಗಿರೋರು ನನಗೆಲ್ಲ ರಿಲೇಟಿವ್ಸು, ನಾನು ಯುದ್ಧ ಮಾಡ್ಲಿಕ್ಕೆ ಹೋಗೋದಿಲ್ಲ, ನಾನು ಅದ್ರ ಬದಲು ಸನ್ಯಾಸ ತೆಗೆದುಕೊಳ್ತೀನಿ ಅಂತ. ಸನ್ಯಾಸ ತೆಗೆದುಕೊಳ್ಳೋದು ಅಂತಂದರೆ ಅವನ ಲೆಕ್ಕಕ್ಕೆ ಭಾಳ ಗ್ರೇಟ್ ಅಂತ, ಭಾಳ ಒಳ್ಳೆ ಕೆಲಸ ಅಂತ. ನಮಗೂ ಅನ್ಸುತ್ತೆ ಯುದ್ಧವನ್ನು ಬಿಟ್ಟು ಸನ್ಯಾಸಕ್ಕೆ ಹೋದ ಎಂಥ ಗ್ರೇಟ್ ಅಂತ. ನಾವು ಓಕ್ ಥರದಲ್ಲಿ ಯೋಚನೆ ಮಾಡಬೇಕು ಅಂದರೆ, ಲೆಫ್ಟ್ ಲಿಬರಲ್ ಥರ ಯೋಚನೆ ಮಾಡಬೇಕು ಅಂದರೆ ಭಾಳ ಒಳ್ಳೆ ಕೆಲಸ ಅಂತ. ಆದರೆ ಕೃಷ್ಣ ಹಂಗೆ ಯೋಚನೆ ಮಾಡಲಿಲ್ಲ. ಕೃಷ್ಣ ಒಂದು ಮಾತನ್ನು ಹೇಳ್ದ, ಕ್ಲೈಬ್ಯಮ್ಮಾಸ್ ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ ಅಂತ. ಹೇ ಅರ್ಜುನ, ನೀನು ಷಂಡತನ ಇದು. ಯುದ್ಧದ ರಂಗಭೂಮಿಗೆ ಬಂದು ಯುದ್ಧ ಭೂಮಿಗೆ ಬಂದು ನೀನು ಇಲ್ಲಿಂದ ಓಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದು ಷಂಡತನ. ನಿಂಗೆ ವೈರಾಗ್ಯ ಬಂದಿಲ್ಲ, ನಿಂಗೆ ನಪುಂಸಕತನ ಬಂದಿದೆ ಅಂತಂದ. ಇದು ಫಾರಿನ್ ಪಾಲಿಸಿಗೆ ಒಂದು ಬೇಸ್. ನಾವು ಪದೇ ಪದೇ ಏನು ಮಾಡ್ತಿದ್ವಿ ಅಂತಂದರೆ, ಪಾಕಿಸ್ತಾನದ ಜೊತೆಗೆ ಯುದ್ಧ ಆದಾಗ, ನಾವು ಪಾಕಿಸ್ತಾನ ಜೊತೆ ಯುದ್ಧ ಮುಗಿಸಿದ ನಂತರ ಅಥವಾ ಪಾಕಿಸ್ತಾನ ಭಯೋತ್ಪಾದನೆ ಮಾಡಿ ತೊಂದರೆ ಕೊಟ್ಟ ನಂತರ ಒಂದು ಪ್ರತಿಭಟನೆ ವ್ಯಕ್ತಪಡಿಸಿ ಸುಮ್ಮನಾಗ್ತಿದ್ವಿ ಮತ್ತು ಭಾರತ ತಕ್ಷಣ ರಿಕವರ್ ಆಯಿತು ಅಂತ ಭಾಳ ಬಾರಿ ನೋಡ್ತೀವಿ. ಎಲ್ಲೋ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಆಯಿತು, ಬಾಂಬ್ ಬ್ಲಾಸ್ಟ್ ಆದ ಮರುಕ್ಷಣ ಅಲ್ಲಿ ನೆಕ್ಸ್ಟ್ ಡೇ ಹೋದರೆ ಎಲ್ಲ ನಾರ್ಮಲ್ ಆಗಿರುತ್ತೆ, ಜನಜಂಗುಳಿ ತಂಪಾಡಿಗ್ತಾ ಓಡಾಡ್ತಿರುತ್ತೆ. ಆಮೇಲೆ ಹೇಳ್ತಾರೆ, ಭಾರತ ನೋಡ್ರು ನೆನ್ನೆ ತಾನೇ ಬಾಂಬ್ ಬ್ಲಾಸ್ಟ್ ಆಗಿದೆ, ತಲೆನೇ ಕೆಡಿಸ್ಕೊಳ್ಳದೆ ನಾರ್ಮಲ್ ಆಗಿದೆ. ಒಳ್ಳೆತನ ಅಲ್ಲ ಇದು. ನಮಗೆ ಅನಿಸಿತ್ತು ಇದು ಒಳ್ಳೆತನ ಅಂತ. ಪ್ರತಿ ಬಾರಿ ಬಾಂಬ್ ಬ್ಲಾಸ್ಟ್ ಆದಾಗಲೂ ನಾವು ರಿಯಾಕ್ಟ್ ಮಾಡ್ತಿದ್ದಿದ್ದು ಹೇಗೆ ಅಂತಂದರೆ, ಮಾರನೇ ದಿನವೇ ಭಾರತ ಸಿದ್ಧವಾಗಿದೆ, ತಯಾರಾಗಿದೆ ಅಂತ. ಮೊದಲನೇ ಬಾರಿಗೆ ನೀವು ನಮ್ಮ ಸೈನಿಕರಿಗೆ ಕೈ ಹಾಕಿದರೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ, ನಾನು ಸನ್ಯಾಸಿ ಅಲ್ಲ ಅಂತ ತೋರಿಸಿಕೊಟ್ಟದ್ದು ಈ ದೇಶದ ಪ್ರಧಾನಿ ಅಂತ. ಅಂದರೆ ಆ ಪಾಲಿಸಿ ಇದೆಯಲ್ಲ, ಆ ಪಾಲಿಸಿಯ ಬೇಸ್ ಎಲ್ಲಿದೆ ಅಂತ. ನೆಕ್ಸ್ಟ್, ಇದೇ ಪಾಲಿಸಿ ಮಹಾಭಾರತ ತುಂಬ ಚೆನ್ನಾಗಿ ಇನ್ನೊಂದು ಹೇಳುತ್ತೆ, ಚಿಕ್ಕ ಚಿಕ್ಕ ರಾಜ್ಯಗಳು ಸೆಪ್ರೇಟ್ ಆಗಿರಬೇಕು, ಅವುಗಳು ಬೇರೆ ಬೇರೆ ಕಡೆ ಯುದ್ಧ ಬಂದಾಗ ಹಂಚೋಗುತ್ತೆ, ಅದರ್ವೈಸ್ ಸಮರ್ಥವಾಗಿ ಕೆಲಸ ನಿರ್ವಹಿಸುವಂತಾಗುತ್ತೆ ಅಂತ. ಇದು ಮಲ್ಟಿಪೋಲಾರ್ ಕಂಟ್ರೀಸ್ಗಳ ಬಗ್ಗೆ ಮಾತನಾಡುತ್ತೆ. ನೀವು ಮಹಾಭಾರತ ಯುದ್ಧ ನಡೆಯುವಾಗ ನೀವು ನೋಡಿರ್ಬೋದು, ಯುದ್ಧ ನಡೆಯುವಾಗ ಪಾಂಡವರು ಮತ್ತು ಕೌರವರು ಅಂತ ಎರಡು ಭಾಗ ಆದಾಗ ಉಳಿದಂಥ ಎಲ್ಲ ರಾಜ್ಯಗಳು ತಮಗೆ ಯಾರ್ಯಾರು ಸೂಟ್ ಆಗ್ತಾರೋ ಆಯಾ ಭಾಗದಲ್ಲಿ ಡಿವೈಡ್ ಆಗ್ಬಿಟ್ಟು, ಅದು ಮಲ್ಟಿಪೋಲಾರ್ ಇದ್ದಾಗ ಮಾತ್ರ ಸಾಧ್ಯ ಆಗೋದು. ಆದರೆ ನೆಹರು ಕಾಲದಲ್ಲಿ ನಾವು ಮಾಡಿದ ತಪ್ಪಿನ ಕಾರಣಕ್ಕೋಸ್ಕರ ಎರಡು ಬೈಪೋಲಾರ್ ನೇಷನ್ಗಳು ಹುಟ್ಕೊಂಡ್ವು, ಅಮೆರಿಕ ಮತ್ತು ರಷ್ಯಾ, ಅಮೆರಿಕ ಮತ್ತು ಚೈನಾ. ನಮ್ಮ UPA 1-2 ಕಾಲದಲ್ಲೂ ಚೈನಾ ಹೆಂಗೆ ಬೆಳೀತು ಅಂತಂದರೆ, ಅಮೆರಿಕಕ್ಕೆ ಎದುರಾಗಿ ರಷ್ಯಾ ಹೋದ ನಂತರ ಯೂನಿಪೋಲಾರ್ ಆಗಿದ್ದಂಥ ಕಂಟ್ರಿನ ಅದು ಬೈಪೋಲಾರ್ ಆಗಿ ಕನ್ವರ್ಟ್ ಮಾಡ್ತು. ಚೈನಾ ತಾನೊಂದಷ್ಟು ಕಂಟ್ರೀಸನ್ನು ಗ್ರ್ಯಾಬ್ ಮಾಡ್ತು, ಆ ಕಡೆ ಅಮೆರಿಕ ತಾನೊಂದಷ್ಟು ಕಂಟ್ರೀಸನ್ನು ಗ್ರ್ಯಾಬ್ ಮಾಡಿ ಇಬ್ಬರೂ ಸಮಾನವಾಗಿ ನಿಲ್ಲುವಂಥ ಹಂತಕ್ಕೆ ಬಂದ್ಬಿಡ್ತು ನಮ್ಮ ಕಣ್ಣೆದುರುಗಡೆನೆ. ಆದರೆ ನರೇಂದ್ರ ಮೋದಿ ಬಂದ ನಂತರ ಇವತ್ತು ಜಗತ್ತು ಮಲ್ಟಿಪೋಲಾರ್ ವರ್ಲ್ಡ್ ಆಗಿ ನಿರ್ಮಾಣಗೊಳ್ತಾ ಇದೆ. ಮಲ್ಟಿಪೋಲಾರ್ ವರ್ಲ್ಡ್ ಅಂದರೆ ಏನು ಗೊತ್ತಾ, ಒಂದು ಸೆಂಟರ್ ಅಂತ ಇರೋದಿಲ್ಲ, ಭಿನ್ನ ಭಿನ್ನ ಸೆಂಟರ್ಗಳಿರ್ತವೆ. ನಾನು ಸುಮ್ಮನೆ ಒಂದು ಅದ್ಭುತವಾಗಿರುವಂಥ ಘಟನೆ ಹೇಳ್ತೀನಿ, ನಮ್ಮಲ್ಲಿ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಮೋದಿಯ ಫಾರಿನ್ ಪಾಲಿಸಿಯ ಒಂದು ಅದ್ಭುತವಾದ ವೈಶಿಷ್ಟ್ಯ, ಭಾರತ ಈಗ G20ಯ ಪ್ರೆಸಿಡೆಂಟ್. ನಾವು ಎಷ್ಟು ಹೆಮ್ಮೆ ಪಡ್ತಿದ್ದೀವಿ G20ಯ ಪ್ರೆಸಿಡೆಂಟ್ ಅಂತ. ಎಷ್ಟು ಚೆನ್ನಾಗಿ ಮೋದಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಅಂತಂದರೆ, ಜಗತ್ತಿನ ಎಲ್ಲೆಲ್ಲಿ G20ಯ ಪ್ರೆಸಿಡೆನ್ಸಿ ತಗೊಂಡು ರಾಷ್ಟ್ರಗಳನ್ನು ನಡೆಸಿದ್ದಾರೋ ಅವರೊಂದು 2-3 ಜಾಗಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲೇ ಎಲ್ಲ ಮೀಟಿಂಗ್ಗಳನ್ನು ನಡೆಸಿದ್ದಾರೆ. ಆದರೆ ನರೇಂದ್ರ ಮೋದಿಯವರು ಪ್ರತಿ ರಾಜ್ಯದಲ್ಲೂ ಒಂದು ಎರಡು ಜಾಗಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಇಡೀ ವರ್ಷ ಪೂರ್ತಿ ನಡೆಯುವಂಥ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರಾಜ್ಯಕ್ಕೆ ಶಿಫ್ಟ್ ಮಾಡಿದ್ದಾರೆ. ಸೊ ಇಡೀ ಎಲ್ಲ ರಾಜ್ಯಗಳು ಕೂಡ G20ಯ ಆ ಅದ್ಭುತವಾಗಿರುವಂಥ ಅನುಭವವನ್ನು ತಮ್ಮದಾಗಿಸ್ಕೊಳ್ತಿದೆ. ಆದರೆ ಇದೇ ಸಂದರ್ಭದಲ್ಲಿ ಗೊತ್ತಿಲ್ಲದೆ ಇರುವಂಥ ಅಪರೂಪದ ಸಂಗತಿ ಏನಂತಂದರೆ, ಈ G20ಯ ಒಟ್ಟಾರೆ ಪ್ರಕ್ರಿಯೆಗಳು ಆರಂಭವಾಗುವಾಗ ನರೇಂದ್ರ ಮೋದಿ ಗ್ಲೋಬಲ್ ಸೌತ್ ಮೀಟ್ ಅಂತ ಒಂದು ಮಾಡಿದರು.
ಫಾರಿನ್ ಪಾಲಿಸಿ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿವರೆಗೂ ನನಗೂ ಅಂದಾಜಿರಲಿಲ್ಲ ಏನು ಗ್ಲೋಬಲ್ ಸೌತ್ ಮೀಟ್ ಅಂದರೆ ಅಂತ. ಗ್ಲೋಬಲ್ ಸೌತ್ ಮೀಟ್ ಅಂದರೆ ಏನು ಗೊತ್ತಾ, ನಾವು ಗ್ಲೋಬಲ್ ನೋಡ್ತೀವಲ್ಲ, ಭೂಗೋಳ, ಆ ಭೂಗೋಳದ ಸದರ್ನ್ ಪಾರ್ಟ್ ಯಾವುದಿದೆಯೋ ಇವತ್ತು ವಾಪಸ್ ಮನೆಗೆ ಹೋಗಿ ನೋಡಿ, ಸೌತಲ್ಲಿರುವಂಥ ಬಹುತೇಕ ರಾಷ್ಟ್ರಗಳು ಬಡ ರಾಷ್ಟ್ರಗಳು, ಆಮೇಲೆ ಹೆಚ್ಚು ಜನಸಂಖ್ಯೆ ಇರುವಂಥ ರಾಷ್ಟ್ರಗಳು, ಅವರುಗಳು ಶ್ರೀಮಂತ ರಾಷ್ಟ್ರದ ಮುಂದೆ ಸಾಲಕ್ಕೋಸ್ಕರ ಮತ್ತೊಂದಕ್ಕೋಸ್ಕರ ಕೈ ಚಾಚ್ಕೊಂಡು ಕೂತಿರ್ತಾರೆ. ಅವರಲ್ಲಿ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಇಲ್ಲ. ಈ ಥರದ ಎಲ್ಲ ಸಮಸ್ಯೆಯಿಂದ ಇರುವಂಥದ್ದು ಗ್ಲೋಬಲ್ ಸೌತ್. ಗ್ಲೋಬಲ್ ನಾರ್ತ್ ಕಂಟ್ರೀಸ್ ರಿಚ್ ಕಂಟ್ರೀಸ್, ಅವರುಗಳು ಈ ಸದರ್ನ್ ಕಂಟ್ರೀಸ್ ಮೇಲೆ ತಮ್ಮ ಕಂಟ್ರೋಲ್ ಸ್ಥಾಪಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. G20 ಕಂಟ್ರಿನಲ್ಲಿ 20 ರಾಷ್ಟ್ರಗಳಿಗೆ ಮಾತ್ರ ಅವಕಾಶ. ಉಳಿದವರು ಕೆಲವರು ಮಾತ್ರ ಗೆಸ್ಟ್ ಆಗಿ ಬರಬಹುದು ಅಷ್ಟೇ. ಆದರೆ 20 ಮೇಲೆ ಮತ್ತೆ ಯಾರಿಗೂ ಇಲ್ಲ. ನರೇಂದ್ರ ಮೋದಿ ಏನು ಮಾಡಿದ್ರು ಗೊತ್ತಾ, ಈ G20 ನಡಿಬೇಕಾದ್ರೆ ಗ್ಲೋಬಲ್ ಸೌತ್ನ ಎಲ್ಲ ಕಂಟ್ರೀಸ್ಗಳನ್ನು ಭಾರತಕ್ಕೆ ಕರೆಸ್ಕೊಂಡು ಈ G20ಯಲ್ಲಿ ನಿಮ್ಮ ಪರವಾಗಿ ದನಿ ಎತ್ತಲಿಕ್ಕೆ ಯಾರೂ ಇಲ್ಲ ಅಂತ ತಿಳ್ಕೊಳ್ಬೇಡಿ, ನಾನು ನಿಮ್ಮ ಪರವಾಗಿದ್ದೀನಿ, ನಾನು ಮಾತನಾಡ್ತೀನಿ ಅಂತಂದ್ರು ನರೇಂದ್ರ ಮೋದಿ. ಭಾರತ ಈ ಗ್ಲೋಬಲ್ ಸೌತ್ ಕಂಟ್ರೀಸ್ನ ಲೀಡರ್. ಇವತ್ತು ಅಮೆರಿಕ ಕರೆದು ಸ್ಟೇಟ್ ವಿಸಿಟ್ಗೆ ಅವಕಾಶ ಮಾಡಿಕೊಟ್ಟಿದೆ. ಸ್ಟೇಟ್ ವಿಸಿಟ್ ಅಂತಂದ್ರೆ 4 ದಿನದ ಕಂಪಲ್ಸರಿ ವಿಸಿಟ್. ಅದು ಈ 4 ದಿನದಲ್ಲಿ ವೈಟ್ ಹೌಸಿಗೆ ಹೋಗೋದಿರುತ್ತೆ, ರೆಡ್ ಕಾರ್ಪೆಟ್ ವೆಲ್ಕಮ್ ಇರುತ್ತೆ, ಪೆನ್ಸಿಲ್ವೇನಿಯಾ ಸ್ಟ್ರೀಟ್ನಲ್ಲಿ ಸುಮಾರು 5 ದಿನಗಳ ಕಾಲ ಇಂಡಿಯನ್ ಫ್ಲಾಗ್ ಹಾರಾಡುತ್ತೆ. ಆ 4 ದಿನಗಳ ವಿಸಿಟ್ನ ಒಂದು ಪಾರ್ಟ್ ಆಗಿ ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡುವಂತ ಅವಕಾಶ ಕೊಡಲಾಗುತ್ತೆ. ಎಲ್ರಿಗೂ ಇಲ್ಲ, ಕೆಲವರಿಗೆ ಮಾತ್ರ ಅವಕಾಶ ಇರುತ್ತೆ. ನರೇಂದ್ರ ಮೋದಿಗೆ ಸ್ಟೇಟ್ ವಿಸಿಟ್ನ ಎಲ್ಲ ಅವಕಾಶ ಸಿಕ್ತು. ನಾನು ಸುಮ್ಮನೆ ಲೆಕ್ಕ ಹಾಕ್ತಾ ಕೂತಿದ್ದೆ, ಇನ್ನೊಂದು 8-9 ತಿಂಗಳು ಇರ್ತಾನೆ ಮನುಷ್ಯ. ಅಮೆರಿಕ ಇವನನ್ನು ಕರೆದು ಇಷ್ಟು ಸಂಭ್ರಮ ಯಾಕೆ ಮಾಡಬೇಕಾಗಿತ್ತು ಅಂತ. ಯಾಕೆಂದರೆ ಅಮೆರಿಕಕ್ಕೆ ಚೆನ್ನಾಗಿ ಗೊತ್ತಿದೆ, ಇವತ್ತು ಭಾರತ ಆರ್ಡಿನರಿ ರಾಷ್ಟ್ರ ಅಲ್ಲ, ಮಲ್ಟಿಪೋಲಾರ್ ವರ್ಲ್ಡನ್ನು ಕ್ರಿಯೇಟ್ ಮಾಡ್ತಾ ಇರುವಂಥ ಅಗ್ರಣಿ ರಾಷ್ಟ್ರ. ಭಾರತವನ್ನು ಬಿಟ್ಟು ನಾವು ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಗ್ಲೋಬಲ್ ಸೌತ್ಗಳ ಮೇಲೆ ಹೆಚ್ಚಿನ ದನಿ ಇರೋದು ಅದು ನರೇಂದ್ರ ಮೋದಿ ಅವರದು ಅಥವಾ ಭಾರತದ್ದು ಅಂತ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಇವತ್ತು ನಮ್ಮ ಮಾತುಗಳನ್ನು ಕೇಳುವಂಥ ಹಂತಕ್ಕೆ ಬಂದಿರೋ. ಅವ್ರು ಹೇಳ್ತಾರಲ್ಲ, ಇವತ್ತು ಯಾಕೆ ಜಗತ್ತು ನಮ್ಮ ಮಾತು ಕೇಳುತ್ತೆ ಅಂತಂದರೆ ಈ ಕಾರಣಕ್ಕೋಸ್ಕರ. ನೆಕ್ಸ್ಟು, ಮಹಾಭಾರತ ನಮಗೊಂದು ಒಳ್ಳೆ ಕಥೆಯನ್ನು ಹೇಳುತ್ತೆ. ಶಿಶುಪಾಲನ 100 ತಪ್ಪನ್ನು ಮನ್ನಿಸಿ ಕೊನೆಗೂ ಕೃಷ್ಣ ಅವನ ಸಂಹಾರ ಮಾಡ್ತಾನೆ. 100 ತಪ್ಪು ಮಾಡುವವರೆಗೂ ಸುಮ್ಮನೆ ಇರ್ತಾನೆ. ಆದರೆ ಯಾರು ಸುಮ್ಮನೆ ಇರ್ಬೋದು ಗೊತ್ತಾ, 100 ತಪ್ಪು ಮಾಡುವವರೆಗೂ 100 ತಪ್ಪುಗಳನ್ನು ಲೆಕ್ಕ ಹಾಕ್ತಿರೋನು ಸುಮ್ಮನೆ ಇರ್ಬೋದು. ನಾವುಗಳೆಲ್ಲ ಹೆಂಗಾಗ್ಬಿಡ್ತೀವಿ ಅಂತಂದರೆ, ಮೊದಲ 5 ತಪ್ಪುಗಳಾದ್ಮೇಲೆ 6ನೇ ತಪ್ಪಿನಿಂದ ಹೇಳ್ಕೊಳ್ಳಿ ಬಿಡು, ಹಾಳಾಗೋಗ್ಲಿ, ನಮಗೇನಾಗೋದಿದೆ ಅಂತ. ನಾವು ಆಗಿದ್ವಿ ಅಂತಂದರೆ 1947 ಪಾಕಿಸ್ತಾನ ನಮ್ಮ ಮೇಲೆ ಆಕ್ರಮಣ ಮಾಡ್ತು, 1965 ಆಕ್ರಮಣ ಮಾಡ್ತು, 1971 ಆಕ್ರಮಣ ಮಾಡ್ತು. ಇಷ್ಟಾದರೂ ಅಟಲ್ ಬಿಹಾರಿ ವಾಜಪೇಯಿ ಬಂದು ಒಂದು ಬಸ್ ಬಿಡ್ತೀನಿ, ಒಂದು ರೈಲ್ ಬಿಡ್ತೀನಿ, ಈಗಲಾದರೂ ಸರಿ ಹೋಗ್ಬೋದು ಏನೋ ಅಂತ ಎಲ್ಲ ಪ್ರಯತ್ನ ಮಾಡಿದ್ರು. 1999 ಅಟಲ್ಜಿ ಇದ್ದಾಗಲೇ ಕಾರ್ಗಿಲ್ನಲ್ಲಿ ನುಗ್ಗಿ ಕೂತ್ಕೋತು. ಹಾಗಂತ ಬರೀ ಇಷ್ಟೇ ಮಾತ್ರ ಅಲ್ಲ, 1971 ನಂತರ ಭಾರತವನ್ನು ಮುಖ್ಯ ಯುದ್ಧದಲ್ಲಿ ಮಣಿಸ್ಲಿಕ್ಕಾಗಲ್ಲ ಅಂತ ನಿರಂತರವಾಗಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಪಾಕಿಸ್ತಾನ ನಡೆಸ್ತಲೇ ಬಂತು. ಚೀನಾ ನಮ್ಮ ವಿರುದ್ಧ ಗನ್ ಇಡ್ಲಿಕ್ಕೆ ತನ್ನ ಹೆಗಲನ್ನು ಕೊಟ್ಟಿದ್ದು ಪಾಕಿಸ್ತಾನ. ಅಮೆರಿಕ ನಮ್ಮ ವಿರುದ್ಧವಾಗಲಿಕ್ಕೆ ಅದಕ್ಕೆ ಹೆಗಲು ಕೊಟ್ಟಿದ್ದು ಪಾಕಿಸ್ತಾನ. ನಿರಂತರವಾಗಿ ನಮಗೆ ಕಿರಿಕಿರಿ ಮಾಡ್ತಾ ಉಳಿತು ಪಾಕಿಸ್ತಾನ. ಆದರೆ ನಾವೇನು ಮಾಡಿದ್ವಿ ಉಲ್ಟಾ, ನಾವು ಮತ್ತೆ ತಪ್ಪುಗಳನ್ನು ಲೆಕ್ಕ ಹಾಕ್ತಾನೆ ಉಳಿದ್ವಿ. ಮಾಡಲಿ ಹೋಗ್ಲಿ ಬಿಡು, ರೂಢಿಯಾಗಿದೆ ಅದಕ್ಕೆ ಅಂತ ಹೇಳಿ ಜಗತ್ತಿನ ಮುಂದೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ಕೊಂಡು ಕೂತಿದ್ವಿ. ಆದರೆ ಕೃಷ್ಣನ ಪಕ್ಕಾ ಆಲೋಚನೆಯನ್ನು ಮಾಡಿದ್ದು ನರೇಂದ್ರ ಮೋದಿಯವರೇ. ಅಂದರೆ ಫಾರಿನ್ ಪಾಲಿಸಿಯನ್ನು ನಾವು ಹೇಗೆ ಬಳಸ್ಕೊಳ್ಬೋದು ಅಂತ. ಆದರೆ ನಂಗೆ ಭಾಳ ಇಂಟ್ರೆಸ್ಟಿಂಗ್ ಪಾರ್ಟು, ನಾನು ಸಾಧ್ಯ ಆದರೆ ಮುಂದೆ ಅದನ್ನು ಟಚ್ ಮಾಡ್ತೀನಿ. ಈ ದೇಶ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಪಾಕಿಸ್ತಾನದ ಒಳಗೆ 3 ಕಿಲೋಮೀಟರ್ ನುಗ್ಗಿ 40 ಜನರನ್ನು ಬಡಿದು ಪಾಕಿಸ್ತಾನದ ಲಾಂಚ್ ಪ್ಯಾಡ್ಗಳನ್ನು ಧ್ವಂಸ ಮಾಡಿ ಬಂದಾಗ, ಆ್ಯಂಡ್ ಸೆಕೆಂಡ್ಲಿ ಆಫ್ಟರ್ ಪುಲ್ವಾಮಾ ಅಟ್ಯಾಕ್ ಈ ದೇಶ ಏರ್ ಸ್ಟ್ರೈಕ್ ಮಾಡಿ 60 ಕಿಲೋಮೀಟರ್ ಒಳಗೆ ನುಗ್ಗಿ ಪಾಕಿಸ್ತಾನದ ಟ್ರೈನಿಂಗ್ ಸೆಂಟರ್ಗಳನ್ನು ಧ್ವಂಸ ಮಾಡಿ ಬಂದಾಗ ಬಾಲಾಕೋಟ್ನಲ್ಲಿ ಜಗತ್ತಿನ ಯಾವುದೇ ರಾಷ್ಟ್ರ ಭಾರತದ ವಿರುದ್ಧವಾಗಿ ದನಿ ಎತ್ತಲಿಲ್ಲ. ಕ್ಯಾನ್ ಯು ಇಮ್ಯಾಜಿನ್ ದಿಸ್? ರೀ, ಪಕ್ಕದ ಮನೆಗೆ ಯಾರಾದರೂ ಹೋದರೆ ಪೊಲೀಸನ್ನು ಕರೀತಾರ್ರಿ, ಪಕ್ಕದ ಮನೆಗೆ ಹೋದರೆ. ಆದರೆ ಈ ದೇಶ ಪಕ್ಕದ ಕಂಟ್ರಿ ಒಳಗೆ ನುಗ್ಗುತ್ತಲ್ಲ, ಯಾರೂ ಮಾತಾಡ್ಲಿವಲ್ಲ. ಯಾಕೆ ಮಾತಾಡಲಿಲ್ಲ ಅಂತಂದರೆ, ಯಾರೂ ಮಾತಾಡ್ಲಿಕ್ಕೆ ಆಗದೇ ಇರೋ ಥರದ ಒಂದು ಬಾಂಧವ್ಯವನ್ನು ಭಾರತ ಎಸ್ಟಾಬ್ಲಿಷ್ ಮಾಡ್ಕೊಂಡಿತ್ತಲ್ಲ. ಕೊನೆಗೆ ಎಲ್ಲಿವರೆಗೂ ಅಂತಂದರೆ, ಸ್ವತಃ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಇತ್ತೀಚೆಗೆ ಹೇಳಿದೆ, ನೀನು ಭಾರತದೊಂದಿಗೆ ಕಾಶ್ಮೀರದ ಇಶ್ಯೂನ ಮಾತನಾಡೋದು ಬಿಟ್ಟು ಭಾರತದೊಂದಿಗೆ ಚೆನ್ನಾಗಿರೋದನ್ನು ಕಲ್ತ್ರೆ ನೀನು ಚೆನ್ನಾಗಿರ್ತೀಯ, ಭಾರತನೂ ನಿನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳುವಷ್ಟರ ಮಟ್ಟಿಗೆ ಸೌದಿ ಅರೇಬಿಯಾ, ಒಂದು ಮುಸ್ಲಿಂ ಕಂಟ್ರಿ.
ಫಾರಿನ್ ಪಾಲಿಸಿ ಹೀಗೆ ಒಂದು ಗಂಭೀರವಾಗಿರುವಂಥ ಸಂಗತಿಗಳನ್ನು ಕೊಡುತ್ತೆ ಅಂತ. ನೆಕ್ಸ್ಟ್ ಸ್ಲೈಡ್ನಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡೋದು, ಧರ್ಮವನ್ನು ಉಳಿಸ್ಲಿಕ್ಕೆ ಧರ್ಮ ಮಾರ್ಗಿಗಳು ಒಂದಾಗಬೇಕು. ಹೊಸ ಪಾಲಿಸಿ ಅಲ್ಲ ಇದು, ಇದು ಮಹಾಭಾರತದ ಕಾಲದ ಪಾಲಿಸಿ. ಯಾರ್ಯಾರು ಧರ್ಮ ಮಾರ್ಗಿಗಳೋ ಎಲ್ಲರೂ ಒಟ್ಟಾಗಬೇಕು, ತಮ್ಮ ತಮ್ಮ ಬೇರೆ ಬೇರೆ ಉದ್ದೇಶಗಳಿದ್ರೆ ಮರಿಬೇಕು, ಗುರಿಯ ಕಡೆ ನಡಿಬೇಕು ಅಂತ. ಇದು ಮಹಾಭಾರತ ಹೇಳಿಕೊಟ್ಟಿರೋದು. ಈ ಆಧಾರದ ಮೇಲೆ ಈ ದೇಶದ ಪ್ರಧಾನಮಂತ್ರಿ ಜಪಾನಿಗೆ ಹೋದಾಗ ಒಂದು ಮಾತು ಹೇಳ್ತಾರೆ. ಜಪಾನಿಗೆ ಆರಂಭದ ದಿನಗಳಲ್ಲಿ ಹೋದಾಗ ನರೇಂದ್ರ ಮೋದಿ ಹೇಳ್ತಾರೆ, ನಾನು ಅಂದರೆ ಇಂಡಿಯಾ ಮತ್ತು ಜಪಾನ್ ಇಂಡಿವಿಜುವಲಿ ಸ್ಟ್ರಾಂಗ್ ಆಗೋದು ಬಹಳ ಒಳ್ಳೆಯದು, ಆದರೆ ಕಲೆಕ್ಟಿವ್ ಆಗಿ ನಾವು ಸ್ಟ್ರಾಂಗ್ ಆದರೆ ಜಗತ್ತಿಗೆ ಒಳ್ಳೆಯದು ಅಂತ. ಎಷ್ಟು ಚೆನ್ನಾಗಿದೆ ಮಾತು ನೋಡಿ. ಇಂಡಿವಿಜುವಲ್ ಆಗಿ ಭಾರತ ಸ್ಟ್ರಾಂಗ್ ಆಯಿತು, ತುಂಬ ಚೆನ್ನಾಗಿದೆ. ಇಂಡಿವಿಜುವಲ್ ಆಗಿ ಜಪಾನ್ ಸ್ಟ್ರಾಂಗ್ ಆಯಿತು, ತುಂಬ ಚೆನ್ನಾಗಿದೆ, ನಮ್ಗೆ ಒಳ್ಳೆಯದು. ಕಲೆಕ್ಟಿವ್ ಆಗಿ ನಾವುಗಳು ಸೇರಿಕೊಂಡು ಬೆಳೆದರೆ ಅದು ಜಗತ್ತಿಗೆ ಒಳಿತು ಉಂಟು ಮಾಡುತ್ತೆ ಅನ್ನೋದರ ಪರಿಣಾಮ ಇವತ್ತು ಈ ಥರದ ಅನೇಕ ರಾಷ್ಟ್ರಗಳೊಂದಿಗೆ ಭಾರತದ ಸಂಪರ್ಕ ಕಲೆಕ್ಟಿವ್ ಡೆವಲಪ್ಮೆಂಟ್ನ ಆಧಾರದ ಮೇಲೆ ನಿಂತಿರೋದ್ರಿಂದ ಇದುವರೆಗಿನ ಸಾಂಪ್ರದಾಯಿಕ ಕಲ್ಪನೆಗಳೆಲ್ಲ ಛಿದ್ರಗೊಂಡು ಹೊಸ ಫಾರಿನ್ ಪಾಲಿಸಿ ಜಗತ್ತಿನ ಮಟ್ಟಿಗೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಅದು ನರೇಂದ್ರ ಮೋದಿಯವರು ಹಾಕಿಕೊಟ್ಟಂಥ ಮಾರ್ಗ ಅಂತ. ಇನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು, ನಾವು ಗೆಲ್ಲಬೇಕು ಅಂತ ದೈವಿ ಚಟುವಟಿಕೆ ನಡೆಯುತ್ತೆ ಅಂತ. ನೀವು ಮಹಾಭಾರತದಲ್ಲಿ ಘಟನೆ ನೋಡ್ತೀರಿ, ಕರ್ಣನ ಕುಂಡಲವನ್ನು ತಗೊಳ್ಳಾಯಿತು, ಕರ್ಣನ ಕವಚವನ್ನು ತೆಗೆದುಕೊಳ್ಳಾಯಿತು, ಆನಂತರ ಏಕಲವ್ಯನನ್ನು ಮುಂಚಿತವಾಗಿಯೇ ಕೌರವರಿಗೆ ಉಪಯೋಗವಾಗದೇ ಇರುವಂಥರ ಅವನ ಬೆರಳನ್ನು ಕೆಸೆದುಕೊಳ್ಳಾಯಿತು. ಒಟ್ಟಲ್ಲಿ ಅಧರ್ಮಕ್ಕೆ ಅವನ ಉಪಯೋಗಕ್ಕೆ ಬರಬಾರದು ಅಂತ ಮುಂಚಿತವಾಗಿ ನಡೀತು. ದೈವಿ ಪ್ರಕ್ರಿಯೆ ಅಷ್ಟು ವ್ಯವಸ್ಥಿತವಾಗಿ ನಡೆಯುತ್ತೆ. ಈ ದೇಶಕ್ಕೂ ಕೂಡ ದೈವಿ ಪ್ರಕ್ರಿಯೆಗಳು ತುಂಬ ಸಂದರ್ಭದಲ್ಲಿ ಕೆಲಸ ಮಾಡಿದೆ. ಒಂದು ಉದಾಹರಣೆ ನೋಡಿ ತುಂಬ ಚೆನ್ನಾಗಿ ಕೊಟ್ಟರು. ರಷ್ಯಾ ಮತ್ತು ಉಕ್ರೇನ್ ವಾರ್ ಆಗಬೇಕಾದಾಗ, ಈ ಉಕ್ರೇನ್ ಮತ್ತು ರಷ್ಯಾ ವಾರ್ನ ನಡುವೆ ಭಾರತ ಇಬ್ಬರ ಜೊತೆಗೂ ಈಕ್ವಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆ, ಈಕ್ವಿ ಡಿಸ್ಟೆನ್ಸ್. ಉಕ್ರೇನ್ಗೂ ಹೇಳಿದೆ ಯುದ್ಧ ಒಳ್ಳೆಯದಲ್ಲ ಅಂತ, ರಷ್ಯಾಕ್ಕೂ ಹೇಳಿದೆ ಯುದ್ಧವೇ ಪರಿಹಾರವಲ್ಲ ಅಂತ. ಆದರೆ ಅಮೆರಿಕಕ್ಕೆ ಹೇಳ್ತು, ಹಂಗಂತ ನೀವು ಹೇಳದಂತೆ ನಾವೇನು ಕೇಳಲ್ಲ, ರಷ್ಯಾದೊಂದಿಗೆ ನಮ್ಮ ಒಪ್ಪಂದ ಹೆಂಗಿರಬೇಕೋ ಹಾಗೆ ನಡೆಯುತ್ತೆ, ನಾವು ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತ. ಒಂದು ಅಪರೂಪದ ಸಂಗತಿ ಹೇಳ್ತೀನಿ ನಿಮಗೆ. ರಷ್ಯಾ ಉಕ್ರೇನ್ ಯುದ್ಧ ನಡೆಯೋಕ್ಕಿಂತ ಮುಂಚೆ ನಮಗೆ ಆಯಿಲ್ ಎಕ್ಸ್ಪೋರ್ಟ್ ಮಾಡುವಂಥ ರಾಷ್ಟ್ರಗಳಲ್ಲಿ ರಷ್ಯಾ ಲಿಸ್ಟ್ನಲ್ಲಿ ಕೊನೆಯದಿತ್ತು. ಐ ಆಮ್ ನಾಟ್ ರಾಂಗ್, ಲೆಸ್ ದೆನ್ 1% ಇದ್ದಿರ್ಬೋದು. ಆದರೆ ಯುದ್ಧ ಶುರುವಾದ ಮೇಲೆ ರಷ್ಯಾ 2% ಆಯಿಲ್ ಎಕ್ಸ್ಪೋರ್ಟ್ ಮಾಡ್ತು, 5% ಆಯಿತು, 10% ಆಯಿತು. ಇವತ್ತು ರಷ್ಯಾ ನಮಗೆ ಹೈಯೆಸ್ಟ್ ಆಯಿಲ್ ಎಕ್ಸ್ಪೋರ್ಟರ್, ಕ್ರೂಡ್ ಆಯಿಲ್ ಎಕ್ಸ್ಪೋರ್ಟರ್. ಅದರ ಪರಿಣಾಮ ನಾವು ನನ್ನ ದೇಶಕ್ಕೆ ಆಯಿಲನ್ನು ತರಿಸ್ಕೊಂಡು ಅದನ್ನು ರಿಫೈನ್ ಮಾಡಿ ಈ ಯುರೋಪಿಯನ್ ಯೂನಿಯನ್ಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಮಾಡುವಾಗ ಇವತ್ತು ನಾವು ಆಯಿಲನ್ನು ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥ ರಾಷ್ಟ್ರಗಳಲ್ಲೂ ಒಂದಾಗಿದ್ದೀವಿ. ನಾವೇನಾದರೂ ಇಲ್ಲದೆ ಹೋಗಿದ್ದಿದ್ರೆ ಯುರೋಪಿಯನ್ ಯೂನಿಯನ್ಗಳು ಹಾಹಾಕಾರಕ್ಕೆ ಬೀಳ್ತಿದ್ವು. ಮತ್ತು ನಮ್ಮ ಧಾರಾಷ್ಟ್ರ ಹೆಂಗಿದೆ ಇವತ್ತು? ನಾವೇನು ಆರ್ಡಿನರಿ ರಾಷ್ಟ್ರ ಅಲ್ಲ ಇವತ್ತು. ಈ ದೇಶದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಯುರೋಪಿಯನ್ ಯೂನಿಯನ್ ಸ್ಪೆಷಲಿ ಇಂಗ್ಲೆಂಡ್ನಲ್ಲಿ ಮಾತಾಡ್ತಿರುವಾಗ ಒಬ್ಬ ಪತ್ರಕರ್ತ ಕೇಳ್ತಾನೆ, ರಷ್ಯಾದಿಂದ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಿರಲ್ಲ, ನಿಮ್ಮ ಆಯಿಲ್ ರಕ್ತ ಸಿಕ್ತ ಆಯಿಲ್ ಅಂತ ನಿಮ್ಗೆ ಅನ್ಸಲ್ವಾ ಅಂತ ಕೇಳ್ತಾನೆ. ಜೈಶಂಕರ್ ಅವ್ರ ಆನ್ಸರ್ ಏನು ಗೊತ್ತಾ? ಒಂದು ಚೂರು ಫಂಬಲ್ ಆಗೋದಿಲ್ಲ ರೀ ಆ ಮನುಷ್ಯ. ನಂಗೆ ಗೊತ್ತಿಲ್ಲ ಈ ದೇಶಕ್ಕೆ ಇಂಥ ವಿದೇಶಾಂಗ ಸಚಿವರು ಯಾವತ್ತು ಸಿಕ್ಕಿದ್ರೋ ಒಬ್ಬ ಅದ್ಭುತವಾದ ಮನುಷ್ಯ ಸಿಕ್ಬಿಟ್ಟಿದ್ದಾರೆ. ಏನು ಮಾತನಾಡ್ತಾರೆ ಗೊತ್ತಾ? ನಾವು ಇಡೀ ತಿಂಗಳಿಗೆ ಆಮದು ಮಾಡಿಕೊಳ್ಳುವ ಆಯಿಲನ್ನು ನೀವು ಒಂದು ಒಪ್ಪತ್ತಿಗೆ ಆಮದು ಮಾಡ್ಕೊಳ್ತೀರಾ, ನಾಚಿಕೆ ಆಗ್ಬೇಕು ನಿಮಗೆ ನಮ್ಗೆ ಹೇಳಬೇಕಾದ್ರೆ ಎನ್ನುವ ಲ್ಯಾಂಗ್ವೇಜ್ನಲ್ಲಿ ಆನ್ಸರ್ ಮಾಡ್ತಾರಲ್ಲ, ಅದು ನೋಡುವಾಗ ಗೂಸ್ ಬಂಬ್ಸ್ ಇತ್ತು ನಂಗೆ ಅವತ್ತು. ಏನು ಅದ್ಭುತವಾಗಿರುವಂಥ ಮಾತು ಅಂದರೆ, ಒಬ್ಬ ವಿದೇಶಾಂಗ ಸಚಿವ ತಾನು ಪ್ರೆಸೆಂಟ್ ಮಾಡುವಂಥ ರೀತಿ ಇದೆಯಲ್ಲ, ಆ ಥಾಟನ್ನು, ಅದು ಯಾಕೆ ಸಾಧ್ಯ ಆಯಿತು ಅಂತಂದರೆ ನಮಗೆ ದೈವಿ ಶಕ್ತಿಯು ಕೂಡ, ನಮಗೆ ಅಂತಲ್ಲ, ಯಾರು ಧರ್ಮದ ಪರವಾಗಿ ನಡೀತಿರ್ತಾರೋ ಅವರಿಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳು, ಕಾಸ್ಮಿಕ್ ಅರೇಂಜ್ಮೆಂಟ್ ನಡೆಯುತ್ತೆ ಅನ್ನೋದನ್ನು ಅದು ಮಹಾಭಾರತ ಹೇಳ್ಕೊಟ್ಟಿತ್ತು. ನಮ್ಮ ಕಾಲಕ್ಕೆ ಉಪಯೋಗ ಆಗ್ತಿದೆ. ನೆಕ್ಸ್ಟು ನರೇಂದ್ರ ಮೋದಿಯವರ ಕಾಲಕ್ಕೆ ಯಾರಿಂದ ಏನನ್ನು ಪಡ್ಕೊಳ್ಬೇಕು, ಯಾರನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ತುಂಬ ಚೆನ್ನಾಗಿರುವಂಥ ಪ್ರಕ್ರಿಯೆ. ನಿಮಗೆ ಒಂದು ಘಟನೆ ಮಹಾಭಾರತದಲ್ಲಿ ಬರುತ್ತೆ. ಯುದ್ಧ ಶುರುವಾಗಬೇಕು, ಅದಕ್ಕಿಂತ ಮುಂಚೆ ಅರ್ಜುನ ಮತ್ತು ದುರ್ಯೋಧನರು ಬರ್ತಾರೆ, ಕೂತ್ಕೊಳ್ತಾರೆ. ಕೂತ್ಕೊಂಡ ತಕ್ಷಣ, ಕಣ್ಣು ಬಿಟ್ಟ ತಕ್ಷಣ ಅವನು ಫಸ್ಟ್ ದುರ್ಯೋಧನನನ್ನು ನೋಡ್ತಾನೆ, ಹೇಳ್ತಾನೆ ನಿಂಗೇನು ಬೇಕೋ ಕೇಳ್ಕೊ ಅಂತ. ದುರ್ಯೋಧನ ನನಗೆ ನಿನ್ನ ಸೇನೆ ಬೇಕು ಅಂತ ಕೇಳ್ಕೊಳ್ತಾನೆ. ಅರ್ಜುನನ ಕಡೆ ತಿರುಗ್ತಾನೆ ಕೃಷ್ಣ, ನಿನಗೇನು ಬೇಕಿತ್ತು ಅಂತ. ನಂಗೆ ಒಳ್ಳೇದಾಯಿತು, ನನಗೇನು ಬೇಕೋ ಅದು ಸಿಕ್ತು, ನಂಗೆ ನೀನು ಬೇಕು, ನಿನ್ನ ಸೇನೆ ಬೇಕಾಗಿಲ್ಲ ಅಂತ. ನಿನ್ನ ಸೇನೆ ಹೋಗಲಿ ಪರವಾಗಿಲ್ಲ, ನೀನಿದ್ದರೆ ನನಗೆ ಸಂತೋಷ, ಅಷ್ಟು ಸಾಕು, ಧೈರ್ಯ ಬರುತ್ತೆ ಅಂತ. ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತಿರಬೇಕು? ಎಲ್ಲಿ ಕೃಷ್ಣನಿದ್ದಾನೋ ಅಲ್ಲಿ ಜಯ ಅಂತ ಅರ್ಜುನನಿಗೆ ಗೊತ್ತಿದ್ದರಿಂದ ಕೃಷ್ಣನ್ನೇ ಆಯ್ಕೆ ಮಾಡ್ಕೊಂಡ. ಇಟ್ಸ್ ಅ ಗ್ರೇಟ್ ಪಾಲಿಸಿ.
ದೂರದೃಷ್ಟಿ ಇದ್ರೆ ಪಕ್ಕ ಆಗತ್ತೆ. ಆದರೆ ಇವತ್ತು ಭಾರತದ ಪಾಲಿಸಿಯು ಹೆಂಗಿದೆ ಅಂತಂದರೆ, ಮೊದಲು ಒಂದು ಕಾಲ ಇತ್ತು, ನಾವು ರಷ್ಯಾ ಜೊತೆಗೆ ಟೋಟಲ್ ಫ್ರೆಂಡ್ಶಿಪ್, ಅಮೆರಿಕಾದಿಂದ ದೂರ. ಯುದ್ಧ ನಡೆದಾಗ ಅಮೆರಿಕ ಕಾಲಿಗೆ ಹೋಗ್ಬಿಡ್ಬೇಕಿತ್ತು, ನಾವು ದಯವಿಟ್ಟು ಹೆಲ್ಪ್ ಮಾಡಿ ಅಂತ. ಇಲ್ಲ ಅಂತಂದರೆ ಪೂರ್ತಿ ಅಮೆರಿಕಾದ ಕಡೆ, ರಷ್ಯಾದಿಂದ ದೂರ. ಇಲ್ಲ ಅಂತಂದರೆ ಅಮೆರಿಕಾನೂ ಸ್ವಲ್ಪ ದೂರ, ರಷ್ಯಾನೂ ದೂರ ಮಾಡಿಟ್ಟು ಚೈನಾ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳುವಂಥ ಅಯೋಗ್ಯ ಪಾರ್ಟಿಗಳಿದ್ವು ಈ ದೇಶದಲ್ಲಿ. ಐ ಆಮ್ ಸಾರಿ ಟು ಸೇ. ನಂಗೆ ಗೊತ್ತಿಲ್ಲ ಯಾಕೆ ಭಾರತೀಯರು ಇದನ್ನು ಮರೆತು ಹೋಗ್ಬಿಟ್ಟಿದ್ದಾರೋ ಅಂತ. ರಾಜೀವ್ ಗಾಂಧಿ ಫೌಂಡೇಶನ್ನ ಮೂಲಕ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರು ಚೀನಾಕ್ಕೆ ಹೋಗಿ ಕಮ್ಯುನಿಸ್ಟ್ ಪಾರ್ಟಿಯೊಂದಿಗೆ ಒಪ್ಪಂದ ಮಾಡ್ಕೊಳ್ತಾರೆ. ನನ್ನ ಶತ್ರು ರಾಷ್ಟ್ರ ರೀ ಅದು. ಚೀನಾ ಈಸ್ ಅವರ್ ಪೊಟೆನ್ಷಿಯಲ್ ಎನಿಮಿ ಅಂತ ಜಾರ್ಜ್ ಫರ್ನಾಂಡಿಸ್ ಹೇಳೋರು ರಕ್ಷಣಾ ಸಚಿವರಾಗಿದ್ದಾಗ. ಹಂಗೆ ಹೇಳಿ ಆಮೇಲೆ ಗಲಾಟೆ ಆಗಿ ಆ ಸೈಯಿಂಗ್ ನಾನು ವಾಪಸ್ ತೆಗೆದುಕೊಳ್ತೀನಿ ಅಂತೆಲ್ಲ ಹೇಳಬೇಕಾದಂಥ ಅನಿವಾರ್ಯತೆಗೆ ಸಿಕ್ಕಾಕೊಂಡ್ರವರು. ಅಂಥ ಚೀನಾ ಜೊತೆಗೆ ಆ ವಾಜಪೇಯಿ ಗೌರ್ಮೆಂಟ್ ಹೋದ ನಂತರ ಬಂದಿರುವಂಥ ಸರ್ಕಾರದ ಪ್ರಮುಖ ಪ್ರತಿನಿಧಿಗಳು ಹೋಗಿ ಅಲ್ಲಿನ ಕಮ್ಯುನಿಸ್ಟ್ ಪಾರ್ಟಿಯೊಂದಿಗೆ ಒಪ್ಪಂದ ಮಾಡ್ಕೊಂಡು ಬರ್ತಾರೆ. ನಿಮ್ಗೆ ಇನ್ನೊಂದು ಸಂಗತಿ ಹೇಳ್ತೀನಿ ನಾನು, ಆ ಕಮ್ಯುನಿಸ್ಟ್ ಪಾರ್ಟಿಯಿಂದ ರಾಜೀವ್ ಗಾಂಧಿ ಫೌಂಡೇಶನ್ಗೆ 1 crore rupees ರಿಸರ್ಚ್ಗೋಸ್ಕರ ಬಂತು. 1 crore rupees. ಏನು ರಿಸರ್ಚ್ ಮಾಡಿದ್ರೂ ಗೊತ್ತಿಲ್ಲ ನನಗೆ. ನಮ್ಮ ಶತ್ರು ರಾಷ್ಟ್ರದಿಂದ 1 ಕೋಟಿ ರೂಪಾಯಿ ತೆಗೆದುಕೊಳ್ಬೇಕಾಗಿರುವಂಥ ದೈನಂದಿನ ಸ್ಥಿತಿಗೆ ಒಂದು ಪಾರ್ಟಿ ಹೋಗುತ್ತಲ್ಲ. ಆದರೆ ಈ ದೇಶ ಇವತ್ತು ಹಂಗಿಲ್ಲ. ಈ ದೇಶ ಏನು ಹೇಳುತ್ತೆ ಗೊತ್ತಾ? ಗ್ಲೋಬಲ್ ಟೈಮ್ಸ್, ಚೀನಾದ ಒಂದು ಪತ್ರಿಕೆ ಭಾಳ ಹಿಂದೆ ಒಂದು ವರದಿ ಮಾಡಿತ್ತು, ಒಂದು ಟ್ವೀಟ್ ಮಾಡಿತ್ತದು. ಆ ಟ್ವೀಟಲ್ಲಿ ಏನಿತ್ತು ಅಂತಂದರೆ, ಇಂಡಿಯಾ ಹ್ಯಾಸ್ ಚೇಂಜ್ಡ್ ನೌ. ತನಗೇನು ಒಳ್ಳೇದಾಗುತ್ತೋ ಅದನ್ನು ಎಲ್ಲಿಂದ ಬೇಕಿದ್ರೂ ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗುತ್ತೆ. ಹೀಗಾಗಿ ಇಂಡಿಯಾನ ಹ್ಯಾಂಡಲ್ ಮಾಡುವಂಥ ಪಾಲಿಸಿಗಳು ಚೇಂಜ್ ಆಗಬೇಕಾಗಿದೆ ಅಂತ. ತನಗೆ ಯಾವುದು ಒಳ್ಳೆಯದೋ ಎಲ್ಲಿಂದ ತಗೋಬೋದು ಅಂತ. ಅಮೇರಿಕಾದ ಶಸ್ತ್ರಾಸ್ತ್ರಗಳು ತನಗೆ ಬೇಕು, ಡ್ರೋನ್ಸ್ ಬೇಕು, ಮುಲಾಜೆ ನೋಡೋದಿಲ್ಲ ಅಂತ. ನಂಗೆ ಬೇಕು ತಗೋತೀನಿ ಅಂತ. ರಷ್ಯಾದ ಆಯಿಲ್ ಬೇಕು ಅಂದಾಗಲೂ ಮುಲಾಜೆ ನೋಡೋದಿಲ್ಲ, ನನಗೆ ಬೇಕು ಯಾಕೆಂದರೆ ನನ್ನ ಜನರಿಗೆ ಇದು ಇಂಪಾರ್ಟೆಂಟ್, ನಾನು ತಗೊಳ್ತೀನಿ ಅಂತ. ಚಾಯ್ಸ್ ಇದೆಯಲ್ಲ ಈಗ ನಮ್ಮ ಹತ್ರ ಇದೆ. ನೀವು ಹೇಳದಂತೆ ಕೇಳಲಿಕ್ಕಲ್ಲ ನಾವಿರೋದು, ನಮಗೇನು ಉಪಯೋಗ ಆಗುತ್ತೋ ಅದನ್ನು ಮಾಡೇ ಮಾಡ್ತೀನಿ ಅಂತ. ವಿ ಆರ್ ದ ಬಿಗ್ ಮಾರ್ಕೆಟ್ ರೀ, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ. ಇದು ಹೊಸ ಆಲೋಚನೆ ಅಂತ. ಇನ್ನು ಯಾರು ಸರ್ವಾಧಿಕಾರಿಯಾಗಿರ್ತಾನೋ ಆ ಸರ್ವಾಧಿಕಾರಿಯಾಗಿದ್ದವ, ಯಾರು ಸರ್ವಾಧಿಕಾರಿಯಾಗಿರ್ತಾನೋ ಅವನು ಮೋಸ ಮಾಡೋದ್ರಲ್ಲಿ ನಿಸ್ಸೀಮ. ಇದು ಮಹಾಭಾರತ ನಮ್ಗೆ ಹೇಳ್ಕೊಟ್ಟಿದ್ದು, ನಾವು ಮರಿಬಾರದು ಅಂತ. ನೀವು ಯಾವಾಗ ರೂಟೆಡ್ ಆಗಿರ್ತೀರೋ, ಯಾವಾಗ ಈ ದೇಶದ ಮೂಲ ಸತ್ವ ಚಿಂತನೆಗಳೊಂದಿಗೆ ಒಂದಾಗಿರ್ತೀರೋ, ನೀವು ಮಾಡುವ ಕೆಲಸದಲ್ಲಿ ಅದರ ಛಾಯೆ ಕಾಣುತ್ತೆ ಅಂತ. ನೀವು ದುರ್ಯೋಧನ ನೋಡಿದ್ದೀರಿ, ಸರ್ವಾಧಿಕಾರಿಯವನು. ಅವನು ಪಾಂಡವರನ್ನು ಕೊಲ್ಲಿಕ್ಕೆ ಏನೆಲ್ಲ ಮಾಡಿದ? ಭೀಮನಿಗೆ ವಿಷ ಹಾಕಿಕೊಟ್ಟ, ಅರಗಿನ ಮನೆ ಕೊಟ್ಟು ಕಟ್ಟಿ ಪಾಂಡವರನ್ನ ನಾಶ ಮಾಡಬೇಕು ಅಂತ ಪ್ರಯತ್ನ ಪಟ್ಟ, ಕೊನೆಗೆ ಮೋಸದ ದ್ಯೂತದ ಕ್ರೀಡೆ ಮಾಡಿ ಅವರನ್ನು ಓಡಿಸಬೇಕು ಅಂತ ಪ್ರಯತ್ನ ಪಟ್ಟ. ಎಲ್ಲವನ್ನೂ ಮಾಡಿಯೂ ಕೂಡ ಕೊನೆಗೆ ಸೋತ. ಯಾಕೆಂದ್ರೆ ಸೋಲಿಸಬೇಕು ಅಂತ ನಿಶ್ಚಿತ ಮತಿಗಳವರದಿದ್ರು. ಆದರೆ ಇವತ್ತು ನಮ್ಮ ಪಕ್ಕದಲ್ಲಿ ಚೀನಾ ಅನ್ನುವಂಥ ಒಬ್ಬ ಸರ್ವಾಧಿಕಾರಿ ಕೂತಿದ್ದಾನೆ. ಏನೆಲ್ಲ ಮಾಡಿದ್ದಾನೆ ಚೀನಾದವನು ಅಂತಂದ್ರೆ, ಆತ ವ್ಯಾಪಾರದ ಬಂಧನವನ್ನು ಹೇರ್ತಾರೆ. ಚೀನಾ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ನಮಗೂ ಮತ್ತು ಚೀನಾ, ಕಾಂಗ್ರೆಸ್ ಗೌರ್ಮೆಂಟ್ ಹೋಗೋಕ್ಕಿಂತ ಮುಂಚೆ, ಆ ಸಂದರ್ಭದಲ್ಲಿ ಬರೋಕ್ಕಿಂತ ಮುಂಚೆ ನಮ್ಮದು ಮತ್ತು ಚೀನಾದ ವ್ಯಾಪಾರ ಸಂಬಂಧ ಹೇಗಿತ್ತು ಅಂತಂದರೆ ಆಲ್ಮೋಸ್ಟ್ ಈಕ್ವಲ್ ಲೆವೆಲ್ನಲ್ಲಿದ್ವಿ. ಅವರ ಎಕ್ಸ್ಪೋರ್ಟು ನಮ್ಮ ಎಕ್ಸ್ಪೋರ್ಟ್ಗಳು ಬಹಳ ಡಿಫ್ರೆನ್ಸ್ ಏನಿರಲಿಲ್ಲ. 10 ವರ್ಷದ ಕಾಂಗ್ರೆಸ್ ಕಾಲ ನಡೀತು. ಹೆಂಗೆ ನಡೀತು ಗೊತ್ತೇನು? ಈ ದೇಶದಲ್ಲಿ ಎಲ್ಲಿ ನೋಡಿದ್ರು ಚೀನಾ ಐಟಮ್ ರೀ. ನಾನೇ ಮಾತಾಡ್ತಿದ್ದೆ, ಚೀನಾದವ್ರು ಏನಪ್ಪ ಹಿಂಗೆ ತುಂಬಿಸ್ತಾರೆ, ಹಿಂಗೆ ಐಟಮ್ ತುಂಬಿಸ್ತಾರೆ, ಅವ್ರ ಹತ್ರ ಎಷ್ಟು ಕೆಲಸ ಮಾಡುವ ಕೈಗಳಿವೆ, ಎಷ್ಟು ಮಾಸ್ ಪ್ರೊಡಕ್ಷನ್ ಮಾಡ್ತಾರೆ, ನಾವೇ ಮಾತಾಡ್ತಿದ್ವಿ. ಅಷ್ಟು ಚೀನಾದ ಡಂಪಿಂಗ್ ಯಾರ್ಡ್ ಆಗೋಗಿದ್ವಿ ನಾವು. ಇವತ್ತಿಗೂ ಕೂಡ ನಮಗೂ ಮತ್ತು ಚೀನಾದ ನಡುವೆ ವ್ಯಾಪಾರದ ಒಂದು ಡಿಫರೆನ್ಸ್ ಇದೆಯಲ್ಲ, ಅನ್ಇಮ್ಯಾಜಿನಬಲಿ ಹ್ಯೂಜ್. ನರೇಂದ್ರ ಮೋದಿ ಇಷ್ಟು ಪ್ರಯತ್ನಗಳನ್ನು ಮಾಡಿದ ನಂತರವೂ ಕೂಡ ನಮಗೆ ಬೇಕಾಗಿರುವಂಥ ಆಟಿಕೆಗಳನ್ನು ಚೀನಾದಿಂದ ಆಮದು ಮಾಡ್ಕೊಳ್ಬೇಕಾಗಿರೋ ಪ್ರಯತ್ನ ಇತ್ತು, ನಮಗೆ ಅನಿವಾರ್ಯತೆ ಇತ್ತು. ನರೇಂದ್ರ ಮೋದಿಯವರು ಕಳೆದ 2-3 ವರ್ಷಗಳ ಹಿಂದೆ ಆಟಿಕೆಗಳಲ್ಲಿ ಆತ್ಮನಿರ್ಭರವಾಗಿರಬೇಕು ಅಂತ ನಿಶ್ಚಯ ಮಾಡಿದ ನಂತರ ಇವತ್ತು ನಾವು ಜಗತ್ತಿಗೆ ಆಟಿಕೆಗಳನ್ನು ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಕಂಟ್ರಿಯಾಗಿ ನಿರ್ಮಾಣಗೊಂಡಿದ್ದೀವಿ. ಭಾರತ ಡೆವಲಪ್ ಆಗ್ತಿರುವಂಥ ರೀತಿ ಇದು. ಆದರೆ ಹಂಗಿರಲಿಲ್ಲ ನಾವು ಅಂತ. ಚೀನಾ ಯಾರನ್ನ ತನ್ನ ತೆಕ್ಕೆಗೆ ತೆಗೆದುಕೋಬೇಕಾದರೂ ಮೊದಲು ವ್ಯಾಪಾರ ವಹಿವಾಟಿನ ಮೂಲಕ ತೆಗೆದುಕೊಳ್ಳುತ್ತೆ. ಆಮೇಲೆ ಚೀನಾ ಡೆಟ್ ಟ್ರ್ಯಾಪ್ನಲ್ಲಿ ಹಾಕುತ್ತೆ, ಸಾಲ ಕೊಡುತ್ತೆ. ಆ ಸಾಲವನ್ನು ತೀರಿಸ್ಲಿಕ್ಕೆ ಆಗದ ಸ್ಥಿತಿಗೆ ನಿರ್ಮಾಣ ಮಾಡಿ ತಾನು ಹೇಳಿದಂತೆ ಕೇಳುವ ರಾಷ್ಟ್ರವಾಗಿ ಕನ್ವರ್ಟ್ ಮಾಡುತ್ತೆ. ಆಫ್ರಿಕನ್ ಕಂಟ್ರೀಸು ಹಾಗೆ ಆಯಿತು. ಶ್ರೀಲಂಕಾ ಕೂಡ ಅದೇ ಥರದ ಡೆಟ್ ಟ್ರ್ಯಾಪಿಗೆ ಸಿಕ್ಕಾಕೊಳ್ತು. ಮೂರನೇದು, ಅದು ಅರ್ಬನ್ ನಕ್ಸಲ್ಗಳನ್ನು ಭಾರತದಲ್ಲಿ ಸೃಷ್ಟಿ ಮಾಡುತ್ತೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಅಮೇರಿಕಾದಲ್ಲೂ ಎಂಥ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಟ್ಟಿದೆ ಚೀನಾ ಅಂತಂದರೆ,
ನಾವು ಮಾತಾಡ್ಕೊಳ್ತೀವಲ್ಲ, ನನ್ನ ದೇಶದ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಚೀನಾ ಬೆಂಬಲಿತ ಅರ್ಬನ್ ನಕ್ಸಲರಿದ್ದಾರೆ ಅಂತ. ಅಮೇರಿಕಾದ ಹಾರ್ವರ್ಡ್ ಯೂನಿವರ್ಸಿಟಿ ಥರದ ಜಾಗಗಳಲ್ಲೇ ಚೀನಾ ಫಂಡ್ ಮಾಡಿ ತನಗೆ ಬೇಕಾಗಿರುವಂಥ ಚರ್ಚೆ ಅಲ್ಲಿ ನಡೆಯುವಂತೆ ಮಾಡಿಕೊಳ್ಳುವ ಮಟ್ಟಕ್ಕೆ ಚೀನಾ ಹೋಗ್ಕೂತಿದೆ. ಚೀನಾ ಅಷ್ಟು ಅಗಾಧವಾಗಿ ಬೆಳೆದು ನಿಂತಿದೆ. ಆದರೆ ಅದನ್ನು ಸಮರ್ಥವಾಗಿ ಎದುರಿಸಬೇಕು ಅಂತ ನಿಶ್ಚಯ ಮಾಡಿದವರು ನರೇಂದ್ರ ಮೋದಿ ಅನ್ನೋದರಲ್ಲಿ ಎರಡು ಅನುಮಾನನೇ ಯಾರೂ ಇಟ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅಂತಂದರೆ ಚೀನಾ ಜೊತೆಗೆ ಕಾಂಪೀಟ್ ಮಾಡ್ಬೋದಾಗಿರುವಂಥ ಎಲ್ಲ ಸಂಗತಿಗಳನ್ನು ನೋಟ್ ಮಾಡ್ಕೊಂಡು ಹಂಗೆ ಮಾಡ್ತಾ ಇದ್ದೀವಿ. ಎರಡನೇದು, ಚೀನಾ ಡೆಟ್ ಟ್ರ್ಯಾಪಿಗೆ ಭಾರತ ಯಾವತ್ತೂ ಬೀಳದಂತೆ ನೋಡ್ಕೊಂಡಿದ್ದೀವಿ. ಮತ್ತು ಈ ಅರ್ಬನ್ ನಕ್ಸಲಗಳಿಗೆ ಸರಿಯಾದ ಪಾಠ ಕಲಿಸಲಿಕ್ಕೆ ಭಾರತ ಸಿದ್ಧವಾಗಿದೆ. ಇತ್ತೀಚೆಗೆ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ, ಯಾರ್ಯಾರು ಗಮನಿಸಿದ್ದಾರೋ ಇಲ್ವೋ ಗೊತ್ತಿಲ್ಲ. ಮೇ ಬಿ ಅದು ಫಾರಿನ್ ಪಾಲಿಸಿಗೆ ನೇರವಾಗಿ ಕನೆಕ್ಟೆಡ್ ಅಲ್ಲ, ಆದರೆ ಯಾವ ಯೂನಿವರ್ಸಿಟಿಗಳು ಸರ್ಕಾರದ ಸವಲತ್ತನ್ನು ಪಡಿತಾವೋ ಆ ಯೂನಿವರ್ಸಿಟಿಗಳ ವೈಸ್ ಚಾನ್ಸಲರ್ಗಳನ್ನು ನೇಮಿಸುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರುತ್ತೆ ಹೊರತು ಬೇರೆ ಯಾರಿಗೂ ಅಲ್ಲ ಅನ್ನುವಂಥ ನಿರ್ಣಯ ಕೈಗೊಂಡಿದ್ದಾರೆ. ಇದರ ಮ್ಯಾಜಿಕ್ ಏನು ಗೊತ್ತೇನು? ಅನೇಕ ಯೂನಿವರ್ಸಿಟಿಗಳು ಇನ್ಕ್ಲೂಡಿಂಗ್ ಟಾಟಾದವರ ಯೂನಿವರ್ಸಿಟಿಯು ಸೇರಿದಂತೆ ಅಲ್ಲಿ ಯಾರು ಪ್ರಮುಖ ಸ್ಥಾನದಲ್ಲಿ ಕೂತ್ಕೊಳ್ತಾರೋ ಅವರು ಮತ್ತು ಅವರು ಕರೆಸುವಂಥ ಎಲ್ಲ ಲೆಕ್ಚರಿಂಗ್ ಮಾಡುವಂಥ ಎಲ್ಲ ವ್ಯಕ್ತಿಗಳು ಹೆಂಗಿರ್ತಾರೆ ಅಂತಂದರೆ ಆಂಟಿ ಇಂಡಿಯನ್ ಥಾಟ್ಸ್ ತುಂಬುವಂಥವ್ರೆ. ಈಗ VCಯನ್ನೇ ತಾನು ಕೂರಿಸ್ಬೋದಾಗಿರುವಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡ ನಂತರ ಒಳಗಿಂದಲೇ ಕ್ಲೀನ್ ಮಾಡುವಂಥ ಒಂದು ಪ್ರಕ್ರಿಯೆ ಶುರುವಾಗಿದೆಯಲ್ಲ, ಲೇಟ್ ಆಗಿದೆ, ಬಟ್ ಗುಡ್. ಈ ಸರ್ವಾಧಿಕಾರಿಯನ್ನು ಹೆಂಗೆ ಬಡಿಬೇಕು ಅಂತ ತುಂಬ ಸ್ಪಷ್ಟವಾಗಿ ಗೊತ್ತಿದೆ. ನೆಕ್ಸ್ಟ್ ಸ್ಲೈಡು. ಯುದ್ಧದ ವೇಳೆ ಅತಿ ಚಿಕ್ಕ ವ್ಯಕ್ತಿಯೂ ಮುಖ್ಯವಾಗ್ತಾನೆ. ನಮಗೆ ಚಿಕ್ಕ ವ್ಯಕ್ತಿ ಅಂತ ಪಕ್ಕಕ್ಕಿಡುವಂತಿಲ್ಲ. ನಿಮ್ಗೆ ಗೊತ್ತಿರಲಿ, ಅಭಿಮನ್ಯುವನ್ನ ಅರ್ಜುನ ಯಾಕೆ ಕಳ್ಕೊಂಡ ಅಂತಂದ್ರೆ, ಅರ್ಜುನನನ್ನ ಯುದ್ಧ ಭೂಮಿಯಿಂದ ಹೊರಗೆ ಕರ್ಕೊಂಡು ಹೋದನೊಬ್ಬ ಸಾಮಾನ್ಯ ವ್ಯಕ್ತಿ. ಅವನು ದೂರಕ್ಕೆ ಕರ್ಕೊಂಡೋದ, ಆಗ ಈ ಚಕ್ರವ್ಯೂಹವನ್ನು ಪ್ರವೇಶಿಸಿದ ಅಭಿಮನ್ಯು ತೀರಿಕೊಳ್ಬೇಕಾದಂಥ ಸ್ಥಿತಿ ಬಂತಲ್ಲ, ಅದು ಅತ್ಯಂತ ಡೇಂಜರಸ್ ಅಂತ. ಆದರೆ ನರೇಂದ್ರ ಮೋದಿ ಚಿಕ್ಕವರನ್ನು ಹೇಗೆ ಜೋಡಿಸ್ಕೊಂಡಿದ್ದಾರೆ ಅಂತಂದರೆ, ಅದು ಭೂತಾನ್ ಇರಲಿ, ಮಯನ್ಮಾರ್ ಇರಲಿ, ಬಾಂಗ್ಲಾದೇಶ ಇರಲಿ, ಟಾನ್ಜಾನಿಯಾ ಇರಲಿ, ಫಿಜಿ ಅಂತ ರಾಷ್ಟ್ರವನ್ನು ಕೂಡ ಈ ಮನುಷ್ಯ ಬಿಟ್ಟಿಲ್ಲ. ಇತ್ತೀಚೆಗೆ ನರೇಂದ್ರ ಮೋದಿ ಪಪುವಾ ನ್ಯೂಗಿನಿಗೆ ಹೋಗಿ ಬಂದರು. ಅದು ಮುಂದೊಂದು ಕೇಸನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಈ ಚಿಕ್ಕ ರಾಷ್ಟ್ರಗಳು ಎಂಥ ಮ್ಯಾಜಿಕ್ ಮಾಡ್ತವೆ ಅಂತ. ಪಪುವಾ ನ್ಯೂಗಿನಿಗೆ ಹೋಗಿ ಬಂದಾಗ ಚಿಕ್ಕ ರಾಷ್ಟ್ರ ಅದು. ಕಾಂಗ್ರೆಸ್ನವ್ರು ಏನು ಹೇಳಿದ್ರು ಗೊತ್ತಾ? ಒಂದು ಚಿಕ್ಕ ಜುಜುಬಿ ರಾಷ್ಟ್ರಕ್ಕೆ ಹೋಗಿ ಇಷ್ಟು ಮೈಲೇಜ್ ತಗೊಳ್ತಾರೆ ಇವರು. ಒಂದು ರಾಷ್ಟ್ರವನ್ನು ಜುಜುಬಿ ಅಂತ ಯಾರಾದರೂ ಕರೀತಾರೇನ್ರಿ? ಒಂದು ಚಿಕ್ಕ ರಾಷ್ಟ್ರ ಅಂತ ಯಾರಾದರೂ ಕರೀತಾನೇನ್ರಿ? ಒಂದು ರಾಷ್ಟ್ರಕ್ಕೆ ಅದರದ್ದೇ ಅದೊಂದು ಮೌಲ್ಯ ಇದೆ. ನರೇಂದ್ರ ಮೋದಿ ಅದನ್ನು ಗುರುತಿಸಿ ಹೋದರು. ಅದರ ಲಾಭವನ್ನು ಹೇಗೆ ತಗೊಳ್ತಾರೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆದರೆ ನರೇಂದ್ರ ಮೋದಿ ಇನ್ನೊಂದು ವಿಚಾರ ಅವರದ್ದು, ಅವರು ನರೇಟಿವ್ ಸೃಷ್ಟಿ ಮಾಡೋದ್ರಲ್ಲೂ ಎಕ್ಸ್ಪರ್ಟ್. ಪಾಂಡವರು ನರೇಟಿವ್ ಸೃಷ್ಟಿ ಮಾಡಿದರು. ಮಹಾಭಾರತ ಎಷ್ಟು ಒಳ್ಳೊಳ್ಳೆ ಕಥೆಗಳನ್ನು ಕಟ್ಕೊಡುತ್ತೆ ನೋಡಿ. ನಾನು ಸುಮ್ಮನೆ ಹೈಲೈಟ್ ಪಾಯಿಂಟ್ ಅಷ್ಟೇ ಹೇಳ್ತಿದ್ದೀನಿ. ಇಡೀ ಮಹಾಭಾರತ ಇಂಥ 1000 ಐಡಿಯಾಸ್ ಕೊಡುತ್ತೆ. ಪಾಂಡವರು ಏನು ಮಾಡಿದರು? ಯುದ್ಧಕ್ಕೆ ಸಿದ್ಧವಾಗೋಕ್ಕಿಂತ ಮುಂಚೆ ಎಲ್ಲ ಕೃಷ್ಣನ ಐಡಿಯಾ. ಅದಕ್ಕೆ ಕೃಷ್ಣನ ರಾಜನೀತಿ ಅಂತಾನೆ ಕರೆಯೋದು. ಅವನು ಹೇಳ್ದ, 5 ಗ್ರಾಮಗಳನ್ನು ಕೇಳಿ, ನೀವು ಕೇಳಿ ಅವನು ದುರ್ಯೋಧನ ಕೊಡಲ್ಲ ಅಂದರೆ ಮುಂದಕ್ಕೆ ಹೋಗೋಣ ಅಂತ. ಪಾಂಡವರಲ್ಲೇ ಕೆಲವರು ಗಲಾಟೆ ಮಾಡಿದರು. ಅವನು ಕೊಟ್ಬಿಟ್ರೆ 5 ಗ್ರಾಮ ಆಳ್ಕೊಂಡಿರ್ಬೇಕಾ? ಕೃಷ್ಣ ಹೇಳ್ದ, ಅವನು ಕೊಡೋದಾಗಿದ್ರೆ ಯಾವತ್ತೋ ನಿಮ್ಗೆ ಕೊಡ್ತಿದ್ದ, ತಲೆ ಕೆಡಿಸ್ಕೊಳ್ಬೇಡಿ, 5 ಗ್ರಾಮವೂ ಕೊಡಲ್ಲ ಅವನು, ಹೋಗೋಣ ಅಂತ. ಕೃಷ್ಣನೇ ಸಂಧಾನಕ್ಕೆ ಹೋಗಿ 5 ಗ್ರಾಮ ಕೊಡ್ರಪ್ಪ ಅವನಿಗೆ ಎಂದ. ದುರ್ಯೋಧನ ಕರೆಕ್ಟಾಗಿ ಹೇಳಿದ, 5 ಗ್ರಾಮ ಅಲ್ಲ, ಒಂದು ಸೂಜಿ ಮೊನೆ ಕೊಡೋದಿಲ್ಲ ನಾನು ಅವರಿಗೆ ಅಂತ. ಕೃಷ್ಣನಿಗೆ ಹೇಳಬೇಕಾಗಿದ್ದ ಕೆಲಸ ಮುಗೀತು. ಜನರ ಮುಂದೆ ನರೇಟಿವ್ ಹೆಂಗೆ ಸೃಷ್ಟಿ ಆಯಿತು ಅಂದರೆ, ಪಾಪ 5 ಗ್ರಾಮ ಕೇಳಿದ್ರು, ಅವರೇನು ರಾಜ್ಯ ಕೇಳಿದ್ರಾ? 5 ಗ್ರಾಮ ಕೇಳಿದ್ರು, ಕೊಟ್ಟಿದ್ರೆ ಮುಗಿದೋಗ್ತಿತ್ತು. ಒಂದು ನರೇಟಿವ್ ಸೃಷ್ಟಿ ಆಯ್ತಲ್ಲ. ಯುದ್ಧ ಶುರು ಮಾಡೋಕ್ಕಿಂತ ಮುಂಚೆ ನರೇಟಿವ್ ಹೆಂಗೆ ಸೃಷ್ಟಿ ಆಯಿತು ಅಂತಂದರೆ, ಸಾಮಾನ್ಯ ಜನ ಅವರು ಪಾಂಡವರ ಪರವಾಗಿ ನಿಂತರು. ಅವ್ರು ಯಾವತ್ತೂ ದುರ್ಯೋಧನ ಪರವಾಗಿ ಹೋಗಲೇ ಇಲ್ಲ. ಯಾಕಂದ್ರೆ 5 ಗ್ರಾಮ ಕೊಟ್ಟಿದ್ರೆ ಸುಮ್ಮನೆ ಆಗ್ತಿದ್ರಲ್ಲ ಅವರು. ಆದರೆ ತುಂಬ ಚೆನ್ನಾಗಿ ಗೊತ್ತಿತ್ತು 5 ಗ್ರಾಮ ಕೊಡುವಂಥ ಸ್ಥಿತಿ ಇಲ್ಲ ಅಂತ. ಆದರೆ ನರೇಂದ್ರ ಮೋದಿ ಇವತ್ತು ಬೌದ್ಧಿಕ ವಲಯನ್ನು ಬಳಸಿ, ಅವ್ರು ಹೇಳಿದ್ರಲ್ಲ, ಇಂಡಿಯನ್ ಡಯಾಸ್ಪೋರಾನ್ ಬಳಸಿ ಜಗತ್ನಲ್ಲಿ ಒಂದು ನರೇಟಿವ್ ಸೃಷ್ಟಿ ಮಾಡ್ತಿದ್ದಾರಲ್ಲ. ಅಮೇರಿಕನರು ಸುಮ್ಮನೆ ಭಾರತಕ್ಕೆ ಬಗ್ತಾ ಇಲ್ಲ. ಮೊದಲೆಲ್ಲ ಯಾವ ಪ್ರಧಾನಿಯೂ ಕೂಡ ಅಮೇರಿಕಾದಲ್ಲಿರುವ ಭಾರತೀಯರನ್ನ ಸೇರಿಸಿ ಮಾತನಾಡಿದ ಉದಾಹರಣೆ ಇಲ್ಲ. ಈ ದೇಶದ ಪ್ರಧಾನಿ ಅಮೇರಿಕಾಕ್ಕೆ ಹೋದರೆ ಮಾತನಾಡ್ತಾರೆ, ಗಲ್ಫ್ ಕಂಟ್ರೀಸ್ಗೆ ಹೋದರೆ ಮಾತಾಡ್ತಾರೆ, ಫ್ರಾನ್ಸ್ಗೆ ಹೋದರೆ ಮಾತಾಡ್ತಾರೆ, ಜರ್ಮನಿಗೆ ಹೋದರೆ ಇಂಡಿಯನ್ಸ್ ಅನ್ನು ಸೇರಿಸ್ತಾರೆ. ಸೇರೋರು ಎಷ್ಟು ಜನ? 1-2 ಅಲ್ಲ, 50-60 ಸಾವಿರ ಜನ ಸೇರ್ತಾರೆ. ಹಂಗೆ ಜನ ಸೇರಿದಾಗ ಯುರೋಪಿಯನ್ ಕಂಟ್ರಿಗೆ, ವೆಸ್ಟರ್ನ್ ಕಂಟ್ರಿಗೆ ಗಾಬರಿ, ಇಷ್ಟು ಜನ ಒಂದು ಕಡೆ ಸೇರ್ತಾರಾ ಅಂತ. ಆಸ್ಟ್ರೇಲಿಯಾದ ಪ್ರಧಾನಿ ಇತ್ತೀಚೆಗೆ, ಅಥವಾ ಪ್ರಾಬಬಲಿ ಕಳೆದ ಬಾರಿ ಹೋದಾಗ ಆತ ಹೇಳಿದ್ದ, ಒಬ್ಬ ಸೂಪರ್ ಸ್ಟಾರಿಗೆ, ಒಬ್ಬ ಹಾಲಿವುಡ್ನ ಸ್ಟಾರಿಗೆ ಸೇರೋದನ್ನು ನೋಡಿದ್ದೀನಿ, ಅದು ಬಿಟ್ಟರೆ ನೆಕ್ಸ್ಟ್ ಸೇರೋದು ಅದು ನರೇಂದ್ರ ಮೋದಿಗೇನೆ, ಹಿ ಈಸ್ ದ ರಿಯಲ್ ಬಾಸ್ ಅಂತ ನರೇಂದ್ರ ಮೋದಿನ ಹೊಗಳೋದಿದೆಯಲ್ಲ. ಯಾಕೆ ಅಂದರೆ ಹಿ ಯೂಸಸ್ ದ ಡಯಾಸ್ಪೋರಾ. ಇದು ಯಾವುದು ಆರ್ಡಿನರಿ ಕೆಲಸ ಅಲ್ಲ.
ಇದು ಆಲೋಚನೆ ಮಾಡಿಕೊಂಡೇ ಈ ಕೆಲಸವನ್ನು ಮಾಡೋದು. ನಂಗೆ ಬಹಳ ಹೆಮ್ಮೆ ಇದೆ, ನರೇಂದ್ರ ಮೋದಿ ಹಂಗೆ ವಿದೇಶಕ್ಕೆ ಹೋದಾಗ, ಪ್ರಾಬಬ್ಲಿ ದಟ್ ವಾಸ್ ಇನ್ ಅಮೇರಿಕಾ ಫಾರ್ ದ ಫಸ್ಟ್ ಟೈಮ್, ಅವ್ರು ಮಾತನಾಡ್ತಾ ಹೇಳ್ತಾರೆ, ನೀವು ರಾಷ್ಟ್ರದೂತರು ಅಂತ. ಹೊರಗಡೆ ಹೋದವರೆಲ್ಲ ಪಲಾಯನ ಮಾಡಿದವರು ಅದು ಇದು ಅಂತ ಮಾತಾಡ್ತಿದ್ವಲ್ಲ, ನರೇಂದ್ರ ಮೋದಿ ಹೇಳಿದ್ರು ನೀವು ರಾಷ್ಟ್ರದೂತರು, ನನ್ನ ರಾಷ್ಟ್ರದ ಕಂಪನ್ನ ಪಸರಿಸ್ಲಿಕ್ಕೋಸ್ಕರ ಇಲ್ಲಿಗೆ ಬಂದಿರುವಂಥವ್ರು ಅನ್ನೋಂಥ ಹೊಸ ಪದವನ್ನು ಕಾಯಿನ್ ಮಾಡಿ ಅವ್ರಿಗೊಂದು ಗೌರವ ಮೂಡುವಂತೆ ಮಾಡಿದ್ರಲ್ಲ. ಜಗತ್ತಿನಲ್ಲಿ ಒಂದು ದೊಡ್ಡ ಸಂದೇಶ ಅದು. ಇಂಡಿಯನ್ ಡಯಾಸ್ಪೋರಾ ಬಹಳ ದೊಡ್ಡದ್ದಾಗಿದೆ, ಇಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕು ಎನ್ನುವಂಥ ಒಂದು ನರೇಟಿವ್ ಸೃಷ್ಟಿ ಮಾಡೋದಿದೆಯಲ್ಲ, ನರೇಂದ್ರ ಮೋದಿ ಅದರಲ್ಲಿ ಬಹಳ ಎಕ್ಸ್ಪರ್ಟು ಅಂತ. ನೆಕ್ಸ್ಟ್, ನರೇಂದ್ರ ಮೋದಿ ಅವ್ರಿಗೆ ಹೇಳೋದಾದರೆ, ಎಲ್ಲ ಬಾರಿ ಸಕ್ಸಸ್ಸು ಬಿಟ್ಟಿಯಾಗಿ ಬರಲ್ಲ, ಕೆಲವೊಂದು ಸಲ ಸ್ಯಾಕ್ರಿಫೈಸು ಆಗತ್ತೆ. ಇದು ಮಹಾಭಾರತನೇ ಹೇಳ್ಕೊಟ್ಟಿರೋದು. ಅರ್ಜುನ ತನ್ನ ಮಕ್ಕಳನ್ನು ಕಳ್ಕೊಂಡಿದ್ದಾನೆ, ಭೀಮ ಮಕ್ಕಳನ್ನು ಕಳ್ಕೊಂಡಿದ್ದಾನೆ, ಅಲ್ಲಿನ ಪ್ರಮುಖರು ತಮ್ಮ ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನರೇಂದ್ರ ಮೋದಿ ಕೂಡ ಈ ಎಲ್ಲ ಕೆಲಸಗಳನ್ನು ಮಾಡುವಾಗ ಅದರ ಪ್ರಭಾವ ಹೆಂಗಾಗಿದೆ ಅಂದರೆ, ಜಗತ್ತಿನ ಅನೇಕ ರಾಷ್ಟ್ರಗಳು ಪ್ರಹಾರ ಹೆಂಗೆ ಮಾಡಿವೆ ನರೇಂದ್ರ ಮೋದಿಗೆ ಅಂತಂದರೆ, ನಾವು ಈ ರೈತರ ಪ್ರೊಟೆಸ್ಟ್ನ ನೆಪದಲ್ಲಿ ಎಂಥ ದೊಡ್ಡ ಸ್ಯಾಕ್ರಿಫೈಸ್ ಮಾಡಬೇಕಾಗಿ ಬಂತು. ಸ್ಯಾಕ್ರಿಫೈಸ್ ಸುಮ್ಮನೆ ಆಗೋದಲ್ಲ, ಅದು ತನ್ನನ್ನು ತಾನು ಕಳ್ಕೊಂಡಾಗಬೇಕಾಗಿರುವಂಥದ್ದು. ನರೇಂದ್ರ ಮೋದಿ ಅವತ್ತು ಮಾತನಾಡುವಾಗ ಹೇಳಿದ್ರಲ್ಲ, ನಾನು ಒಂದು ತಪ್ಪನ್ನು ಮಾಡಿಬಿಟ್ಟೆ, ಈ ತಪ್ಪಿನಿಂದ ನಿಮಗೆ ತೊಂದರೆ ಆಗಿದ್ದರೆ ದಯಮಾಡಿ ಕ್ಷಮಿಸಿ ಅಂತ. ಒಬ್ಬ ಮನುಷ್ಯ ಎಲ್ಲವನ್ನೂ ಸರಿ ಮಾಡ್ತಿರ್ಬೇಕಾದ್ರೆ ತನ್ನ ತಪ್ಪಲ್ಲದ ತಪ್ಪಿಗೆ ಒಂದು ಕೇಳಬೇಕಾದ್ರೆ ಅದು ಎಂಥ ದೊಡ್ಡ ಸ್ಯಾಕ್ರಿಫೈಸ್ ಆಗಿರಬೇಕು. ಈ ಥರದ ಅನೇಕ ಸ್ಯಾಕ್ರಿಫೈಸ್ಗಳನ್ನು ಕೊಟ್ಟ ನಂತರ ಒಂದು ಅದ್ಭುತವಾಗಿರುವಂಥ ಪಾಲಿಸಿಗಳು ನಿರ್ಮಾಣಗೊಳ್ತವೆ ಅಂತ. ಬರೀ ಮಹಾಭಾರತ ಅಲ್ಲ, ರಾಮಾಯಣದಲ್ಲೂ ಕೂಡ ಮಿತ್ರರ ಆಯ್ಕೆ ಕುರಿತಂತೆ ಒಂದು ಪಾಲಿಸಿ ಇದೆ. ನೆಕ್ಸ್ಟ್ ಸ್ಲೈಡಲ್ಲಿ, ರಾಮಾಯಣದಲ್ಲಿ ರಾಮ ಗುಹನನ್ನು ಆಯ್ಕೆ ಮಾಡ್ಕೊಳ್ತಾನೆ, ರಾಮ ಸುಗ್ರೀವನನ್ನು ಆಯ್ಕೆ ಮಾಡ್ಕೊಳ್ತಾನೆ, ಎಚ್ಚರಿಕೆಯಿಂದ ಮಿತ್ರರನ್ನು ಆಯ್ಕೆ ಮಾಡ್ಕೊಳ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ, ಈ ದೇಶದಲ್ಲಿ ಚಿಕ್ಕ ಚಿಕ್ಕ ರಾಷ್ಟ್ರಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಏನು ಅದ್ಭುತವಾದ ಕೆಲಸವನ್ನು ನರೇಂದ್ರ ಮೋದಿ ಮಾಡಿದರು ಅಂತಂದರೆ, ಒಂದು ಕೇಸ್ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನಿಮ್ಗೆ ತೋರಿಸ್ತೀನಿ. ಈ ಕೇಸಿನ ವೈಶಿಷ್ಟ್ಯ ಏನು ಅಂತಂದರೆ, ನಾನು ಯಾಕೆ ಎಲ್ಲ ಡಾಕ್ಯುಮೆಂಟನ್ನು ಹಾಕ್ತಿದ್ದೀನಿ ಅಂತಂದರೆ, ನಾಳೆ ಈ ಕಾಂಗ್ರೆಸ್ಸಿಗರು ಇದು ಸುಳ್ಳು ಅಂತ ಹೇಳ್ಬೋದು. ಸುಳ್ಳು ಅಂತ ಹೇಳುವಾಗ ನಮ್ಗೆ ಏನಾಗುತ್ತೆ ಗೊತ್ತಾ, ನಮ್ಗೆ ಹುಡುಕೋಷ್ಟು ಪುರುಸೊತ್ತಿರೋದಿಲ್ಲ. ಇದು ಸುಳ್ಳಿರ್ಬೋದೇನೋ ಅಂತ ಸುಮ್ಮನಾಗ್ಬಿಡ್ತೀವಿ. ಯಾವುದು ಸುಳ್ಳಾಗಬೇಕು ಅಂತಿಲ್ಲ, ಇವೆಲ್ಲಕ್ಕೂ ಡಾಕ್ಯುಮೆಂಟೆಡ್ ಪ್ರೂಫ್ ಇದೆ. ಒಂದು ಸ್ವಲ್ಪ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. ದಲ್ವೀರ್ ಭಂಡಾರಿ ಅಂತ ಭಾರತದ ಒಬ್ಬ ಅಡ್ವೊಕೇಟು, ಅವರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನಲ್ಲಿ ಅವರು ಜಸ್ಟಿಸ್ ಆಗಿದ್ರು. ಪ್ರಾಬಬ್ಲಿ ಅಲ್ಲಿ ಒಂದು 15 ಜನ ಜಸ್ಟಿಸ್ಗಳಿರ್ತಾರೆ. ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. 15 ಜನ ಜಸ್ಟಿಸ್ಗಳಿರ್ತಾರೆ. ಈ 15 ಜನ ಜಸ್ಟಿಸ್ಗಳ ಅವಧಿ ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಹೇಗಲ್ಲಿರುವಂಥದ್ದು 9 ವರ್ಷಗಳ ಅವಧಿ. 2015 ಅಥವಾ 17 ಈ ಇಂಟರ್ನ್ಯಾಷನಲ್ ಕೋರ್ಟ್ನ ನಮ್ಮವರ ಅವಧಿ ಮುಗೀತು, ದಲ್ವೀರ್ ಭಂಡಾರಿ ಅವ್ರದ್ದು ಮುಗೀತು. ಅವ್ರು ರಿಟೈರ್ ಆಗಬೇಕು ಅಥವಾ ಬರಬೇಕು ವಾಪಸ್. ಆದರೆ ಇನ್ನೊಂದು 9 ವರ್ಷ ನಮ್ದೊಬ್ಬರು ಅಡ್ವೊಕೇಟ್ ಅಲ್ಲಿ ಇರಬೇಕು ಅಥವಾ ಜಡ್ಜ್ ಅಲ್ಲಿ ಇರಬೇಕು ಅಂತ ನಮಗೊಂದು ಅಪೇಕ್ಷೆ ಇತ್ತು. ಬಿಕಾಸ್ ಮುಂದಿನ 9 ವರ್ಷ ಕ್ರೂಷಿಯಲ್. ನಮ್ಮ ಅನೇಕ ವಿಚಾರಗಳು ಇಂಟರ್ನ್ಯಾಷನಲ್ ಕೋರ್ಟಿಗೆ ಬರುತ್ತೆ, ಆಗ ನಮ್ಮ ವಾದ ಮಂಡಿಸ್ಲಿಕ್ಕೆ ಅಲ್ಲಿ ಬೇಕಾಗ್ತಾರೆ ಯಾರು ಅಂತ ಹೇಳಿ ಅವ್ರನ್ನ ಕೂರಿಸ್ಬೇಕಿತ್ತು. ಆದರೆ ಅಲ್ಲಿ ಏಷ್ಯಾದ ಕೋಟಾ ಏನಿತ್ತು, ಆ ಏಷ್ಯಾದ ಕೋಟಾದಲ್ಲಿ ಲಿಬಿಯಾದವರು ಲೆಬನಾನ್ ಅವರು ಸೆಲೆಕ್ಟ್ ಆಗಿ ಅವರು ತಗೊಂಡ್ಬಿಟ್ಟಿದ್ರು. ಸೊ ನಮ್ಮ ಕೋಟಾ ಮುಗಿದಿತ್ತು. ಈಗ ನಮಗಿದು ಜನರಲ್ ಕೋಟಾದಲ್ಲಿ ಫೈಟ್ ಮಾಡಬೇಕು. ಜನರಲ್ ಕೋಟಾದಲ್ಲಿ ನಮ್ಮ ವಿರುದ್ಧ ಯಾರಿದ್ರು ಅಂತಂದ್ರೆ, ಇಂಗ್ಲೆಂಡಿನ ಕ್ರಿಸ್ಟೋಫರ್ ಗ್ರೀನ್ವುಡ್ ಅನ್ನುವಂಥ ಜಸ್ಟಿಸ್ ಇದ್ರು. ಆತನು 9 ವರ್ಷ ಆಗಿತ್ತು, ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಇಂಗ್ಲೆಂಡ್ ಹೇಳಿತ್ತು. ಭಾರತ ಇಂಗ್ಲೆಂಡನ್ನು ರಿಕ್ವೆಸ್ಟ್ ಮಾಡ್ಕೊಳ್ತು, ಪ್ಲೀಸ್ ಈ 9 ವರ್ಷ ನಂಗೆ ಕೊಡಿ, ನಂಗೆ ಅನಿವಾರ್ಯತೆ ಇದೆ ಅಂತ. ಇಂಗ್ಲೆಂಡ್ ಸ್ವಲ್ಪ ದಿಮಾಕ್ ಮಾಡ್ತು. ದಿಮಾಕ್ ಯಾಕಂದ್ರೆ 200 ವರ್ಷಕ್ಕೆಲ್ಲ ನಾನು ಆಳಿದ ರಾಷ್ಟ್ರಕ್ಕೆ ನಾನು ಯಾಕೆ ಬಿಟ್ಕೊಡ್ಬೇಕು, ಇದೊಂದು ಕಂಟ್ರಿನ. 2017 ಇನ್ನುವಾಗ ನಾನು ಬಿಟ್ಕೊಡಲ್ಲ ಅಂತ ಹೇಳ್ತು. ಇಂಡಿಯಾ ಅನಿವಾರ್ಯವಾಗಿ ಫೈಟ್ ಮಾಡಬೇಕಾಗಿ ಬಂತು. ಯಾರ ಜೊತೆ ಫೈಟು? ಇಂಗ್ಲೆಂಡಿನ ಜೊತೆ ಫೈಟ್. ಕ್ಯಾನ್ ಯು ಇಮ್ಯಾಜಿನ್? ಇವತ್ತು ನಾವು ಇಮ್ಯಾಜಿನ್ ಮಾಡಬಹುದು, ಬಟ್ ಅವತ್ತಿನ ಸ್ಥಿತಿ ಹಂಗಿರಲಿಲ್ಲ. ಇಂಗ್ಲೆಂಡಿನ ಜೊತೆ ಇಂಡಿಯಾ ಫೈಟ್ ಮಾಡದ ಅಂತ. ಫೈಟ್ ಹೆಂಗಿರುತ್ತೆ ಅಂತಂದ್ರೆ, ಜಗತ್ನಲ್ಲಿ 193 ರಾಷ್ಟ್ರಗಳಿವೆ. ಈ 193 ರಾಷ್ಟ್ರಗಳು ಈ ಗಲಾಟೆ ನಡೆದಾಗ, ಚುನಾವಣೆ ನಡೆಯುವಾಗ ವೋಟ್ ಮಾಡಬೇಕು. ಅದು ಬಿಟ್ಟು 15 ಯುನೈಟೆಡ್ ನೇಷನ್ನ ಸೆಕ್ಯೂರಿಟಿ ಕೌನ್ಸಿಲ್ನ ಪರ್ಮನೆಂಟ್ ಮೆಂಬರ್ಗಳು ವೋಟ್ ಮಾಡ್ತಾರೆ. 193 ರಾಷ್ಟ್ರಗಳ ವೋಟು ಈಸ್ ಈಕ್ವಲ್ ಟು 15 UNSC ಕಂಟ್ರೀಸ್. ಏನು ಡಿಸ್ಪ್ಯಾರಿಟಿ ಇದೆ ಲೆಕ್ಕ ಹಾಕೊಳ್ಳಿ. 193 ರಾಷ್ಟ್ರಗಳ ವೋಟನ್ನ 15 ಈ ವೋಟುಗಳು ಧಿಕ್ಕರಿಸಬಹುದು. ಎಲೆಕ್ಷನ್ ನಡೀತು. ಇಂಡಿಯಾ ತಾನು ಯಾವ್ಯಾವ ರಾಷ್ಟ್ರಗಳ ಜೊತೆ ಸಂಪರ್ಕ ಇತ್ತು, 2017 ಘಟನೆ ನಡೆದಿದ್ದು. ಅಂದರೆ ಮೋದಿ ಅಧಿಕಾರಕ್ಕೆ ಬಂದು 3 ವರ್ಷದಲ್ಲಿ ಯಾವ್ಯಾವ ರಾಷ್ಟ್ರಗಳ ಜೊತೆ ಸಂಪರ್ಕ ಇತ್ತೋ ಎಲ್ಲ ರಾಷ್ಟ್ರಗಳ ಜೊತೆ ಮಾತನಾಡಿದ್ರು. ಪರಿಣಾಮ ರಿಸಲ್ಟ್ ಬಂದಾಗ ಏನಾಯಿತು, ಎಲೆಕ್ಷನ್ ನಡೆದ ರಿಸಲ್ಟ್ ಬಂದಾಗ
193 ರಾಷ್ಟ್ರದಲ್ಲಿ 115 ರಾಷ್ಟ್ರಗಳು ಭಾರತದ ಪರವಾಗಿದ್ವು, 76 ರಾಷ್ಟ್ರಗಳು ಮಾತ್ರ ಇಂಗ್ಲೆಂಡಿನ ಪರವಾಗಿದ್ವು. ಚಿಕ್ಕ ರಾಷ್ಟ್ರಗಳು ಪಪುವಾಗಿನಿಗೆ ಹೋಗೋದು ಯಾಕೆ ಅಂತ ಕೇಳ್ತಾರಲ್ಲ, ಅವ್ರಿಗೆ ಇವೆಲ್ಲ ಅರ್ಥ ಆಗೋದಿಲ್ಲ. ನರೇಂದ್ರ ಮೋದಿ ಆ ಎಲೆಕ್ಷನಲ್ಲಿ 115 ರಾಷ್ಟ್ರದ ಆ ಅಭಿಮಾನವನ್ನು ಗಳಿಸ್ಕೊಂಡು ನಂತರ ಆ್ಯಕ್ಚುಲಿ ಎಲೆಕ್ಷನ್ ಮುಗಿಬೇಕು, ಮ್ಯಾಕ್ಸಿಮಮ್ ಈ ರಾಷ್ಟ್ರಗಳು ಹೇಳ್ತಾ ಇವೆ ಅಂತ. ಆದರೆ UNSC ಕೌನ್ಸಿಲ್ನ 15 ರಾಷ್ಟ್ರಗಳಲ್ಲಿ 6 ರಾಷ್ಟ್ರಗಳು ಮಾತ್ರ ನಮ್ಮ ಪರವಾಗಿದ್ವು, 9 ರಾಷ್ಟ್ರ ಇಂಗ್ಲೆಂಡ್ನ ಪರವಾಗಿದ್ವು. ಬಿಕಾಸ್ ದೇ ಆರ್ ದ ಮೆಂಬರ್ ಅಲ್ಲ, ಅವ್ರು ಅಲ್ಲೇ ಇರ್ತಾರಲ್ಲ, ಅವರಿಗೆ ಆ ಅವಕಾಶ ಇದೆ, ಅವ್ರು ಮಾತನಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಶ್ರೀಮಂತ ರಾಷ್ಟ್ರಗಳ ಒಲವು ಆ ಕಡೆಗೆ ಇರುತ್ತೆ. ಸೊ ಈ ಕಡೆ ಹಿಂಗಾಯ್ತು, ಆ ಕಡೆ ಹಂಗಾಗಿದ್ದರಿಂದ ಇನ್ನೊಂದ್ಸಲ ಎಲೆಕ್ಷನ್ಗೆ ಹೋಗೋಣ ಅಂತ ಕೇಳ್ಕೊಂಡ್ರು. ವಿ ಹ್ಯಾಡ್ ಸಮ್ ಫ್ಯೂ ಡೇಸ್ ಆಫ್ ಟೈಮ್. ನಾನು ಇಡೀ ಹಿಸ್ಟ್ರಿ ಓದುವಾಗ, ಇನ್ಫ್ಯಾಕ್ಟ್ ಇಂಡಿಯನ್ ಎಕ್ಸ್ಪ್ರೆಸ್ಸು ಅದರ ಒಂದು ಪಾರ್ಟನ್ನು ರಿಪೋರ್ಟ್ ಮಾಡುತ್ತೆ, ಭಾಳ ಚೆನ್ನಾಗಿ ಮಾಡುತ್ತೆ. ಭಾರತ ವಾಟ್ಸಪ್ ಥರದ ಒಂದು ತಾತ್ಕಾಲಿಕವಾಗಿರುವಂಥ ಸಾಫ್ಟ್ವೇರ್ ಡಿಸೈನ್ ಮಾಡ್ಕೊಳ್ತಂತೆ. ಯಾರಿಗೋಸ್ಕರ? ನಮ್ಮ ಇಂಟರ್ನಲ್ ಸರ್ಕ್ಯುಲೇಷನಿಗೋಸ್ಕರ. ಅಲ್ಲಿ ಪ್ರತಿಯೊಬ್ಬ ಭಾರತದ ರಾಜತಾಂತ್ರಿಕನು 10-20 ರಾಷ್ಟ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡ ಆ ರಾಷ್ಟ್ರಗಳ ರಾಜದೂತರಿಗೆ ಇಂಡಿಯಾದಲ್ಲಿ ಯಾರ್ಯಾರಿದ್ದಾರೋ ಅವ್ರ ಜೊತೆ ಮಾತಾಡಿಸೋದು, ವಿದೇಶದಲ್ಲಿ ಯಾರ್ಯಾರಿದ್ದಾರೋ ಅವ್ರ ಜೊತೆ ಮಾತನಾಡಿಸೋದು, ಅಮೆರಿಕಾದಲ್ಲಿದ್ದಾಗ ಅಲ್ಲಿ ಯಾರ್ಯಾರಿದ್ದಾರೋ ಅವ್ರ ಜೊತೆ ಮಾತಾಡಿಸೋದು, ನಿರಂತರವಾದ ಚಟುವಟಿಕೆ ಸ್ಟಾರ್ಟ್. ಭಾರತದಲ್ಲಿ ಬೆಳಗಾಗಿದ್ದಾಗ ಇಲ್ಲಿನ ರಾಜತಾಂತ್ರಿಕರು ಕೆಲಸ ಮಾಡ್ತಿದ್ರು, ರಾತ್ರಿ ಆದಾಗ ಅಮೆರಿಕಾದಲ್ಲಿ ಬೆಳಗಾಗಿರ್ತಿತ್ತು, ಅಲ್ಲಿನ ರಾಜತಾಂತ್ರಿಕರು ಕೆಲಸ ಮಾಡ್ತಿದ್ರು. ಹಗಲು ರಾತ್ರಿ ಕೆಲಸ ಮಾಡಿದರು. ಯಾವ್ಯಾವ ರಾಷ್ಟ್ರಗಳ ಜನರಿಗೆ ಮಾತನಾಡಬೇಕೋ ಆ ರಾಷ್ಟ್ರಗಳಿಗೆ ಅಗತ್ಯ ಬಿದ್ದರೆ ವಿದೇಶಾಂಗ ಸಚಿವರು, ಅವತ್ತು ಸುಷ್ಮಾ ಸ್ವರಾಜ್ರು, ಅಗತ್ಯ ಬಿದ್ದರೆ ನರೇಂದ್ರ ಮೋದಿ ಅವರೇ ಫೋನ್ ಮಾಡಿ ಮಾತನಾಡಿದ್ರು, ನಮ್ಗೆ ವೋಟ್ ಮಾಡ್ಬೇಕು ನೀವು ಅಂತ. ಏನೇನು ಪ್ರೆಷರ್ ಹಾಕಿರ್ತಾರೆ, ಸಾಮದಾನ ಭೇದ ದಂಡ ಎಲ್ಲ ಬಳಸಿರ್ಬೋದು, ಸುಮ್ಮನೆ ಅಂತ ತಿಳ್ಕೊಳ್ಬೇಡಿ. ಯಾರ್ಯಾರಿಗೆ ಏನೇನು ಬಳಸಬೇಕೋ ಎಲ್ಲವನ್ನೂ ಬಳಸ್ಕೊಂಡು ನಮಗೆ ವೋಟ್ ಮಾಡಬೇಕು ಅಂತ. ರಿಸಲ್ಟ್ ಬಂದಾಗ ಏನು ಗೊತ್ತಾ? ಔಟ್ ಆಫ್ 193 ಕಂಟ್ರೀಸ್ 183 ಕಂಟ್ರೀಸ್ ಇಂಡಿಯಾನ್ ಸಪೋರ್ಟ್ ಮಾಡ್ತು. 183. ಇಟ್ ವಾಸ್ ಅ ಸ್ವೀಪ್. 136 ಸೀಟನ್ನು ಗೆದ್ದು ಏನು ಕಾಂಗ್ರೆಸ್ ಬೀಗೋದು? ಜಾಗತಿಕ ಮಟ್ಟದಲ್ಲಿ 193ರಲ್ಲಿ 183 ಓಟನ್ನು ತಗೊಂಡ್ರು ದೇಶ ಇದು. ತಲೆ ಕೆಡಿಸ್ಕೊಳ್ಳುವಂಥದ್ದು ಏನು ಸಂಗತಿ ಅಂತ 183 ಜನ ವೋಟ್ ಮಾಡಿದರು. ಈಗ ಪೀಕಲಾಟಕ್ಕೆ ಬಿದ್ದಿದ್ದು ಸೆಕ್ಯೂರಿಟಿ ಕೌನ್ಸಿಲ್. ಇಂಗ್ಲೆಂಡ್ ಪ್ರೆಷರ್ ಹಾಕ್ಲಿಕ್ಕೆ ಶುರು ಮಾಡ್ತು. ಇಂಗ್ಲೆಂಡ್ಗೆ ಪ್ರೆಸ್ಟೀಜ್ ಕ್ವೆಶನ್ ಅದು. ನಾನು ಈ ಹಂತಕ್ಕೆ ಬಂದ್ಬಿಟ್ನಲ್ಲ ಅಂತ ಪ್ರೆಷರ್ ಹಾಕ್ಲಿಕ್ಕೆ ಶುರು ಮಾಡಿದಾಗ ನರೇಂದ್ರ ಮೋದಿ ಏನು ಮಾಡಿದರು, ಇಂಗ್ಲೆಂಡ್ ಯಾವ್ಯಾವ ಡರ್ಟಿ ಟ್ರಿಕ್ಸ್ಗಳನ್ನು ಎಲೆಕ್ಷನ್ ಗೆಲ್ಲಿಗೆ ಬಳಸ್ತಿದ್ದಾರೆ ಅಂತ ಇಂಡೈರೆಕ್ಟ್ಲಿ ಇಂಟರ್ನ್ಯಾಷನಲ್ ಮೀಡಿಯಾ ಪಬ್ಲಿಷ್ ಮಾಡೋ ಥರ ಮಾಡಿದ ನಂತರ ಎಲ್ಲ ಸೆಕ್ಯೂರಿಟಿ ಕೌನ್ಸಿಲ್ಗಳು ಯಾವ ಪರಿ ಒತ್ತಡಕ್ಕೆ ಬಿದ್ದು ಅಂತಂದರೆ, ನಮ್ಮ ಹತ್ರ ವೋಟ್ ಮಾಡಿಸೋದು ಬೇಡ, ನಾವು ವೋಟ್ ಮಾಡಿದ್ರೆ ನಿಂಗೆ ಮುಖಭಂಗ ಆಗತ್ತೆ, ಬೆಟರ್ ನೀನೇ ಯುದ್ಧ ಭೂಮಿಯನ್ನು ಬಿಟ್ಟು ಹೊರಟು ಬಿಡು ಅಂತ ಇಂಗ್ಲೆಂಡಿಗೆ ಹೇಳಿದರ ಪರಿಣಾಮ ಇಂಗ್ಲೆಂಡ್ ಈ ರಿಸಲ್ಟ್ ಬಂದ ನಂತರ ತನ್ನ ಕ್ಯಾಂಡಿಡಸಿಯನ್ನು ವಾಪಸ್ ತೆಗೆದುಕೊಂಡು ಭಾರತದ ದಲ್ವೀರ್ ಭಂಡಾರಿ ಅವರು CJI ಆದರೂ ಇವತ್ತಿನವರೆಗೂ CJI ಆಗಿದ್ದಾರೆ. ಫಾರಿನ್ ಪಾಲಿಸಿ ಇದು. ಮೋದಿ ಫಾರಿನ್ ಟ್ರಿಪ್ ಹೋಗೋದು ಸುಮ್ಮನೆ ಮಜಾ ಮಾಡಲಿಕ್ಕೆ ಅಂತ ಭಾಳ ಜನ ಹೇಳ್ತಾರಲ್ಲ, ಅವರುಗಳಿಗೆ ಅರ್ಥವಾಗದೇ ಇರಬಹುದಾಗಿರುವಂಥ ಸಂಗತಿಗಳಲ್ಲಿ ಇದು ಒಂದು. ಹಾಗಂತ ರಾಮಾಯಣ ಮಹಾಭಾರತಗಳಷ್ಟೇ ಅಲ್ಲ. ಚಾಣಕ್ಯ ಒಂದು ಮಾತನ್ನು ಹೇಳಿದ. ನೆಕ್ಸ್ಟ್ ಸ್ಲೈಡ್. ಚಾಣಕ್ಯ ಹೇಳ್ತಾನೆ, ನಮ್ಮ ರಾಷ್ಟ್ರದ ಸುತ್ತಲೂ ಇರುವ ನೆರೆ ರಾಷ್ಟ್ರಗಳಿವೆಯಲ್ಲ, ಇವುಗಳ ನೆರೆ ರಾಷ್ಟ್ರಗಳದೊಂದು ರಾಜಮಂಡಲ ಮಾಡ್ಕೋಬೇಕು ಅಂತ. ನಮ್ಮ ರಾಷ್ಟ್ರದ ಸುತ್ತಲೂ ಚೀನಾ ಇದೆ, ಬಾಂಗ್ಲಾ ಇದೆ, ಮಯನ್ಮಾರ್ ಇದೆ, ಶ್ರೀಲಂಕಾ ಇದೆ, ಇವೆಲ್ಲ ಇದೆಯಲ್ಲ, ಇದರ ಸುತ್ತಲೂ ಇರುವ ಅವರ ನೆರೆ ರಾಷ್ಟ್ರಗಳ ಜೊತೆನೂ ಸಂಬಂಧ ಚೆನ್ನಾಗಿಟ್ಕೋಬೇಕು ಅಂತ. ಸೊ ದ್ಯಾಟ್ ನಮಗೆ ಇವ್ರು ಕಿರಿಕಿರಿ ಮಾಡಿದರೆ ಅವ್ರ ಮೂಲಕ ನಾವು ಅವ್ರಿಗೆ ಕಿರಿಕಿರಿ ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು ಅಂತ. ಭಾರತ ಹಿಂದೆಂದೂ ಈ ಪ್ರಯತ್ನ ಮಾಡಲಿಲ್ಲ ಅಂತಲ್ಲ, ಇದು ಫಾರಿನ್ ಪಾಲಿಸಿಯ ಒಂದು ಬೇಸಿಕ್ ಥಿಂಗ್ ಅದು. ಆದರೆ ನರೇಂದ್ರ ಮೋದಿ ಅದನ್ನು ವ್ಯವಸ್ಥಿತವಾಗಿ ಮಾಡಿದ್ರು. ಅದು ಡಿಫೆನ್ಸ್ ಪಾಲಿಸಿಯ ಒಂದು ಭಾಗವೂ ಹೌದು. ನಾನು ಮುಂದೆ ಇದನ್ನು ಉಲ್ಲೇಖ ಮಾಡ್ತೀನಿ. ಹಾಗಂತ ಫಾರಿನ್ ಪಾಲಿಸಿಯಲ್ಲಿ ನರೇಂದ್ರ ಮೋದಿ ಮಾತ್ರ ಅಂತಲ್ಲ. ನೆಕ್ಸ್ಟ್ ಸ್ಲೈಡ್ನಲ್ಲಿ ಇಲ್ಲಿರೋರು ರಾಜ ಮಹೇಂದ್ರ ಪ್ರತಾಪ್ ಅಂತ. ನಮ್ಮಲ್ಲಿ ಬಹುತೇಕರಿಗೆ ಗೊತ್ತಿಲ್ಲ. ನಾವು ಹಿಸ್ಟ್ರಿ ಪಾಠದಲ್ಲಿ ಏನು ಓದ್ತೀವಿ ಅಂತಂದರೆ, ಜವಾಹರ್ಲಾಲ್ ನೆಹರು ತನ್ನ ಮಗಳಿಗೆ ಬರೆದಿರೋ ಪತ್ರ ಬಿಟ್ಟರೆ ಮತ್ತೇನು ಓದೋದೇ ಇಲ್ಲ. ಇತ್ತೀಚೆಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಿಂದ ಏನು ಪುರುಷಾರ್ಥದ ಸಾಧನೆಯೋ ಗೊತ್ತಿಲ್ಲ. ರಾಜ ಮಹೇಂದ್ರ ಪ್ರತಾಪ್ ಮತ್ತು ಮೌಲ್ವಿ ಬರಕತುಲ್ಲಾ ಖಾನ್ ಗದರ್ ಕ್ರಾಂತಿಯ ವೇಳೆಗೆ ಜಾಗತಿಕ ಮಟ್ಟದಲ್ಲಿ ಒಂದು ಗೌರ್ಮೆಂಟನ್ನು ಸ್ಥಾಪಿಸಿದ್ರು. ಭಾಳ ಜನರಿಗೆ ಗೊತ್ತಿಲ್ಲ. ಆದರೆ ಆ ಗೌರ್ಮೆಂಟಿಗೆ ಜಗತ್ತಿನ ಯಾವ ರಾಷ್ಟ್ರಗಳು ಕೂಡ ಅನುಮೋದನೆ ಕೊಟ್ಟಿರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ರೆಕಾರ್ಡ್ ಆಗಲಿಲ್ಲ. ಆದರೆ ನೆಕ್ಸ್ಟು ನೇತಾಜಿ ಸುಭಾಷ್ ಚಂದ್ರ ಬೋಸರು ಒಂದು ಹಂಗಾಮಿ ಸರ್ಕಾರ ಸ್ಥಾಪನೆ ಮಾಡಿ 9 ಬೇರೆ ಬೇರೆ ರಾಷ್ಟ್ರಗಳ ಅನುಮೋದನೆ ಪಡ್ಕೊಂಡಿದ್ರು. ಭಾರತದ ಫಾರಿನ್ ಪಾಲಿಸಿ ಅಲ್ಲೇ ಇತ್ತು. ಜವಾಹರ್ಲಾಲ್ ನೆಹರು ಫಾರಿನ್ ಪಾಲಿಸಿ ಯೋಚನೆ ಮಾಡೋಕ್ಕಿಂತ ಮುಂಚೆ, ನೀವು ರಾಮಾಯಣ ಮಹಾಭಾರತ ಬಿಡಿ, ಜವಾಹರ್ಲಾಲ್ ಸುಭಾಷ್ ಚಂದ್ರ ಬೋಸರು ಆಗಲೇ ಯೋಚನೆ ಮಾಡಿ ಆಗಿತ್ತು.
ಆದರೆ ಅಧಿಕೃತವಾಗಿ ಭಾರತದ ವಿದೇಶಾಂಗ ನೀತಿ, ನೆಕ್ಸ್ಟ್ ಸ್ಲೈಡು, ಶುರುವಾಗಿದ್ದು 1920ರಲ್ಲಿ. 1920ನಲ್ಲಿ ಇತರೆ ರಾಷ್ಟ್ರಗಳೊಂದಿಗೆ ಸಂಪರ್ಕ ಗಟ್ಟಿಗೊಳಿಸಬೇಕು ಅಂತ ಕಾಂಗ್ರೆಸ್ ನಿರ್ಣಯ ಮಾಡ್ತು. ಆದರೆ ಒಂದು ಚೂರು ಮುಂದಕ್ಕೆ ಹೋಗಲಿಲ್ಲ. 1927ನಲ್ಲಿ ಒಂದು ನಿರ್ಣಯ ಮಾಡ್ತು, ಜಗತ್ತಿನಲ್ಲಿ ಯಾರು ಯುದ್ಧ ಮಾಡಿದ್ರು ನಾವು ಭಾಗವಹಿಸಬಾರ್ದು ಅಂತ. 1946ನಲ್ಲಿ ಮಧ್ಯಂತರ ಸರ್ಕಾರ ಕೊಟ್ಟಾಗ ಭಾರತ ಅಮೆರಿಕ, ರಷ್ಯಾ ಮತ್ತು ಚೀನಾಗಳಿಗೆ ರಾಯಭಾರಿನ ಕಳಿಸ್ಕೊಡ್ತು. ಇಲ್ಲಿಂದ ಭಾರತದ ಒಂದು ಜರ್ನಿ ಆಫ್ ಫಾರಿನ್ ಪಾಲಿಸಿ ಶುರುವಾಯಿತು ಅಂತ ಹೇಳ್ಬೋದು, ಅಧಿಕೃತವಾಗಿ ನಮ್ಮ ಕಾಲದ್ದು. ಆದರೆ ದುರಂತ ಏನು ಅಂತಂದರೆ 1947ನಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ಪ್ರಧಾನಮಂತ್ರಿ ನೆಹರು ಆದ್ರಲ್ಲ, ಅವರಿಗೆ ಮಹಾತ್ಮ ಗಾಂಧೀಜಿಯವರ ಪ್ರಭಾವ ಇತ್ತೋ ಅಥವಾ ತಾನು ಜಾಗತಿಕ ಮಟ್ಟದಲ್ಲಿ ಬೆಳಿಬೇಕು ಅನ್ನೋಂಥ ಆಲೋಚನೆ ಇತ್ತೋ ಗೊತ್ತಿಲ್ಲ, ಅಲಿಪ್ತ ನೀತಿಯನ್ನು ತಮ್ಮ ಚಿಂತನೆಯಾಗಿ ತೆಗೆದುಕೊಂಡ್ರು. ನೆಕ್ಸ್ಟ್ ಸ್ಲೈಡ್. ಅಲಿಪ್ತ ನೀತಿ 1955ನಲ್ಲಿ ಬಂಡುಂಗ್ನ ಇಂಡೋನೇಷ್ಯಾದಲ್ಲಿ ನಡೀತು. ಅದರ ಮೂಲ ಕಲ್ಪನೆ ಬಂದಿದ್ದಲ್ಲಿ. ಆಫ್ರೋ ಏಷ್ಯನ್ ಕಾನ್ಫರೆನ್ಸ್ನಲ್ಲಿ, ಅಂದರೆ ಆಫ್ರಿಕಾ ಮತ್ತು ಏಷ್ಯನ್ ಕಾನ್ಫರೆನ್ಸು, ಏಷ್ಯಾದ ರಾಷ್ಟ್ರಗಳ ಕಾನ್ಫರೆನ್ಸ್ ನಡೆದಾಗ 29 ರಾಷ್ಟ್ರಗಳು ಅದರಲ್ಲಿ ಭಾಗವಹಿಸಿದ್ರು. ಈ 29 ರಾಷ್ಟ್ರಗಳ ವೈಶಿಷ್ಟ್ಯ ಏನು ಅಂತಂದರೆ, ಜಗತ್ತಿನ 54% ಜನಸಂಖ್ಯೆಯನ್ನು ಹೊಂದಿರುವಂಥ ರಾಷ್ಟ್ರ. ಈ ಬಹುತೇಕ ರಾಷ್ಟ್ರಗಳು ಈ ಕಲೋನಿಯಲಿಸಮ್ ಅಥವಾ ವಸಾಹತುಶಾಹಿ ಕಲ್ಪನೆಯಿಂದ ಆಚೆ ಬಂದಂಥವು. ಆಗ ಅವುಗಳಿಗೆ ಅಲಿಪ್ತ ನೀತಿ ಒಂದು ಇಂಟ್ರೆಸ್ಟಿಂಗ್ ಐಡಿಯಾ ಅಂತ ಅನ್ನಿಸ್ತು. ನಾವು ಯಾರ ಪರವಾಗಿಯೂ ಇಲ್ಲ, ನಾವು ಯಾವುದೇ ರಾಷ್ಟ್ರಗಳು ಕಲೋನಿಯಲ್ ಕಲ್ಪನೆ ಕೊಡೋದಕ್ಕೆ ನಾವು ಇಲ್ಲ ಅಂತ ಅವರೆಲ್ಲರೂ ಒಪ್ಪಿಗೆ ಕೊಟ್ಟರು. ಅದು ಜವಾಹರ್ಲಾಲ್ ನೆಹರುಗೆ ಭಾರಿ ದೊಡ್ಡ ಗೆಲುವು ಅಂತ ಅನ್ನಿಸ್ತು. ಜವಾಹರ್ಲಾಲ್ ನೆಹರು, ನೆಕ್ಸ್ಟ್ ಸ್ಲೈಡ್ನಲ್ಲಿ ಜವಾಹರ್ಲಾಲ್ ನೆಹರು ಹೇಳ್ತಾರೆ, ಭಾಳ ಚೆನ್ನಾಗಿದೆ ಸ್ಟೇಟ್ಮೆಂಟ್ ನೋಡಿ ಜವಾಹರ್ಲಾಲ್ ನೆಹರು ದೃಷ್ಟಿಯಿಂದ. ಎವ್ರಿ ಕಂಟ್ರೀಸ್ ಫಾರಿನ್ ಪಾಲಿಸಿ ಫಸ್ಟ್ ಕನ್ಸರ್ನ್ ವಿತ್ ಇಟ್ಸ್ ಓನ್ ಸೆಕ್ಯೂರಿಟಿ ವಿತ್ ಪ್ರೊಟೆಕ್ಟಿಂಗ್ ಇಟ್ಸ್ ಓನ್ ಪ್ರೋಗ್ರೆಸ್. ಪ್ರೋಗ್ರಾಮ್ ಆಗಿದೆ ಇದು, ಇಟ್ಸ್ ಓನ್ ಪ್ರೋಗ್ರೆಸ್. A deliberate policy of friendship with other countries goes further in gaining security than anything else. ಅವ್ರು ಏನು ಹೇಳ್ತಾರೆ ಅಂತಂದರೆ, ಫಾರಿನ್ ಪಾಲಿಸಿ ಅನ್ನೋದು ನಾವು ಆದಷ್ಟು ನಮ್ಮ ಹಿತವನ್ನು ಕಾಯ್ದುಕೊಳ್ಳುವಂಥ ಸಂಗತಿ ಆಗಬೇಕು. ನಾವು ಅನಿವಾರ್ಯಕ್ಕೆ ಹೆಚ್ಚಿನ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ನಮ್ಮ ರಕ್ಷಣೆ ಜಾಸ್ತಿ ಆಗುತ್ತೆ ಅಂತ, ಕಾಲಿಗೆ ಬಿದ್ದಾದರೂ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ. ಇತ್ತೀಚೆಗೆ ಒಂದು ನೆಹರು ಬರೆದಂಥ ಒಂದು ಪತ್ರ ಓಡಾಡ್ತಿದೆ, ನೀವು ಗಮನಿಸಿರ್ಬೋದು. US ನಮ್ಮನ್ನು ಕೇಳ್ಕೊಳ್ತು, ಯುನೈಟೆಡ್ ನೇಷನ್ಸ್ನ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ನಿಮಗೆ ನಾವು ಪರ್ಮನೆಂಟ್ ಸೀಟ್ ಕೊಡಬೇಕು ಅಂತಿದ್ದೀವಿ, ನೀವು ತಗೊಳ್ಳಿ ಅಂತ. ಜವಾಹರ್ಲಾಲ್ ನೆಹರು ಪತ್ರ ಬರೆದು ಏನು ಹೇಳ್ತಾರೆ ಅಂತಂದರೆ, ಇಲ್ಲ, ಅದು ನಮಗಿಂತ ಹೆಚ್ಚು ಚೀನಾಕ್ಕೆ ಯೋಗ್ಯವಾಗುವಂಥದ್ದು ಕೊಟ್ಬಿಡಿ ಅಂತ. ಯಾವ ಸೆಕ್ಯೂರಿಟಿ ಕೌನ್ಸಿಲ್ನ ಸ್ಥಾನಕ್ಕೋಸ್ಕರ ಇವತ್ತು ತಿಪ್ಪರ್ಲಾಗ ಹೊಡಿತಾ ಇದ್ದೀವೋ ಅದು ಅಧಿಕೃತವಾಗಿ ಬಂದಿದ್ದು ನಮಗೆ. ಆದರೆ ನಾವೇ ಅದನ್ನು ಬೇರೆಯವರಿಗೆ ಕೊಡಬೇಕಾಗಿ ಬಂತು. ಯಾಕೆ ಅಂತಂದರೆ, ಒತ್ತಾಯ ಮಾಡಿಕೊಂಡು ನಾವು ಫ್ರೆಂಡ್ಶಿಪ್ಪನ್ನು ಗಳಿಸ್ಕೊಂಡ್ರೆ ಅದು ನಮ್ಗೆ ಲಾಭ ಆಗುತ್ತೆ ಅಂತ ನೆಹರು ನಂಬಿಕೊಂಡಿದ್ರು. ಮತ್ತು ಆ ನಂಬಿಕೆ ಎಷ್ಟು ಜಗತ್ತಿನ ಅತ್ಯಂತ ಸುಳ್ಳು ಮತ್ತೊಂದಾಗಲಿಲ್ಲ. ಇವತ್ತು ಚೀನಾ ನಮ್ಮ ವಿರುದ್ಧ ಏನು ಮಾಡ್ತಿದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಇದರ ಪರಿಣಾಮ ಏನಾಯಿತು ಅಂತಂದರೆ, ಶೀತಲ ಸಮರ ನಡೆದಾಗ ಅಮೆರಿಕ ಮತ್ತು ರಷ್ಯಾಕ್ಕೆ ನಾವು ರಷ್ಯಾದ ಪರವಾಗಿಯೂ ಇರಲಿಲ್ಲ, ಅಮೆರಿಕಾದ ಪರವಾಗಿಯೂ ಇರಲಿಲ್ಲ. ನಾವು ಯುದ್ಧವಿಲ್ಲದ ಒಂದು ವಾತಾವರಣ ನಿರ್ಮಾಣ ಮಾಡ್ತೀವಿ ಅಂತ ಕೇಳ್ಕೊಂಡಿದ್ದರ ಪರಿಣಾಮ ರಷ್ಯಾನೂ ನಮ್ಮನ್ನು ಕೇರ್ ಮಾಡಲಿಲ್ಲ, ಅಮೆರಿಕಾನೂ ನಮ್ಮನ್ನು ಕೇರ್ ಮಾಡಲಿಲ್ಲ. ನಮ್ಮ ರೋಲ್ ಏನಿತ್ತು ಗೊತ್ತಾ? ಯುದ್ಧ ನಡೆದ್ರೆ ನಿಲ್ಲಿಸ್ಲಿಕ್ಕೆ ಯಾರು? ಭಾರತ ಅಂತ. ಈ ಕೊರಿಯಾ ಯುದ್ಧ ನಡೆದಾಗ, ಇನ್ನೇನು ಕೊರಿಯಾ ಯುದ್ಧ ಮಾಡಿ ಸುಸ್ತಾದಾಗ ಎಲ್ಲರೂ ಕೇಳಿದ್ರು, ಬಂದು ನಿಲ್ಲಿಸೋದನ್ನು ಯುದ್ಧನ ಅಂತ. ಭಾರತ ನಿಲ್ಲಿಸ್ಲಿಕ್ಕೆ ಅಂತ ಹೋಯಿತು. ಅದರ ಪರಿಣಾಮ ಏನಾಯಿತು? ಭಾರತದ ಮೇಲೆ ಪ್ರೀತಿಯನ್ನು ಒಂದು ಚೂರು ಇಟ್ಕೊಳ್ಳೋದ ಅಮೆರಿಕ ಪಾಕಿಸ್ತಾನಕ್ಕೆ ಸೇನಾ ನೆಲೆಯನ್ನು ನಿರ್ಮಾಣ ಮಾಡಿಕೊಡುವಂಥ ಜವಾಬ್ದಾರಿ ತಗೊಳ್ತು. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಇದು. ಸೇನಾ ನೆಲೆ ನಿರ್ಮಾಣ ಮಾಡ್ಕೊಳ್ತೀನಿ ಅಂತಂದಾಗ ಸಂಸತ್ನಲ್ಲಿ ದೊಡ್ಡ ಗಲಾಟೆ. ಹೆಂಗೆ ಸೇನಾ ನೆಲೆ ಅವ್ರಿಗೆ ನಿರ್ಮಾಣ ಮಾಡ್ಕೊಡ್ತಿದ್ದಾರೆ, ನೀವು ಯಾಕೆ ಹಿಂಗೆ ಮಾಡ್ತಿದ್ದೀರಿ ಅಂತಂದಾಗ ಜವಾಹರ್ಲಾಲ್ ನೆಹರು ಹೇಳಿದರು, ಸೇನಾ ನೆಲೆ ನಿರ್ಮಾಣ ಮಾಡಿಕೊಡ್ತಾ ಇರೋದು ಸುಳ್ಳು. ಯಾಕೆ ಅಂದರೆ ಅಂಥದ್ದೇನೂ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ ಅಂತ ಪಾಕಿಸ್ತಾನದ ಅಧ್ಯಕ್ಷರೇ ಹೇಳಿದ್ದಾರಲ್ಲ, ನಾವು ಯಾಕೆ ಅವ್ರ ಮಾತನ್ನು ನಂಬಾರ್ದು ಅಂತ ಹೇಳಿದರು ನೆಹರು. ಅದು ಇನೋಸೆನ್ಸಿ ಅಂತ ಕರಿತೀರೋ ದಡ್ಡತನ ಅಂತ ಕರಿತೀರೋ ಗೊತ್ತಿಲ್ಲ. ಪಾಕಿಸ್ತಾನದ ಅಧ್ಯಕ್ಷರೇ ಈ ಮಾತನ್ನು ಹೇಳಿರೋದ್ರಿಂದ ನಾವು ಅವ್ರ ಮಾತನ್ನು ಒಪ್ಪಿಕೊಳ್ಳೋಣ ಅಂತ ಸಿಕ್ಕಾಪಟ್ಟೆ ಕೋಪಿಸ್ಕೊಂಡಂಥ ಆಚಾರ್ಯ ಕೃಪಲಾನಿ ತುಂಬ ದೊಡ್ಡ ಮಟ್ಟದಲ್ಲಿ ನೆಹರುಗೆ ವಿರೋಧ ವ್ಯಕ್ತಪಡಿಸಿದರು. ನೆಕ್ಸ್ಟ್ ಸ್ಲೈಡ್ನಲ್ಲಿ ನೆಹರು ಆವಾಗ ಹೇಳಿದರು, ಫಾರಿನ್ ಪಾಲಿಸಿ ಅಂದರೆ ನೀವು ಅಂದ್ಕೊಂಡಂತಲ್ಲ, ಎಲ್ಲರೂ ಕೇಳಿ ನಿರ್ಣಯ ಕೈಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ಕೆಲವೊಂದು ಸಲ ಒಬ್ಬೊಬ್ಬರೇ ನಿರ್ಣಯ ಕೈಗೊಳ್ಳಬೇಕಾಗುತ್ತೆ ಅಂದರು ನೆಹರು. ಸಂಸತ್ನಲ್ಲಿ ಡಾಕ್ಯುಮೆಂಟೆಡ್ ಸೆಲೆಕ್ಟೆಡ್ ವರ್ಕ್ಸ್ ಆಫ್ ಜವಾಹರ್ಲಾಲ್ ನೆಹರು ಸೀರೀಸ್ 24ನಲ್ಲಿ ನಾನು ಈ ಟೋಟಲ್ ಪ್ರೊಸೀಡಿಂಗ್ಸನ್ನು ಓದಿದ್ದೀನಿ. ಕೊನೆಗೆ ಈ ಆಚಾರ್ಯ ಕೃಪಲಾನಿ ಏನು ಹೇಳಿದರು ಅಂತಂದರೆ, ಸಾರಿ, ನಾನು ಇದುವರೆಗೂ ನಿಮ್ಮ ಬಗ್ಗೆ ಹೇಳಿದ ಎಲ್ಲ ಮಾತನ್ನು ವಾಪಸ್ ತೆಗೆದುಕೊಳ್ತೀನಿ. ಆ್ಯಂಡ್ ಒನ್ ಫೈನಲ್ ವರ್ಡ್ಸ್ ನಂದೇನು ಅಂತಂದರೆ, ಭಾರತದ ವಿದೇಶಾಂಗ ನೀತಿ ಅದು ಒಬ್ಬ ವ್ಯಕ್ತಿಯ ನೀತಿ ಅನ್ನೋದನ್ನು ನಾನು ಒಪ್ಕೋತೀನಿ ಅಂತ. ಇದು ಕಲೆಕ್ಟಿವ್ ಎಫರ್ಟ್ ಅಲ್ಲ, ನಿಮ್ಮ ಒಬ್ಬರದೇ ಎಲ್ಲ ಅಂತ ಒಪ್ಪಿಕೊಂಡ್ರು ಅಂತ.
ಸೊ ಹೀಗಾಗಿ ಏನೇನು ಅಪಸವ್ಯಗಳು ನಡೆದಿದೆಯೋ ಅದೆಲ್ಲವನ್ನು ತೆಗೆದು ನೆಹರು ಬುಡಕ್ಕೆ ಹಾಕ್ಬೋದು ಅಂತ ಆಚಾರ್ಯ ಕೃಪಲಾನಿ ಯಾವ ಪರಿ ಖಂಡಿಸಿದ್ರು ಅಂತಂದರೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಅವ್ರ ಹತ್ರ ಸಾಧ್ಯ ಆಗಲಿಲ್ಲ. ಫೈನಲಿ ನೆಕ್ಸ್ಟ್ ಲೈನ್ನಲ್ಲಿ ನೆಹರು ಫೈನಲಿ ಆಲೋಚನೆ ಹೇಗಿತ್ತು ಅಂತಂದರೆ, ನಾವು ಶಾಂತಿಯ ಹರಿಕಾರರಾಗಬೇಕು ಅಂತ ಶುರು ಮಾಡಿದರು. ಅದರ ಹಂತದಲ್ಲಿ, ಮುಂದಿನ ಹಂತದಲ್ಲಿ ಶಕ್ತ ರಾಷ್ಟ್ರಗಳಿಂದ ಗೌರವಿಸಲ್ಪಡಬೇಕು ಅಂದ್ಕೊಂಡ್ರು, ಅದಾಗಲಿಲ್ಲ. ಕೊನೆಗೆ ಎಲ್ಲಿವರೆಗೂ ಬಂದರು ಅಂದರೆ, ಜಾಗತಿಕವಾಗಿ ನಮ್ಗೆ ಯಾರು ಕಿರಿಕಿರಿ ಮಾಡದೆ ಹೋದರೆ ಸಾಕಪ್ಪ ಅನ್ನೋ ಲೆವೆಲ್ಲಿಗೆ ನೆಹರು ಭಾರತದ ಒಂದು ವಿದೇಶಾಂಗ ನೀತಿಯನ್ನು ನಿಲ್ಲಿಸಿದ್ರು. ನೆಕ್ಸ್ಟ್ ಸ್ಲೈಡ್. ಅದರ ನೆಕ್ಸ್ಟ್ ಹೋಗೋಣ, ಇನ್ನೊಂದು ನೆಕ್ಸ್ಟ್ ಹೋಗಿ ನಾನು ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ. ಆದರೆ ಒಟ್ಟಾರೆ ಅಲಿಪ್ತ ನೀತಿಯನ್ನು ಪೂರ್ತಿ ಧಿಕ್ಕರಿಸಿದ್ದು ಇಂದಿರಾ ಗಾಂಧಿ. ತನ್ನ ತಂದೆಯ ನೀತಿಯನ್ನು ತಾನೇ ಧಿಕ್ಕರಿಸಿದ್ಲು. 1971ರಲ್ಲಿ ಪಾಕಿಸ್ತಾನಕ್ಕೆ ಪಾಠ ಕಳಿಸಿದ್ಲು. ಯುದ್ಧ ನಾವೇ ಶುರು ಮಾಡಿದ್ದು ಪಾಕಿಸ್ತಾನಕ್ಕಿಂತ ಮುಂಚೆ. ಅಣು ಪರೀಕ್ಷೆ ನಡೆಸಿದ್ಲು. ಯಾತಕ್ಕೆ ಬೇಕಾಗಿತ್ತು ಅಣು ಬಾಂಬನ್ನು? ಅಲಿಪ್ತ ನೀತಿ ಆದರೆ ಯಾರ ಜೊತೆ ಯುದ್ಧ ಮಾಡೋದಿಲ್ಲ ಅಂತಂದರೆ ಇಂದಿರಾ ಗಾಂಧಿ ಅದನ್ನು ಶುರು ಮಾಡಿದರು. ಸಿಕ್ಕಿಮನ್ನು ಒಳಗೆ ಸೇರಿಸ್ಕೊಂಡ್ರು ಇಂದಿರಾ ಗಾಂಧಿ. ಸಿಕ್ಕಿಂ ಅಲ್ಲಿವರೆಗೂ ಅದೊಂದು ಪ್ರತ್ಯೇಕವಾಗಿ ಆಟೋನಮಸ್ ಆಗಿದ್ದಂಥದ್ದು. ಏಕಾಏಕಿ ಅದರ ಮೇಲೆ ಪೊಲೀಸ್ ದಾಳಿಯನ್ನು ಮಾಡ್ತಾ ಅಥವಾ ಸೈನಿಕ ಕಾರ್ಯಾಚರಣೆಯನ್ನು ಮಾಡಿದರು. ಒಂದು ಇಂಟ್ರೆಸ್ಟಿಂಗ್ ಫೈಟ್, ಅದೇ ಒಂದು ಅದ್ಭುತವಾಗಿರುವಂಥ ಕತೆ. ಸಿಕ್ಕಿಂನಲ್ಲಿದ್ದಿದ್ದು ಭಾರತೀಯ ಸೈನಿಕರು, ಅದರ ಮೇಲೆ ಅಟ್ಯಾಕ್ ಮಾಡಿದವರು ಭಾರತೀಯ ಸೈನಿಕರು. ಭಾರತೀಯ ಸೇನೆ ವರ್ಸಸ್ ಭಾರತೀಯ ಸೇನೆ ಒಂದು ಕದನ ನಡೆಸಿ ಆ ಸಿಕ್ಕಿಮನ್ನು ಒಳಗೆ ಹಾಕೊಬೇಕಾದಂಥ ಪರಿಸ್ಥಿತಿ ಬಂತು. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ. ಆದರೆ ಇಂದಿರಾ ಗಾಂಧಿ ಅದನ್ನು ಮಾಡಿದ್ರು. ನಾನು ಇಂದಿರಾ ಗಾಂಧಿನ ಈ ಕಾರಣಕ್ಕೋಸ್ಕರ ಅಭಿನಂದಿಸ್ತೀನಿ. ಭಾರತೀಯ ಈ ಫಾರಿನ್ ಪಾಲಿಸಿಗೆ ಏನು ನೆಹರು ಜಡ್ಡುಗಟ್ಟಿಸಿದ್ರೋ ಅದಕ್ಕೊಂದು ಸ್ವಲ್ಪ ಸಿಂಹ ಸದೃಶ ವ್ಯಕ್ತಿತ್ವವನ್ನು ತರಬಹುದು ಎನ್ನುವಂಥ ಕಲ್ಪನೆಯನ್ನು ಕೊಟ್ಟಿದ್ದು ಇಂದಿರಾ ಗಾಂಧಿ. ಆ ಕಾರಣಕ್ಕೆ ಆಕೆಗೆ ಗೌರವ ಸಲ್ಲುತ್ತೆ ಅಂತ. ಆದರೆ ಅದರ ನಂತರ ಬಂದಿದ್ದು ಯಾವುದು ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು. ನೀವು ದೇವೇಗೌಡರ ಕಾಲದಲ್ಲಿ, ನೆಕ್ಸ್ಟ್ ಸ್ಲೈಡು, ದೇವೇಗೌಡರ ಕಾಲದಲ್ಲಿ ಗುಜರಾಲ್ ಇದ್ದರು ವಿದೇಶಾಂಗ ಸಚಿವರಾಗಿ. ಗುಜರಾಲ್ ಹೆಂಗಿದ್ರು ಅಂತಂದರೆ, ಅವರು ಡಾಕ್ಟ್ರೈನ್ ಆಫ್ ಗುಜರಾಲ್ ಅಂತ ಶುರು ಮಾಡಿದರು. ಡಾಕ್ಟ್ರೈನ್ ಆಫ್ ಗುಜರಾಲ್ ಅಂತಂದರೆ ಏನಂತಂದರೆ, 5 ಥಾಟ್ಗಳನ್ನು ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಿಗೆ. ಮೊದಲನೇದು, ನಾವು ಅಕ್ಕಪಕ್ಕದ ರಾಷ್ಟ್ರಗಳೊಂದಿಗೆ ಸಂಬಂಧ ಇಟ್ಕೊಂಡಾಗ ಅದಕ್ಕೆ ನಾವೇನೋ ಮಾಡ್ತೀವಿ ನೀವೇನೋ ಮಾಡಿ ಅಂತ ಕೇಳುವಂತಿಲ್ಲ. ಎರಡನೇದು, ನಮ್ಮ ರಾಷ್ಟ್ರಗಳನ್ನು ಬೇರೆ ರಾಷ್ಟ್ರದ ವಿರುದ್ಧಕ್ಕೆ ಯುದ್ಧ ಮಾಡಲಿಕ್ಕೆ ಜಾಗ ಕೊಡುವಂತಿಲ್ಲ. ಮೂರನೇದು, ಇಂಟರ್ನಲ್ ಅಫೇರ್ಸ್ಗೆ ಕೈ ಹಾಕಬಾರ್ದು. ಅತ್ಯಂತ ಸಿಂಪಲ್ ಸಂಗತಿಗಳನ್ನು ಒಂದು ಡಾಕ್ಟ್ರೈನ್ ಅಂತ ನಿರ್ಮಾಣ ಮಾಡಿದ ಗುಜರಾಲ್ರು ಪೂರ್ತಿ ಪ್ರಮಾಣದಲ್ಲಿ ತಮ್ಮ ಹೆಸರನ್ನು ತಂದರು. ಇಡೀ ವಿದೇಶಾಂಗ ನೀತಿಯನ್ನು ನಿರ್ಮಾಣ ಮಾಡುವಂಥ ಒಬ್ಬ ಫಾರಿನ್ ಮಿನಿಸ್ಟರ್ ಕಲ್ಪನೆಯನ್ನೇ ಕೆಡಿಸ್ಬಿಟ್ರು. ಫಾರಿನ್ ಮಿನಿಸ್ಟರ್ ಅನ್ನುವಂಥವನು ಸರ್ಕಾರದ ಪರವಾಗಿರಬೇಕು, ಆತ ಪ್ರಧಾನಮಂತ್ರಿ ಅಡಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಪ್ರಕ್ರಿಯೆಯನ್ನು ಬಿಟ್ಟು ಫಾರಿನ್ ಮಿನಿಸ್ಟ್ರಿಗೆ ಒಂದು ಪ್ರತ್ಯೇಕವಾದ ಆರಾ ಕ್ರಿಯೇಟ್ ಮಾಡುವಂಥ ಪ್ರಯತ್ನವನ್ನು ಮೊದಲನೇ ಬಾರಿಗೆ ಐಕೆ ಗುಜರಾಲ್ರು ಮಾಡಿದ್ರು. ದೇವೇಗೌಡರಿಗೆ ಅದು ಗೊತ್ತೂ ಆಗಲಿಲ್ಲ. ನೆಕ್ಸ್ಟ್ ಹಂತದಲ್ಲಿ, ನೀವು ನೆಕ್ಸ್ಟ್ ಸ್ಲೈಡ್ನಲ್ಲಿ, ಮನಮೋಹನ್ ಸಿಂಗ್ರು ಪ್ರಧಾನಮಂತ್ರಿ ಆಗಿದ್ದಾಗ ನಟ್ವರ್ ಸಿಂಗ್ ಫಾರಿನ್ ಮಿನಿಸ್ಟರ್ ಇದ್ರು. ಎಂತೆಂಥವ್ರು ಫಾರಿನ್ ಮಿನಿಸ್ಟ್ರು? ಇವತ್ತಿನ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಅಂದಾಗ ಎದೆ ಉಬ್ಬುತ್ತಲ್ಲ. ನಟ್ವರ್ ಸಿಂಗ್ ಫಾರಿನ್ ಮಿನಿಸ್ಟರ್ ಇದ್ರು. ಅವ್ರು ಫಾರಿನ್ ಮಿನಿಸ್ಟರ್ ಆದ ಕೆಲವೇ ದಿನಗಳಲ್ಲಿ ಗಲ್ಫ್ ಕಂಟ್ರಿಯಿಂದ ಆಯಿಲ್ ಫಾರ್ ಫುಡ್ ಅನ್ನುವಂಥ ಒಂದು ಘಟನೆಯಲ್ಲಿ ಸ್ಕ್ಯಾಮಿಗೆ ಸಿಕ್ಕಾಕೊಂಡ್ರು. ಸ್ಕ್ಯಾಮ್ ಏನು ಗೊತ್ತೇನು? ಗಲ್ಫ್ ಕಂಟ್ರಿಯವರು ನಮ್ಗೆ ಕೊಡ್ತಾ ಇದ್ದಂಥ ಆಯಿಲ್ಗೆ ನಾವು ಭಾರತದಿಂದ ಧಾನ್ಯವನ್ನು ಕೊಡಬೇಕು. ಭಾರತ ಧಾನ್ಯವನ್ನು ಕೊಡ್ತು, ಆದರೆ ಆಯಿಲನ್ನು ನಟ್ವರ್ ಸಿಂಗ್ರ ಮಗ ಏನು ಮಾಡ್ದ, ಇಂಡಿಯಾಕ್ಕೆ ತರಲಿಲ್ಲ, ಸ್ವಿಸ್ ಫರ್ಮಿಗೆ ಮಾರಾಟ ಮಾಡಿಬಿಟ್ಟ. 61 ಕೋಟಿ ರೂಪಾಯಿ ನುಂಗಿದ್ರು ಫಾರಿನ್ ಮಿನಿಸ್ಟ್ರು. ಫಾರಿನ್ ಪಾಲಿಸಿ ಜಗತ್ತಿನ ಮುಂದೆ ಭಾರತವನ್ನು ಎತ್ತಿ ಹಿಡಿಯುವಂಥದ್ದು. ಇಂಥ ಫಾರಿನ್ ಮಿನಿಸ್ಟರ್ಗಳು ಯಾವ ಹಂತಕ್ಕೆ ತಗೊಂಡು ಹೋಗ್ಬಿಟ್ರು ಅಂತಂದರೆ, ಇನ್ನು ಭಾರತವನ್ನು ಕಟ್ಟಲಿಕ್ಕಾಗಲ್ಲ ಅಂತ. ಮನಮೋಹನ್ ಸಿಂಗ್ರ ಕಾಲದಲ್ಲೇ, ನೆಕ್ಸ್ಟ್ ಸ್ಲೈಡ್, ಎಸ್.ಎಂ. ಕೃಷ್ಣ ಫಾರಿನ್ ಮಿನಿಸ್ಟರ್ ಆಗಿದ್ರು. ಗೊತ್ತಿಲ್ಲ ಎಷ್ಟು ಜನರಿಗೆ ನೆನಪಿದೆಯೋ ಅಂತ. ಎಸ್.ಎಂ. ಕೃಷ್ಣ ಪೋರ್ಚುಗಲ್ಗೆ ಹೋಗಿದ್ದಾಗ ಪೋರ್ಚುಗೀಸ್ ಫಾರಿನ್ ಮಿನಿಸ್ಟರ್ ಫೈಲನ್ನು ತೊಗೊಂಡು ಓದ್ಲಿಕ್ಕೆ ಶುರು ಮಾಡಿಬಿಟ್ರು. ಒಂದು ಸ್ವಲ್ಪ ಹೊತ್ತು ಓದಿದ್ರು ಕೂಡ. ಆಮೇಲೆ ಅಕ್ಕಪಕ್ಕದವ್ರು ಹೇಳಿದ್ರು, ಸರ್ ಅದು ಪೋರ್ಚುಗೀಸ್ ಮಿನಿಸ್ಟ್ರದು, ನಿಮ್ದು ಬೇರೆ ಇದೆ ತಗೊಳ್ಳಿ ಅಂತ ಬೇರೆ ಕೊಡಬೇಕಾಗಿ ಬಂತು. ಫಾರಿನ್ ಮಿನಿಸ್ಟ್ರು ಅಟೆಂಟಿವ್ನೆಸ್ ಇರಲಿಲ್ಲ. ಅಂದರೆ ಫಾರಿನ್ ಮಿನಿಸ್ಟ್ರಿಯನ್ನು, ಫಾರಿನ್ ಪಾಲಿಸಿಯನ್ನು ಅಷ್ಟು ಕಡೆಗಣಿಸಲಾಗಿತ್ತು. ಇಂಥ ಸಂದರ್ಭದಲ್ಲಿ ಬಂದಿದ್ದು ನೆಕ್ಸ್ಟ್ ಸ್ಲೈಡ್, ನರೇಂದ್ರ ಮೋದಿ ಅಂತ. ನಾನು ಯಾಕೆ ಇಷ್ಟು ಪೀಠಿಕೆಯನ್ನು ಕೊಟ್ಟೆ ಅಂತಂದರೆ, ನಮ್ಗೆ ಅನೇಕ ಬಾರಿ ನರೇಂದ್ರ ಮೋದಿ ಮಾಡಿದ್ದು ಅಷ್ಟೇ ಹೇಳಿದರೆ ಅರ್ಥ ಆಗೋದಿಲ್ಲ. ಅವರಿಗಿಂತ ಹಿಂದಿನವ್ರು ಎಷ್ಟು ಕೊಳಕಾಗಿದ್ರು, ಎಷ್ಟು ಕೆಟ್ಟದಾಗಿ ಮಾಡಿದ್ರು ಅಂತ ಗೊತ್ತಾದರೆ, ಅಬ್ಬಾ ಈ ಮನುಷ್ಯ ಏನು ಅದ್ಭುತ ಮಾಡಿದ್ನಪ್ಪ ಅಂತ. ಇವತ್ತಿನ ಮಕ್ಕಳಿಗೆ ನೀವು ಎಕ್ಸ್ಪ್ರೆಸ್ ವೇ ತೋರಿಸಿ ರೋಡ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಗೊತ್ತಾಗೋದಿಲ್ಲ ಅವ್ರಿಗೆ. ಒಂದು ರೌಂಡು ಹಳೆ ರೋಡಲ್ಲಿ ತಿರುಗಾಡಿಸ್ಬರ್ಬೇಕು, ಆಗ ಗೊತ್ತಾಗುತ್ತೆ, ಅಬ್ಬಾ ನಾವು ಚಿನ್ನದ ರಸ್ತೆಯಲ್ಲೇ ಓಡಾಡ್ತಿದ್ದೀವಲ್ಲ ಮಾರಿ ಅಂತ. ಇಲ್ಲದ್ರೆ ಗೊತ್ತಾಗೋ ಸ್ಥಿತಿಯಲ್ಲಿಲ್ಲ ಅವರಿಗೆ. ಅದನ್ನು ಗೊತ್ತಾಗಿಸುವಂಥ ಪ್ರಯತ್ನ ಆಗಬೇಕು ಅಂತ. ಈ ಕಾರಣಕ್ಕೆ ಸ್ವಲ್ಪ ಸಮಯ ತಗೊಂಡು ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗಿ ಬಂತು. ಮೋದಿ ವಿದೇಶಾಂಗ ನೀತಿ ಹೇಗೆ ಅಂತಂದರೆ, ಭಾರತದ
ರಾಜಕೀಯ ಸಂಸ್ಕೃತಿ ಯಾವುದದು? ನಾನ್ ವೈಲೆನ್ಸ್ನ ಸಂಸ್ಕೃತಿ. ಇವತ್ತಿಗೂ ಭಾರತದ ರಾಜಕೀಯ ಸಂಸ್ಕೃತಿ ನಾನ್ ವೈಲೆನ್ಸೇ. ನಾವು ಯಾರ ಮೇಲೂ ಯುದ್ಧಕ್ಕೆ ಇವತ್ತಿಗೂ ಹೋಗಲ್ಲ. ಆದರೆ ಇವತ್ತು ನಾವು ಹೆಂಗಿದ್ದೀವಿ ಅಂತಂದರೆ, ಇದು ನೆಹರು ಕಾಲದ ರಾಜಕೀಯ ಸಂಸ್ಕೃತಿ ಅಲ್ಲ, ಹೊಸ ರಾಜಕೀಯ ಸಂಸ್ಕೃತಿ. ನಾನ್ ವೈಲೆನ್ಸ್ ಹೌದು, ಆದರೆ ನೀವು ಅಟ್ಯಾಕ್ ಮಾಡಿದರೆ ವೈಲೆನ್ಸನ್ನು ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಬಲ್ಲಂಥ ಸಂಸ್ಕೃತಿಯಾಗಿ ಅದನ್ನು ಬದಲಾಯಿಸಿದರು. ನೆಕ್ಸ್ಟು ನರೇಂದ್ರ ಮೋದಿಯವರು ಈ ಸಾಂಸ್ಕೃತಿಕ ಘನತೆಯನ್ನು ಎತ್ತಿಡಿಯುವ ದೃಷ್ಟಿಯಿಂದ ಭಾರತದ ಮೌಲ್ಯ ಇತ್ತಲ್ಲ, ಎಲ್ಲರನ್ನೂ ಗೌರವಿಸುವಂಥ ಪ್ರಕ್ರಿಯೆ, ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಗೌರವ ಕೊಡುವ ಭಾರತವಾಗಿ ಭಾರತವನ್ನು ಕಟ್ಟಿದರು. ನಮ್ಮ ಗುರಿ ಇವತ್ತು ಪಕ್ಕಾ ಇದೆ, ಅದು ವಿಶ್ವಗುರು ಭಾರತವಾಗಿ ಭಾರತವನ್ನು ಕಟ್ಟಬೇಕು ಅಂತ. ನಮಗಿರುವಂಥ ಒತ್ತಡಗಳು ಚೀನಾ ಮತ್ತು ಪಾಕಿಸ್ತಾನದಿಂದ ಇತ್ತು, ಅದರಲ್ಲಿ ಪಾಕಿಸ್ತಾನ ಡೈಲ್ಯೂಟ್ ಆಗಿದೆ, ಇನ್ನು ಚೀನಾ ಒಂದಿದೆ. ಆ ದೆವ್ವನ್ನು ಮುಂದಿಟ್ಕೊಂಡೇ ಭಾರತ ತನ್ನ ಪಾಲಿಸಿಯನ್ನು ಬಲವಾಗಿ ಕಟ್ಟಲಿಕ್ಕೆ ಸಾಧ್ಯವಾಗಿದೆ. ಇನ್ನು ನಾಲ್ಕನೇದು, ಭವಿಷ್ಯದ ನಮ್ಮ ರಾಜಕೀಯ ಗುರಿ ಏನು ಅಂತಂದರೆ, ನಾವು ಏಷ್ಯಾದ ಜಯಂಟ್ ಆಗಬೇಕು ಅನ್ನೋದು ನಮ್ಮ ಗುರಿ ಅಂತ. ದ್ವಂದ್ವ ಇಲ್ಲ ಅದರಲ್ಲಿ. ಏಷ್ಯಾದ ಜಯಂಟ್ ಆಸ್ ಆನ್ ನಾವು ಚೀನಾ ಇದೆ, ನಾವು ಅದನ್ನು ಗಟ್ಟಿ ಮಾಡಬೇಕು ಅಂತ ನರೇಂದ್ರ ಮೋದಿ ಪ್ಲಾನ್ ಮಾಡಿದ್ರು. ನರೇಂದ್ರ ಮೋದಿ ಅನೇಕ ವಿದೇಶ ಪ್ರವಾಸಗಳನ್ನು ಮಾಡಿದ್ದಾರೆ. ನೆಕ್ಸ್ಟ್ ಸ್ಲೈಡ್. ಈ ವಿದೇಶ ಪ್ರವಾಸಗಳು, ಈಗ ನಾನು ಫಾರಿನ್ ಟ್ರಿಪ್ಪಿಗೆ ಬರ್ತೀನಿ. ತುಂಬ ಬಾರಿ ಗಲಾಟೆ ಮಾಡುವಾಗ ಏನು ಹೇಳ್ತಾರೆ, ನರೇಂದ್ರ ಮೋದಿ ಫಾರಿನ್ ಟ್ರಿಪ್ಪಿಗೆ ತುಂಬ ಖರ್ಚು ಮಾಡಿದರು ಅಂತ. ನಾನೊಂದು ಮೊದಲ 5 ವರ್ಷಗಳ ಪ್ರವಾಸದ ಒಂದು ಐಡಿಯಾ ಕೊಡ್ತೀನಿ ನಿಮಗೆ. ಮೊದಲ 5 ವರ್ಷಗಳಲ್ಲಿ ನರೇಂದ್ರ ಮೋದಿ 92 ರಾಷ್ಟ್ರಗಳಿಗೆ ಹೋದರು, 2021 ಕೋಟಿ ರೂಪಾಯಿ ಖರ್ಚು ಮಾಡಿದರು. ನಮಗೆ ನಂಬರ್ 2021 ಕೋಟಿ ಕಾಣುತ್ತೆ. ಈ ಕಡೆ ಮನಮೋಹನ್ ಸಿಂಗರು 50 ರಾಷ್ಟ್ರಗಳಿಗೆ ಹೋದರು, 1350 ಕೋಟಿ ರೂಪಾಯಿ ಖರ್ಚು ಮಾಡಿದರು. 2021 ಕೋಟಿ ಮತ್ತು 1350 ಕೋಟಿ ಅಂತ ನೋಡಿದಾಗ ನರೇಂದ್ರ ಮೋದಿ ಎಷ್ಟೆಲ್ಲ ಖರ್ಚು ಮಾಡಿದ್ದಾರೆ ಅಂತ. ಆದರೆ ಲೆಕ್ಕ ಹಾಕಿದರೆ ಪ್ರತಿ ಪ್ರವಾಸದಿಂದ ನರೇಂದ್ರ ಮೋದಿ ಒಟ್ಟು ಈ ಪ್ರವಾಸಗಳಿಂದ 129 ಒಪ್ಪಂದಗಳನ್ನು ಮಾಡಿಕೊಂಡ್ರೆ, ಮನಮೋಹನ್ ಸಿಂಗರು 40 ಒಪ್ಪಂದಗಳನ್ನು ಮಾತ್ರ ಮಾಡಿಕೊಂಡಿದ್ದು. ಖರ್ಚನ್ನು ಡಿವೈಡ್ ಮಾಡಿದರೆ ನರೇಂದ್ರ ಮೋದಿಯವರ ಒಂದು ಪ್ರವಾಸದ ವೆಚ್ಚ 22 ಕೋಟಿ ರೂಪಾಯಿ ಬಂದರೆ, ಇವ್ರದ್ದು ಒಂದು ರಾಷ್ಟ್ರಕ್ಕೆ 27 ಕೋಟಿ ರೂಪಾಯಿ ವೆಚ್ಚ ಬರುತ್ತೆ. ನರೇಂದ್ರ ಮೋದಿ ಮನಮೋಹನ್ ಸಿಂಗ್ರ 10 ವರ್ಷದ ನಂತರ ಅಧಿಕಾರಕ್ಕೆ ಬಂದರು, ಅವರಿಗಿಂತ ಹೆಚ್ಚು ರಾಷ್ಟ್ರ ತಿರುಗಾಡಿದರು, ಅವರಿಗಿಂತ ಕಡಿಮೆ ಖರ್ಚು ಹೆಂಗೆ? ನೆಕ್ಸ್ಟ್ ಸ್ಲೈಡ್ ನೋಡಿ. ನರೇಂದ್ರ ಮೋದಿ ಅವರ ಕುರಿತಂತೆ ಬರೆದಿರುವಂಥ ಸಂಗತಿಗಳು. ಮೋರ್ ಫಾರಿನ್ ಟ್ರಿಪ್ಸ್ ದನ್ ಮನಮೋಹನ್ ಸಿಂಗ್, ಎಟ್ ಲೆಸರ್ ಬಿಲ್ ಫಾರ್ PM ಮೋದಿ ಥ್ಯಾಂಕ್ಸ್ ಟು ಮಲ್ಟಿಪಲ್ ಡೆಸ್ಟಿನೇಷನ್ಸ್ ಏರ್ಕ್ರಾಫ್ಟ್ ಚಾಯ್ಸಸ್. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಹೆಂಗೆ ಅಂತ. ಒಂದು ಸಲ ನರೇಂದ್ರ ಮೋದಿ ಫಾರಿನ್ ಟ್ರಿಪ್ಪಿಗೆ ಹೋದರೆ ಒಂದೇ ರಾಷ್ಟ್ರ ಮುಗಿಸ್ಕೊಂಡು ಬರೋದು ರೇರ್. ಮೊನ್ನೆ ಫ್ರಾನ್ಸಿಗೆ ಹೋದರು, ಬರಬೇಕಾದ್ರೆ UAE ಭೇಟಿ ಮಾಡ್ಕೊಂಡು ಬಂದರು. ಒಂದೇ ಟ್ರಿಪ್ಪು 2 ರಾಷ್ಟ್ರ ಮುಗೀತು. ಇಲ್ಲದೆ ಹೋದರೆ ಫ್ರಾನ್ಸಿಗೆ ಹೋಗಿ ಆಲ್ ದ ವೇ ವಾಪಸ್ ಬರಬೇಕು, ಮತ್ತು UAEಗೆ ಹೋಗಿ ಆಲ್ ದ ವೇ ವಾಪಸ್ ಬರಬೇಕು. ನರೇಂದ್ರ ಮೋದಿ ಸೇವ್ಸ್ ಟೈಮ್. ಒಂದು ಟ್ರಿಪ್ನಲ್ಲಿ 2 ರಾಷ್ಟ್ರ, 3 ರಾಷ್ಟ್ರ, 5 ರಾಷ್ಟ್ರಗಳವರೆಗೂ ಭೇಟಿ ಮಾಡಿ ಬಂದಿರುವಂಥ ರೆಕಾರ್ಡ್ ನರೇಂದ್ರ ಮೋದಿ ಅವ್ರದ್ದಿದೆ. ಮನಮೋಹನ್ ಹೂ ಅಬ್ರಾಡ್ ಮೋಸ್ಟ್ ಆಸ್ PM, ಯಾರದು ಮೋಸ್ಟ್ ಅಬ್ರಾಡಲ್ಲಿದ್ದಾರೆ ಅಂತ, 3657 ದಿನದಲ್ಲಿ 313 ದಿನಗಳ ಕಾಲ ವಿದೇಶದಲ್ಲಿದ್ದರು. ಆದರೆ ಇವರು 3338 ದಿವಸ, 3307 ದಿವಸದಲ್ಲಿ 273 ದಿವಸ ವಿದೇಶದಲ್ಲಿದ್ದಾರೆ. ಆದರೆ ಮನಮೋಹನ್ ಸಿಂಗರಿಗಿಂತ ಹೆಚ್ಚು ಕಡಿಮೆ 2ರಷ್ಟು ರಾಷ್ಟ್ರಗಳನ್ನು ಭೇಟಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಕಡಿಮೆ ಸಮಯ, ಹೆಚ್ಚು ರಾಷ್ಟ್ರಗಳ ಭೇಟಿ. ಆ ಮನುಷ್ಯ ಪ್ರತಿಯೊಂದರಲ್ಲೂ ದುಡ್ಡು ಉಳಿಸೋದು ಹೀಗೆ. ಆ ಮನುಷ್ಯ ಈ ಕಮ್ಯುನಿಟಿ ಗುಜರಾತಿಯವರಾಗಿದ್ದರಿಂದ ಕಡಿಮೆ ಖರ್ಚು ಮಾಡಬೇಕು, ಜಾಸ್ತಿ ಕೆಲಸ ಮಾಡಬೇಕು ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಿರುವಂಥ ವ್ಯಕ್ತಿ. ಮುಂದಿನ ಸ್ಲೈಡ್ ನೋಡಿ. ನರೇಂದ್ರ ಮೋದಿ 2014ನಲ್ಲಿ ಒಂದೇ ಟ್ರಿಪ್ನಲ್ಲಿ ಮಯನ್ಮಾರ್, ಫಿಜಿ, ಆಸ್ಟ್ರೇಲಿಯಾಕ್ಕೆ ಹೋದರು. 2015ನಲ್ಲಿ ಸೀಶೆಲ್ಸ್, ಮಾರಿಷಸ್, ಶ್ರೀಲಂಕಾ, ಫ್ರಾನ್ಸ್, ಜರ್ಮನಿ, ಕೆನಡಾ ಒಂದು ಟ್ರಿಪ್ಪು. ಚೀನಾ, ಮಂಗೋಲಿಯಾ, ಸೌತ್ ಕೊರಿಯಾ, ಉಜ್ಬೇಕಿಸ್ತಾನ್, ಕಜಕಿಸ್ತಾನ್, ರಷ್ಯಾ ಇನ್ನೊಂದು ಟ್ರಿಪ್. ಇದೆಲ್ಲಕ್ಕೂ ಒಂದೊಂದ್ಸಲ ಹೋಗಿ ಬರಬೇಕು. ಆದರೆ ನರೇಂದ್ರ ಮೋದಿ 5 ರಾಷ್ಟ್ರ, 6 ರಾಷ್ಟ್ರಗಳನ್ನು ಒಂದು ಸಲ ಮುಗಿಸ್ತಿದ್ರಲ್ಲ, ಅದು ವಿಶೇಷ. 2016ನಲ್ಲಿ ಅಫ್ಘಾನಿಸ್ತಾನ್, ಕತಾರ್, ಸ್ವಿಸ್, ಅಮೆರಿಕ, ಮೆಕ್ಸಿಕೋ ಕಂಟಿನ್ಯೂಸ್ ಪ್ರವಾಸ. ನರೇಂದ್ರ ಮೋದಿ ರಾತ್ರಿಗಳನ್ನು ವಿಮಾನದಲ್ಲಿ ಕಳೀತಾರೆ. 2016ನಲ್ಲಿ ಬೆಲ್ಜಿಯಂ, ಅಮೆರಿಕ, ಸೌದಿ 3 ರಾತ್ರಿ ವಿಮಾನದಲ್ಲಿ, 2 ರಾತ್ರಿ ಮಾತ್ರ ಹೋಟೆಲ್. ಸಾಮಾನ್ಯರಿಗೆ ಈ ಅವಧಿಗೆ ಇಷ್ಟು ತಿರುಗಾಡಲಿಕ್ಕೆ 6 ದಿನ ಬೇಕಾಗುತ್ತೆ. ನರೇಂದ್ರ ಮೋದಿ 4 ದಿನದಲ್ಲೂ ಮುಗಿಸ್ತಾರೆ, 97 ಗಂಟೆ. ಇದು ನರೇಂದ್ರ ಮೋದಿಯವರ ವೈಶಿಷ್ಟ್ಯ. ಅವರು ಯಾಕೆ ಫ್ಲೈಟಲ್ಲೇ ಮಲಗ್ತಾರೆ, ಯಾಕೆ ಹೋಟ್ಲ್ ಮಾಡೋದಿಲ್ಲ ಅಂತ. ಯಾಕೆ ಅಂತಂದರೆ
ಹೋಟೆಲ್ ಅಂತ ಮಾಡಿದರೆ ಅದಕ್ಕೋಸ್ಕರ ಖರ್ಚು. ನರೇಂದ್ರ ಮೋದಿ ಒಬ್ಬರೇ ಒಂದು ಹೋಟೆಲ್ ಉಳ್ಕೊಂಡ್ಬರ್ಲಿಕ್ಕೆ ಆಗಲ್ಲ, ಅವ್ರ ಜೊತೆ ಒಂದು ದೊಡ್ಡ ಟೀಮ್ ಇರುತ್ತೆ. ಆ ಟೀಮಿಗೆಲ್ಲ ಹೋಟೆಲ್ ವ್ಯವಸ್ಥೆ ಮಾಡಬೇಕು. ಮತ್ತು ನರೇಂದ್ರ ಮೋದಿ ಜಗತ್ತಿನ ಅತ್ಯಂತ ಆಕರ್ಷಣೆಯ ಕೇಂದ್ರ ಬಿಂದುವಾಗಿರೋದ್ರಿಂದ, ಅಷ್ಟೇ ಡೇಂಜರು ಇರೋದ್ರಿಂದ ಅವ್ರಿಗೆ ಬೇಕಾಗಿರುವಂಥ ಸೆಕ್ಯೂರಿಟಿ ವ್ಯವಸ್ಥೆಯ ಖರ್ಚು ಮಾಡಬೇಕು. ನರೇಂದ್ರ ಮೋದಿ ಇದು ಯಾವುದೇ ಖರ್ಚು ಬೇಡ ಅಂತ ಫ್ಲೈಟ್ನಲ್ಲೇ ಹಾಯಾಗಿ ಮಲಗಿಬಿಡ್ತಾರೆ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಮಲಗ್ತಾರೆ. ಅನೇಕ ಬಾರಿ ನೈಟ್ ಜರ್ನಿ ಮಾಡ್ತಾರೆ, ಫ್ಲೈಟಲ್ಲಿ ಮಲಗಿರ್ತಾರೆ, ಬೆಳಗ್ಗೆ ಆದರೆ ಕೆಲಸ ಶುರುವಾಗುತ್ತೆ. ಜೈಶಂಕರ್ ಇತ್ತೀಚೆಗೆ ಮಾತನಾಡ್ತಾ ಒಂದು ಮಾತು ಹೇಳಿದ್ದಾರೆ. ಪ್ರಾಬಬಲಿ ಅವರು ಸ್ಮಿತಾ ಪ್ರಕಾಶ್ಗೆ ಕೊಟ್ಟಿರುವಂಥ ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನರೇಂದ್ರ ಮೋದಿಯವರು ಬರ್ತಾರೆ ಅಮೆರಿಕಕ್ಕೆ ಎಲ್ಲ ಬಂದಾಗ, ಅವರು ಪ್ರಾಬಬಲಿ ಇದಾಗಿದ್ದಾಗ ಅವರು ರಾಯಭಾರಿ ಆಗಿದ್ದಾಗ ಅಮೆರಿಕಕ್ಕೆ ಬಂದ್ರಂತೆ. ರಾತ್ರಿ ಎಲ್ಲ ಪ್ರವಾಸ, ಯೂಶುವಲ್ ಆಗಿ ಇನ್ನೂ ಆ ಹಳೆಯ ಹ್ಯಾಂಗ್ ಓವರ್ ಇರುತ್ತೆ, ನಿದ್ದೆ ಇನ್ನೂ ಕಂಪ್ಲೀಟ್ ಆಗಿರಲ್ಲ, ಜೆಟ್ ಲ್ಯಾಗ್ ಅಂತ ಕರೀತಾರೆ ಅದನ್ನು. ನರೇಂದ್ರ ಮೋದಿಯವರು ಯಾವ ಜೆಟ್ ಲ್ಯಾಗೂ ಇಲ್ಲ. ಬೆಳಿಗ್ಗೆ ಬರೋದಂತೆ, 5 ಗಂಟೆಗೆ ನಾಳೆ ಬೆಳಗ್ಗೆ ಎಲ್ಲ ರೆಡಿಯಾಗಿ ಅಂತ ಹೇಳದಂತೆ. 5 ಗಂಟೆಗೆ ಬಂದು ಇವ್ರ ಜೊತೆ ಮೀಟಿಂಗ್ ಮಾಡಿ 7 ಗಂಟೆಗೆ ಅವ್ರ ಮೀಟಿಂಗ್ ಸ್ಟಾರ್ಟ್ ಅಂತ. ಈ ಥರದ ಹಾರ್ಡ್ ವರ್ಕಿಂಗ್ ವ್ಯಕ್ತಿ ನಾನು ನೋಡಲೇ ಇಲ್ಲ ಅಂತಾರೋ. ನಿನ್ನೆ ಅವ್ರದ್ದೊಂದು ವಿಡಿಯೋ ವೈರಲ್ ಆಗಿದೆ, ನೀವು ಗಮನಿಸಿರ್ಬೋದು. ಅವ್ರು ಹೇಳ್ತಾರೆ, ನಾನು BJPಯ ಪಕ್ಷದಿಂದ ಅಥವಾ ಈ ಸರ್ಕಾರದಲ್ಲಿ ವಿದೇಶಾಂಗ ಖಾತೆ ಸಚಿವ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾತಾಡ್ತಿಲ್ಲ. ಒಂದು ಅಮೂಲ್ಯವಾದ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾಗಿರೋದು ನಮ್ಮೆಲ್ಲರ ಭಾಗ್ಯ ಅಂತಾರ್ರಿ ಒಬ್ರು. ಅವ್ರು ಕ್ಲಿಯರ್ ಮಾಡ್ತಾರೆ, ನಾನು ಇಲ್ಲಿ ವಿದೇಶಾಂಗ ಸಚಿವ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿಲ್ಲ, ನರೇಂದ್ರ ಮೋದಿ ಒಬ್ಬ ಅದ್ಭುತವಾದ ವ್ಯಕ್ತಿ ಅಂತ. ನನಗೆ ಅದಕ್ಕೆ ಅನ್ಸುತ್ತೆ, ನರೇಂದ್ರ ಮೋದಿ ಅವರ ಅಧಿಕಾರ ಕಳ್ಕೊಂಡ ಮೇಲೆ ಎಷ್ಟು ಫಿಲಮ್ಗಳು ಬರ್ಬೋದು ಅವ್ರ ಮೇಲೆ ಅಂತ. ಅನೇಕ ಸಂಗತಿಗಳಿಂದ ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಆದರೆ ಮೇ ಬಿ 5 years 10 years ಡೌನ್ ದ ಲೈನ್ ಅವ್ರು ಏನು ಮಾಡಿದ್ರು ಅನ್ನೋದನ್ನು ಹೇಳ್ಬೋದಾಗಿರುವಂಥ ಸಂಗತಿ ಇರೋದ್ರಿಂದ ಅನೇಕ ಸಂಗತಿಗಳನ್ನು ಭಾರತ ತಿಳ್ಕೊಳ್ಬೇಕಾಗಿದೆ ಅನ್ನೋದು ನಿಸ್ಸಂಶಯ. ಈ ವಿಚಾರದಲ್ಲಿ ಈ ಪತ್ರಕರ್ತ ಶ್ರೀವಾಸ್ತವ್ ಅವರು ಒಂದು ಮಾತನ್ನು ಹೇಳ್ತಾರೆ, ಭಾಳ ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ಮನಮೋಹನ್ ಸಿಂಗರ ವಿದೇಶ ಪ್ರವಾಸದ ವೇಳೆಗೆ ಅದೊಂದು ವಿಡಿಯೋ, ಒಂದು ಡಿಸ್ಕಷನ್ ನಡೀತಿರುವಾಗ ಶ್ರೀವಾಸ್ತವ್ ಅವ್ರನ್ನ ಕೂರಿಸಿ ಪ್ರಶ್ನೆ ಏನೋ ಕೇಳಿದಾಗ ಆ ಮನುಷ್ಯ ಪುಂಖಾನುಪುಂಖವಾಗಿ ಹೇಳಲಿಕ್ಕೆ ಶುರು ಮಾಡ್ತಾನೆ. ಮನಮೋಹನ್ ಸಿಂಗರ ಕಾಲದಲ್ಲಿ ಪತ್ರಕರ್ತರಿಗೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾ ಇದ್ರು. ಮನಮೋಹನ್ ಸಿಂಗರ ಜೊತೆ ಅವರೊಂದು ಫ್ಲೈಟಲ್ಲಿ ಕೂತಿರ್ತಿದ್ರು, ಅವರು ಹೋಗಿರ್ತಿದ್ರು. ಅಲ್ಲಿ ಹೋದಾಗ ಮನಮೋಹನ್ ಸಿಂಗರ ಟ್ರೀಟ್ಮೆಂಟ್ಗೆ ಹೆಚ್ಚು ಕಡಿಮೆ ಈಕ್ವಲೆಂಟ್ ಟ್ರೀಟ್ಮೆಂಟು ಇಲ್ಲಿನ ಪತ್ರಕರ್ತರಿಗೆ ಇರ್ತಿತ್ತು. ಎಲ್ಲ ಮೇಜರ್ ಮೀಡಿಯಾ ಹೌಸ್ಗಳ ಪತ್ರಕರ್ತರು ಹೋಗ್ತಿದ್ರು ಅವ್ರ ಜೊತೆಗೆ. ಆಮೇಲೆ ಅಲ್ಲಿಗೆ ಹೋದ ನಂತರ ಅವ್ರು ಏನೇನು ಶಾಪಿಂಗ್ ಮಾಡ್ತಾರಲ್ಲ ಆಯಾ ರಾಷ್ಟ್ರಗಳಲ್ಲಿ, ಅದರ ಖರ್ಚು ಅಲ್ಲಿನ ದೂತಾವಾಸ ಕಚೇರಿ ಕೊಡ್ತಾ ಇತ್ತು. ಅವರಿಗೆ ಇಂಟರ್ನ್ಯಾಷನಲ್ ವಿಸ್ಕಿಯನ್ನು ರೂಮಿಗೆ ತಲುಪಿಸಲಾಗ್ತಿತ್ತು. ಶ್ರೀವಾಸ್ತವ್ ಹೇಳಿರೋ ಮಾತುಗಳಿವೆಲ್ಲ. ವಾಪಸ್ ಬಂದಾಗ ಅವ್ರು ಹೋಗಬೇಕಾದಾಗ ನಮ್ಮ ದೂತಾವಾಸ ಕಚೇರಿಯ ಖರ್ಚಿನಲ್ಲಿ ಅವರಿಗೆ ಗಿಫ್ಟ್ ಆಗಿ ವಿಸ್ಕಿ ಬಾಟಲ್ನ ಕೊಡ್ಲಾಗ್ತಿತ್ತು. ಹಿಂಗೆ ನೋಡ್ಕೊಳ್ಳಾಗ್ತಿತ್ತು ಅವರನ್ನ. ಆದರೆ ಈ ಪುಣ್ಯಾತ್ಮ ಬಂದಲ್ಲ, ಯಾರೂ ಇಲ್ಲ, ಒಬ್ಬನೇ. ಆರಂಭದ ದಿನಗಳಲ್ಲಿ ಕರ್ಕೊಂಡು ಹೋಗಿದ್ದು ಈಗಲೂ ಗೊತ್ತಿಲ್ಲ ನನಗೆ, ನಾನು ಎನ್ಕ್ವೈರಿ ಮಾಡ್ಲಿಕ್ಕೆ ನೋಡಲಿಲ್ಲ ಯಾವತ್ತು. ಕರ್ಕೊಂಡು ಹೋಗಿದ್ದು ಯಾರನ್ನು ಗೊತ್ತಾ? DDಯ ಮತ್ತು ಆಕಾಶವಾಣಿಯ ರಿಪೋರ್ಟರ್ನ. ಅವ್ರು ಧನ್ಯರಾಗ್ಬಿಟ್ಟಿರ್ಬೇಕ್ರಿ. ಅವ್ರನ್ನ ಯಾರೂ ಕರ್ಕೊಂಡು ಹೋಗಿದ್ದಿಲ್ಲ, ನರೇಂದ್ರ ಮೋದಿ ಕರ್ಕೊಂಡು ಹೋಗಿದ್ರು ಅವರನ್ನ. ಅವರಲ್ಲಿಗೆ ಹೋಗಿದ್ರು, ಅವ್ರ ಜೊತೆ ತಿರುಗಾಡ್ಲಿಕ್ಕೆ ಅವಕಾಶ. ಅದು ಗೌರ್ಮೆಂಟ್ ಚಾನಲ್ ಅಪ್ಪ, ಅದು ನಾವೇ ಕರ್ಕೊಂಡು ಹೋಗ್ಬೇಕು, ಇನ್ಯಾರು ಕಳಿಸ್ತಾರೆ ಅಂತ. ಅದ್ರ ಪರಿಣಾಮ ಏನು ಗೊತ್ತೇನು? ಈಗ ಬೇರೆ ಚಾನಲ್ಗಳು ಹೋಗ್ತವೆ, ಅವ್ರವ್ರು ಖರ್ಚು ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಮೀಡಿಯಾ ಹೌಸ್ಗಳು ಖರ್ಚು ಮಾಡಿ ಕೊಡಿಸ್ತವೆ. ನರೇಂದ್ರ ಮೋದಿ ಒಂದು ಬೇರೆದಾಗಿರುವಂಥ ಸಂಸ್ಕೃತಿ ಅಂತಂದ್ರಲ್ಲ, ಅದು ನರೇಂದ್ರ ಮೋದಿ ಅವರ ವೈಶಿಷ್ಟ್ಯ ಅಂತ. ಒಂದು ಚೂರು ಅನವಶ್ಯಕ ಖರ್ಚು ಅವರಿಂದಿರಲ್ಲ. ಹಾಗಂತ ಹೋದರೆ ಸುಮ್ಮನೆ ಹೋಗಲ್ಲ. ಹೋಗೋಕ್ಕಿಂತ ಮುಂಚೆ ಸ್ಪಷ್ಟವಾದ ಅಧ್ಯಯನ ಮಾಡಿ ನರೇಂದ್ರ ಮೋದಿ ಹೋಗ್ತಾರೆ. ನಾನೊಂದು ಅಪರೂಪದ ಸಂಗತಿ ನಿಮ್ಗೆ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಸ್ಲೈಡ್. 75 ವರ್ಷಗಳಲ್ಲಿ ಇಸ್ರೇಲ್, ಪ್ಯಾಲೆಸ್ತೇನ್, ಪೋರ್ಚುಗಲ್, ಮುಂಗೋಲಿಯಾಗಳಿಗೆ ಭೇಟಿ ಕೊಟ್ಟ, ಇನ್ನೂ ಕೆಲವು ರಾಷ್ಟ್ರಗಳಿವೆ, ಭೇಟಿ ಕೊಟ್ಟ ಮೊದಲ ಪ್ರಧಾನಿ ನರೇಂದ್ರ ಮೋದಿ. ಈ 70 ಸ್ವಾತಂತ್ರ್ಯಾನಂತರ ಯಾರೂ ಭೇಟಿ ಕೊಟ್ಟಿರಲಿಲ್ಲ. ನನಗೆ ಇದನ್ನು ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಯಾಕೆ ಗೊತ್ತೇನು? ಬೇರೆ ಇಸ್ರೇಲ್ ನಮ್ಮ ಆಲ್ ವೆದರ್ ಫ್ರೆಂಡ್. ನಾವು ಪಾಕಿಸ್ತಾನದೊಂದಿಗೆ ಆದರೂ ಗಲಾಟೆ ಮಾಡ್ಕೊಳ್ಳಿ, ಅಮೇರಿಕಾದೊಂದಿಗೆ ಆದರೂ ಗಲಾಟೆ ಮಾಡ್ಕೊಳ್ಳಿ, ನಾವು ಚೈನಾದೊಂದಿಗೆ ಆದರೂ ಗಲಾಟೆ ಮಾಡ್ಕೊಳ್ಳಿ, ನಮ್ಮ ಸಪೋರ್ಟಿಗೆ ನಿಂತ್ಕೊಳ್ಳೋದು ಇಸ್ರೇಲ್. ನಾವು ಹೋಗಲೇ ಇಲ್ಲ ರೀ. ಮುಂಗೋಲಿಯಾ ಚೀನಾದ ಪಕ್ಕದಲ್ಲಿರುವಂಥದ್ದು. ಮುಂಗೋಲಿಯಾ ನಮಗೆ ಬೇಕು. ಯಾಕೆ ಬೇಕು ಅಂತಂದರೆ, ಚೀನಾ ತಂಟೆ ಮಾಡುತ್ತೆ ಅಂತಂದರೆ ನಾವು ಬಂದೂಕು ಇಡ್ಲಿಕ್ಕೆ ಒಂದು ಹೆಗಲು ಬೇಕಲ್ಲ, ಅದು ಮುಂಗೋಲಿಯಾಗಿ ಯೂಸ್ ಮಾಡ್ಕೊ. ಹೋಗಲೇ ಇಲ್ಲ ಯಾವತ್ತೂ ನಾವು. ಆದರೆ ನರೇಂದ್ರ ಮೋದಿ ಅಲ್ಲಿಗೆ ಹೋಗಿ ಬಂದರು. 1950ರಲ್ಲಿ ಐರ್ಲೆಂಡ್ಗೆ ನೆಹರು ಹೋಗಿದ್ರು, ಅದಾದ್ಮೇಲೆ ಯಾರೂ ಹೋಗಿರಲಿಲ್ಲ, ಮೋದಿನೇ ಹೋಗಿದ್ರು. 1973ರಲ್ಲಿ ಕೆನಡಾಕ್ಕೆ ಇಂದಿರಾ ಗಾಂಧಿ ಹೋಗಿದ್ರು, ಅದಾದ್ಮೇಲೆ ಯಾರೂ ಹೋಗಿರಲಿಲ್ಲ, ಮೋದಿನೇ ಹೋಗಿದ್ರು. 40 ವರ್ಷಗಳ ನಂತರ ಮೋದಿ ಗಲ್ಫಿಗೆ ಹೋದ್ರು. ನಾನೊಂದು ಸಣ್ಣ ಲೆಕ್ಕಾಚಾರ ನಿಮ್ಗೆ ಕೊಡ್ತೀನಿ. ಫಸ್ಟ್ ಟೈಮ್ ಹೋಗಿರೋದು ನೀವು ನೋಡಿದ್ದೀರಿ.
10 ವರ್ಷಗಳ ನಂತರ ಸ್ವೀಡನ್, ಸ್ಪೇನ್, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್, ಸೀಶೆಲ್ಸ್ಗೆ ಈ ದೇಶದ ಪ್ರಧಾನಿ ಆಫ್ಟರ್ 10 ಇಯರ್ಸ್. 17 ವರ್ಷಗಳ ನಂತರ ಪಕ್ಕದ ನೇಪಾಳಕ್ಕೆ ಭಾರತ ಹೋಗಿದೆ ಆಫ್ಟರ್ 17 ಇಯರ್ಸ್. 33 ವರ್ಷಗಳ ನಂತರ ಫಿಜಿಗೆ ಹೋಗಿದೆ, ಮೋಸ್ಟ್ ಇಂಪಾರ್ಟೆಂಟ್ ಕಂಟ್ರಿ, ಸಾಗರೋತ್ತರ ಭಾರತದ ರಕ್ಷಣೆಗೆ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕಂಟ್ರಿ. 33 ವರ್ಷ ಹಿಡಿದಿದೆ ನಮಗೆ. 44 ವರ್ಷಗಳ ನಂತರ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಭಾರತ ಹೋಗಿದೆ ಆಫ್ಟರ್ 44 ಇಯರ್ಸ್. ನಾವು ಪಾಕಿಸ್ತಾನವನ್ನು ಕಂಟ್ರೋಲ್ ಮಾಡಬೇಕು ಅಂತ ಮಾತನಾಡ್ತೀವಿ, ಬಟ್ ಮುಸ್ಲಿಂ ಕಂಟ್ರೀಸ್ಗಳೊಂದಿಗೆ ಸಂಬಂಧ ಹಿಂಗಿದ್ರೆ ಹೆಂಗೆ ಸಾಧ್ಯ? ಮೋದಿ ಇವೆಲ್ಲವನ್ನು ಬದಲಾಯಿಸಿದ್ರು. ಆದರೆ ಅಲ್ಲಿಗೆ ಹೋಗಿ ಸುಮ್ಮನೆ ಹೋಗಿ ಬರ್ತಿರ್ಲಿಲ್ಲ. ನಾನು ಆಗಲೇ ಹೇಳಿದಂತೆ ನರೇಟಿವ್ ಬಿಲ್ಡಿಂಗ್ ಮಾಡ್ತಿದ್ರು. ನೆಕ್ಸ್ಟ್ ಸ್ಲೈಡ್ ನೋಡಿ. ನರೇಂದ್ರ ಮೋದಿಯವರು ವೆಂಬ್ಲಿ ಸ್ಟೇಡಿಯಂ ಇಂಗ್ಲೆಂಡ್ನಲ್ಲಿ 60,000 ಜನ ಭಾರತೀಯರು. ಹೌಡಿ ಮೋದಿ ಅಮೆರಿಕಾದಲ್ಲಿ ನಡೆಯುತ್ತೆ, 50,000 ಜನ ಭಾರತೀಯರು. ಅಮೆರಿಕನ್ರಿಗೆ ಇಷ್ಟೆಲ್ಲ ನಂಬರ್ ನೋಡಿ ಗೊತ್ತೇ ಇಲ್ಲ ರೀ. ನರೇಂದ್ರ ಮೋದಿ ಭಾರತೀಯ ಡಯಾಸ್ಪೋರದ ಜನರನ್ನ ಸೇರಿಸ್ಕೊಳ್ತಿದ್ರು. ಸುಲ್ತಾನ್ ಕಬೂಸ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ನಾನು ಹೋಗಿದ್ದೀನಿ ಆ ಕಾಂಪ್ಲೆಕ್ಸ್ಗೆ, ಮಸ್ಕತ್ನಲ್ಲಿ, ಒಮನ್ನಲ್ಲಿದೆ. ಆ ಒಮನ್ನಲ್ಲಿ ಹೆಚ್ಚು ಕಡಿಮೆ 30,000 ಜನ. ಒಮನ್ನಿನ ಜನ ಅವಾಗ ಎಷ್ಟು ಹೆಮ್ಮೆಯಿಂದ ಹೇಳೋರು ಅಂತಂದ್ರೆ, ನರೇಂದ್ರ ಮೋದಿ ಅವರಿಗೋಸ್ಕರ ಅಲ್ಲಿನ ಸುಲ್ತಾನ ತಾನು ನಿಂತ್ಕೊಂಡು ಭಾಷಣ ಮಾಡುವಂತ ಪಲ್ಪಿಟ್ಟನ್ನು ಬಿಟ್ಕೊಟ್ಟಿದ್ದ. ಅದು ಬಹಳ ವಿಶೇಷ, ನಮಗೆ ಬಹಳ ಹೆಮ್ಮೆ ಅನ್ನಿಸ್ತು ಅವತ್ತು ಅಂತ. ಆ ಒಮನ್ ಸುಲ್ತಾನನಿಗೆ ಅಪಾರವಾದ ಗೌರವ. ಅವ್ರು ತುಂಬಾ ಹೆಮ್ಮೆ ಪಡ್ಕೊಳ್ತಾರೆ ಭಾರತೀಯರು ಹೇಳಬೇಕಾದ್ರೆ. ಮತ್ತು ನಾವು ಇಂಡಿಯನ್ಸ್ ಅಂದರೆ ಭಾಳ ಖುಷಿ ಆಗುತ್ತೆ ಈಗ ಅಂತ, ಹಂಗೆ ಹೇಳ್ಕೊಳ್ಳಿಕ್ಕೆ ಖುಷಿ ಆಗುತ್ತೆ ಅಂತ. ಅಂದರೆ ನರೇಂದ್ರ ಮೋದಿ 2 ಕೆಲಸ ಮಾಡಿದರು. ಒಂದು, ಅಲ್ಲಿನ ಆಡಳಿತಗಾರರಿಗೆ ಭಾರತ ಮತ್ತು ನಮ್ಮ ಸಂಬಂಧ, ನಿಮ್ಮ ಸಂಬಂಧ ಹೆಂಗಿದೆ ಅನ್ನೋದನ್ನು ತೋರಿಸಿಕೊಟ್ರು. ಮತ್ತು ಭಾರತೀಯರಿಗೆ ನೀವು ಒಟ್ಟಾಗಿರೋದ್ರಿಂದ ಜಗತ್ತಿನಲ್ಲಿ ಎಂಥ ಛಾಪನ್ನು ಮೂಡಿಸಬಹುದು ಅನ್ನುವಂಥ ಒಂದು ಅದ್ಭುತವಾದ ಸಂಗತಿಯನ್ನು ಕಟ್ಟಿಕೊಟ್ರು. ಅದು ನರೇಂದ್ರ ಮೋದಿಯವರ ವಿದೇಶ ಪ್ರವಾಸ ಮಾಡಿದ್ದು ಅಂತ. ಹಾಗಂತ ವಿದೇಶ ಪ್ರವಾಸ ಸುಮ್ಮನೆ ಅಲ್ಲ. ನರೇಂದ್ರ ಮೋದಿಯವರು ಗುಜರಾತಿ ಆಗಿದ್ದರಿಂದ ಅವ್ರಿಗೆ ಚೆನ್ನಾಗಿ ಗೊತ್ತು ಯಾರ ಜೊತೆಗೆ ಯಾವ ಲ್ಯಾಂಗ್ವೇಜಲ್ಲಿ ಮಾತನಾಡಬೇಕು ಅಂತ. ಎಲ್ಲ ರಾಷ್ಟ್ರಗಳೊಂದಿಗೂ ಬಿಸ್ನೆಸ್ಸೇ ಲ್ಯಾಂಗ್ವೇಜ್ ಅವರದ್ದು. ನರೇಂದ್ರ ಮೋದಿ ಯಾವ ರಾಷ್ಟ್ರಕ್ಕಾದರೂ ಹೋಗಲಿ. ಇತ್ತೀಚೆಗೆ ಅಮೆರಿಕ ಪ್ರವಾಸ, ಬಹಳ ಹಳೆದನ್ನು ಬಿಡಿ, ಇತ್ತೀಚೆಗೆ ಅಮೆರಿಕ ಪ್ರವಾಸ ನರೇಂದ್ರ ಮೋದಿ ಅವರದಾಯಿತು. ಈ ಅಮೆರಿಕ ಪ್ರವಾಸದ ವೇಳೆಗೆ ನರೇಂದ್ರ ಮೋದಿಯವರು ಎಷ್ಟು ಜನರನ್ನು ಭೇಟಿ ಮಾಡಿದ್ರು, ಅದರಲ್ಲಿ ಥಿಂಕ್ ಟ್ಯಾಂಕ್ಗಳು ಎಷ್ಟಿದ್ರು, ಬಿಸ್ನೆಸ್ ಮನ್ಗಳು ಎಷ್ಟಿದ್ರು ಅಂತ ನೀವು ಲೆಕ್ಕ ನೋಡಿದ್ರೆ ಗಾಬರಿ ಆಗ್ತೀರಿ. ನರೇಂದ್ರ ಮೋದಿ ಇರುವ ಸ್ವಲ್ಪ ಸಮಯದಲ್ಲೇ ಎಲ್ಲರನ್ನೂ ಭೇಟಿ ಮಾಡಿ ತಮಗೆ ಬೇಕಾಗಿರುವ ಕೆಲಸವನ್ನು ಮಾಡಿಸ್ಕೊಳ್ಬಲ್ಲರು. ನಾನೊಂದು ವಿಶೇಷವಾಗಿರೋ ಸಂಗತಿ ತೋರಿಸ್ತೀನಿ. ನೆಕ್ಸ್ಟ್, 2015ರಲ್ಲಿ ಮೊದಲನೇ ಬಾರಿಗೆ ಅಮೆರಿಕಕ್ಕೆ ಹೋದಾಗ ಅವರೆಲ್ಲರನ್ನೂ ಆಹ್ವಾನ ಮಾಡಿದ್ರು. ಎಷ್ಟು ಜನ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ JP ಮಾರ್ಗನ್ನ CEO ಬಂದರು, ಬ್ಲ್ಯಾಕ್ ಸ್ಟೋನ್ CEO ಬಂದರು, ಜನರಲ್ ಅಟ್ಲಾಂಟಿಕ್ ಬಂದರು, AIG ಇನ್ಶೂರೆನ್ಸ್ ಬಂದರು. ಭಾಳ ದೊಡ್ಡವರೇನಲ್ಲ, ಆದರೆ ಇವರೆಲ್ಲರೂ ಬಂದರು. ಆದರೆ ನರೇಂದ್ರ ಮೋದಿ ಜೊತೆ ಮಾತನಾಡಿ ಮುಗಿದ ನಂತರ ಅವರೆಲ್ಲರೂ ಎಂಥ ಸ್ಟೇಟ್ಮೆಂಟ್ ಕೊಟ್ಟರು ಅಂತಂದರೆ, ಒಬ್ಬ ವಿಷನರಿ ಲೀಡರ್ ಭಾರತಕ್ಕೆ ಸಿಕ್ಕಿದ್ದಾರೆ, ಬಿಸ್ನೆಸ್ ಮಾಡಲಿಕ್ಕೆ ಒಳ್ಳೆ ವಾತಾವರಣ ಇದೆ ಭಾರತದಲ್ಲಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟರು. ನೆಕ್ಸ್ಟ್ 2016ರಲ್ಲಿ ಹೋಗುವಾಗ ಇವರೆಲ್ಲರ ಜೊತೆಗೆ ನಿಧಾನವಾಗಿ ಗೂಗಲ್ ಬಂದು ಜಾಯ್ನ್ ಆಯಿತು. ನೀವು ಆ ಲೆವೆಲ್ ಏರೋದು ನೋಡಿ ಎಷ್ಟು ಚೆನ್ನಾಗಿದೆ. ಗೂಗಲ್ ಬಂದು ಜಾಯ್ನ್ ಆಯಿತು. ಗೂಗಲ್ ಸೆಟ್ ನಾನು ಇನ್ವೆಸ್ಟ್ ಮಾಡ್ತೀನಿ ಭಾರತದಲ್ಲಿ ಅಂತ. 2019ನಲ್ಲಿ ಲಾಕ್ಹೀಡ್ ಮಾರ್ಟಿನ್, ಕೋಕೋ ಕೋಲಾ, ಶೆಲ್ ಥರದ ಕಂಪನಿಗಳ CEOಗಳು ಬಂದರು. ಅವರು ನರೇಂದ್ರ ಮೋದಿ ಅವ್ರ ಜೊತೆಗೆ ಮಾತನಾಡಲಿಕ್ಕೆ ಲೈನ್ ನಿಂತ್ಕೊಂಡು ಮಾತನಾಡಿ ಹೋದರು. 2021ನಲ್ಲಿ ನಮ್ಮ ಖದರ್ ಬೇರೆ ಆಗಿತ್ತು. ಈಗ ಕ್ವಾಲ್ಕಾಮ್ ಥರದ ಚಿಪ್ ಮಾರ್ಕೆಟ್ನಲ್ಲಿ ಅಧ್ವರ್ಯವಾಗಿರುವಂಥವ್ರು ಬಂದರು. ಅಡೋಬ್ ಬಂತು, ಫಸ್ಟ್ ಸೋಲಾರ್ ಬಂತು, ಜನರಲ್ ಅಟಾಮಿಕ್ಸ್ ಥರದವ್ರು ಬಂದರು. ಇವರೆಲ್ಲರೂ ಭಾರತದ ಜೊತೆಗೆ ಮಾತುಕತೆಗೆ ಉತ್ಸುಕವಾದರು. ಅಂದರೆ ಹಂತ ಹಂತವಾಗಿ ನರೇಂದ್ರ ಮೋದಿ ತಮ್ಮ ಸ್ಟೇಚರ್ನು ಬೆಳೆಸ್ಕೊಂಡ್ರು. ದೇಶದ ಸ್ಟೇಚರ್ನ ಯಾವ ಎತ್ತರಕ್ಕೆ ಏರಿಸಿದ್ರು ಅಂತಂದರೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಜನ ಹುಚ್ಚಿಗೆ ಬೀಳುವಂತೆ ನರೇಂದ್ರ ಮೋದಿ ಅದನ್ನು ಡೆವಲಪ್ ಮಾಡಿದರು. ನೆಕ್ಸ್ಟು, ಇವರೆಲ್ಲರೂ ತುಂಬ ಟ್ರಾಲ್ ಮಾಡುವಂಥ ಒಂದು ಸಂಗತಿ ಇದೆ. ಅಕ್ಕಿ ಕೊಟ್ಟರೆ ಪೆಟ್ರೋಲ್ ಕೊಡ್ತಾರಾ ಅಂತ. ಇಸ್ ಹ್ಯಾಪನ್. 2012ರಲ್ಲಿ ಶುರುವಾಗಿತ್ತಿದು. ನರೇಂದ್ರ ಮೋದಿ ಕಾಲದಲ್ಲಿ ಇದು ಯಾಕೆ ಶುರುವಾಯಿತು ಅಂತಂದರೆ, ಇರಾನಿನ ಮೇಲೆ ಪ್ರೆಷರ್ ಹಾಕ್ತು ಅಮೆರಿಕ, ಇರಾನಿಗೆ ಸ್ಯಾಂಕ್ಷನ್ ಹಾಕ್ತು. ಸ್ಯಾಂಕ್ಷನ್ ಹಾಕಿದಾಗ ನಮಗೆ ಅವ್ರು ಕೊಡ್ತಾ ಇರುವಂಥ ಪೆಟ್ರೋಲಿಗೆ ನಾವೇನಾದರೂ ಕೊಡಬೇಕಿತ್ತು. ಸ್ಯಾಂಕ್ಷನ್ ಹಾಕಿರೋದ್ರಿಂದ ಈಗ ಡಾಲರ್ ವರ್ಕೌಟ್ ಆಗಲ್ಲ. ಹೀಗಾಗಿ ಏನು ಮಾಡಬೇಕು ಅಂದಾಗ ರೂಪಾಯಿಗಳಲ್ಲಿ ವ್ಯವಹಾರ ಅಂತ 2012ರಲ್ಲಿ ಮನಮೋಹನ್ ಸಿಂಗ್ನ ಕಾಲದಲ್ಲಿ ಯೋಚನೆ ಮಾಡಿದರು. ಆದರೆ ಇದನ್ನು ನರೇಂದ್ರ ಮೋದಿ ಆನಂತರ ಹೆಚ್ಚು ಮಟ್ಟಕ್ಕೆ ತೆಗೆದುಕೊಂಡು ಹೋದರು ಅಂತಂದಾಗ ಕಾಂಗ್ರೆಸ್ಸಿಗರು ಯಾವ ಮಟ್ಟಕ್ಕೆ ಟ್ರೋಲ್ ಮಾಡಿದರು ಅಂತಂದರೆ, ಅಕ್ಕಿ ಕೊಟ್ಟರೆ ಪೆಟ್ರೋಲ್ ಕೊಟ್ಬಿಡ್ತಾರಾ, ಅಕ್ಕಿ ಕೊಟ್ಟರೆ ಪೆಟ್ರೋಲ್ ಕೊಟ್ಬಿಡ್ತಾರಾ ಅಂತ. ಅವರಿಗೆ ಈ ಪ್ರೂಫ್ಗಳನ್ನು ಕೊಡಲಾಯಿತು. ಮೋದಿನೇ ಅಲ್ಲಪ್ಪ, ಇದನ್ನು ಕಾಂಗ್ರೆಸ್ ಅವರು ಪ್ರಯತ್ನ ಪಟ್ಟಿದ್ರು, ಆದರೆ ಮೋದಿ ಪೀಕಿಗೆ ತೆಗೆದುಕೊಂಡು ಹೋದರು ಅಂತ. ಆದರೆ ಕಾಂಗ್ರೆಸ್ಸಿಗರಿಗೆ ಅರ್ಥ ಆಗೋ ಸ್ಥಿತಿ ಇಲ್ಲ. ನಾನು ಯಾವಾಗಲೂ ಹೇಳಿದ್ದು, ಕಾಂಗ್ರೆಸ್ನಲ್ಲಿ ಇರೋರೆಲ್ಲ ಸೆಕೆಂಡ್ ಲೈನ್ ಥಿಂಕರ್ಸ್, 2ನೇ ಲೈನ್ನ ಬುದ್ಧಿವಂತ. ಆದರೆ ಅವರ ಮೊದಲನೇ ಲೈನ್ ಬುದ್ಧಿವಂತ ರಾಹುಲ್ ಗಾಂಧಿ ಅನ್ನೋದೇ ಪ್ರಾಬ್ಲಮ್.
BJPಲಿರೋರು ಎರಡನೇ ಲೈನಿನ ಬುದ್ಧಿವಂತರೇ, ಆದರೆ ಮೊದಲನೇ ಲೈನಿನ ಬುದ್ಧಿವಂತರು ನರೇಂದ್ರ ಮೋದಿ ಅನ್ನೋದು ಖುಷಿಯ ಸಂಗತಿ ಅಷ್ಟೇ. ಇದೆರಡೇ ಡಿಫ್ರೆನ್ಸು ಅವರಿಗೆ, ಮತ್ತೇನೂ ಇಲ್ಲ ಅಂತ. ನಾನು ಹಿಂಗೆ ಅಂದಾಗ ಕಾಂಗ್ರೆಸ್ಸಿಗರು ಹೇಳ್ತಾರೆ ನನಗೆ, ಲಾಕ್ ಮಾಡಿಬಿಟ್ಟಿಯಲ್ಲಪ್ಪ, ನಾವು ಇಲ್ಲ ಅಂತ ಹೇಳೋಂಗೂ ಇಲ್ಲ, ಹೌದು ಅಂತ ಹೇಳೋಂಗೂ ಇಲ್ಲ, ನಾವು ರಾಹುಲ್ ಗಾಂಧಿನ ಬುದ್ಧಿವಂತ ಅಂತ ಹೇಳಿ ಒಪ್ಕೊಳ್ಳದೇ ಇರೋಂಗೂ ಇಲ್ಲ, ನಾವು ಸೆಕೆಂಡ್ ಲೈನ್ ಥಿಂಕರ್ಸ್ ಅಂತ ಹೇಳೋಂಗೂ ಇಲ್ಲ ಅಂತ. ಅವರಿಗೆ ಸತ್ಯವನ್ನು ಜೀರ್ಣ ಮಾಡಿಕೊಳ್ಳುವ ಮನಸ್ಥಿತಿಯೇ ಇಲ್ಲ. ನರೇಂದ್ರ ಮೋದಿಯವರ ಸಾಧನೆಗಳನ್ನು ನೋಡಿ ಅರ್ಥೈಸಿಕೊಳ್ಳುವಂಥ ವ್ಯವಧಾನವೂ ಇಲ್ಲ, ಆ ಮನಸ್ಥಿತಿಯೂ ಇಲ್ಲದೆ ಇರೋದ್ರಿಂದ ಪ್ರಾಬ್ಲಮ್. ಆದರೆ ನರೇಂದ್ರ ಮೋದಿ ಇರಾನ್ ಅಂತ ರಾಷ್ಟ್ರಗಳೊಂದಿಗೆ ಒಪ್ಪಂದ ಮಾಡಿಕೊಂಡ್ರು. ನಿಮ್ಗೆ ಗೊತ್ತಿರಲಿ ನರೇಂದ್ರ ಮೋದಿಯ ಫಾರಿನ್ ಪಾಲಿಸಿ. ಇನ್ಫ್ಯಾಕ್ಟ್ ನನಗೂ ಅನ್ಸುತ್ತೆ ಟ್ರಂಪ್ ಸೋಲ್ದೆ ಟ್ರಂಪ್ ವಾಪಸ್ ಬಂದಿದ್ದರೆ ಭಾರತದ ಕಥೆ ಈಗಲೂ ಬೇರೆ ಇರ್ತಿತ್ತು ಅಂತ. ಸ್ವಲ್ಪ ಸಮಯ ಜಾಸ್ತಿ ಹಿಡಿತು ನಮಗೆ. ಟ್ರಂಪ್ ಮತ್ತು ನರೇಂದ್ರ ಮೋದಿಯವರ ರ್ಯಾಪೋ ಇತ್ತಲ್ಲ, ಹೆಂಗಿತ್ತು ಗೊತ್ತಾ? ಈ ಟ್ರಂಪ್ ಬಂದ ನಂತರ ಇರಾನ್ ಮೇಲೆ ಮತ್ತೊಮ್ಮೆ ಸ್ಯಾಂಕ್ಷನ್ ಹಾಕಲಾಯಿತು ಕಳೆದ ಕೆಲವು ವರ್ಷಗಳ ಹಿಂದೆ. ಇರಾನ್ ಮೇಲೆ ಸ್ಯಾಂಕ್ಷನ್ ಹಾಕಲಾಯಿತು, ಆದರೆ ನಮಗೆ ಆಯಿಲ್ ತುಂಬ ಅಗತ್ಯ ಇದ್ದಿದ್ದರಿಂದ ಇರಾನ್ನಿಂದ ಆಯಿಲ್ ಬರ್ತಾ ಇತ್ತು. ನಮಗೆ ಚಾಬಹಾರ್ ಪೋರ್ಟನ್ನು ಅಲ್ಲಿ ಕಟ್ಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ವಿ. ಇರಾನ್ ಜೊತೆಗೆ ತುಂಬ ಒಳ್ಳೆ ಸಂಬಂಧ ಇತ್ತು. ಟ್ರಂಪನ್ನು ಕೇಳ್ಕೊಂಡಾಗ ಟ್ರಂಪ್ ಹೇಳಿದರು, ಇನ್ಯಾರೂ ವ್ಯಾಪಾರ ವಹಿವಾಟು ಮಾಡುವಂತಿಲ್ಲ, ಇಂಡಿಯಾ ಆಯಿಲ್ ತಗೋಬೋದು ಅಂತ. ನಮಗೆ ಬಿಡುಗಡೆ ಇತ್ತು. ಅದಕ್ಕೆ ಬರೀ ರಷ್ಯಾದೊಂದಿಗೆ ಆಯಿಲ್ ಜೊತೆಗೆ ಬಿಡುಗಡೆ ಅಷ್ಟೇ ಅಲ್ಲ, ಇರಾನ್ನೊಂದಿಗೂ ಕೂಡ ಆ ದಿನಗಳಲ್ಲಿ ನಮಗೊಂದು ಅವಕಾಶ ಇತ್ತಲ್ಲ, ಅದು ನರೇಂದ್ರ ಮೋದಿಯವರ ಕಾಲದಲ್ಲಿ ಆಯಿತು. ನರೇಂದ್ರ ಮೋದಿಯವರು ವಿದೇಶಕ್ಕೆ ಹೋದರೆ, ನಾನು ಸ್ವಲ್ಪ ಸ್ಪೀಡಾಗಿ ಹೋಗ್ತೀನಿ. ನರೇಂದ್ರ ಮೋದಿಯವರು ವಿದೇಶಕ್ಕೆ ಹೋದರೆ ಆರ್ಡಿನರಿ ಆಗೆಲ್ಲ ಮಾತಾಡೋದು ಹಾಗೆ ಇರ್ತಿತ್ತು. ನರೇಂದ್ರ ಮೋದಿ ಒಂದು ಕಡೆ ಹೇಳ್ತಾರೆ, ಅಮೆರಿಕಾದಲ್ಲಿ ಮಾತನಾಡ್ತಾ ಹೇಳ್ತಾರೆ, ಒಂದು ಕಾಲದಲ್ಲಿ ಭಾರತವನ್ನು ಹಾವಾಡಿಗರ ದೇಶ ಅಂತ ಕರೀತಿದ್ರು, ನಾವು ಪುಂಗೆನೂದಿ ಹಾವನ್ನು ತಲೆ ಆಡಿಸುವಂತೆ ಮಾಡ್ತಿದ್ವಿ ಅಂತ ಆಡ್ಕೊಳ್ತಿದ್ರು. ಇವತ್ತಿಗೂ ಹಾಗೆ ಕೈಯಲ್ಲಿ ಮೌಸ್ ಹಿಡಿದು ಜಗತ್ತೇ ತಲೆ ಆಡಿಸುವಂತೆ ಮಾಡ್ತೀವಿ ಅಂತ ಅಮೆರಿಕಾದಲ್ಲಿ ನಿಂತಾಗ ನರೇಂದ್ರ ಮೋದಿ ಮಾತಾಡಿದ್ರು. ನಮಗೊಂದು ಅಪರೂಪದ ನೆಕ್ಸ್ಟ್ ಸ್ಲೈಡು. ನರೇಂದ್ರ ಮೋದಿ ಹೇಳ್ತಾರೆ ಹೌಡಿ ಮೋದಿಯಲ್ಲಿ ಮಾತನಾಡುವಾಗ, ದೇರ್ ಆರ್ 4 Ds. ಮೊದಲನೇದು ಡೆಮಾಕ್ರಸಿ, ಎರಡನೇದು ಡೆಮೋಗ್ರಫಿ, ಮೂರನೇದು ಡಿಮ್ಯಾಂಡು, ನಾಲ್ಕನೇದು ಡಿಸಿಸಿವ್ನೆಸ್. ಈ 4 ಭಾರತದಲ್ಲಿದೆ. ಈಗ ಬನ್ನಿ ಭಾರತಕ್ಕೆ ಅಂತ. ಮಾತೆಷ್ಟು ಚೆನ್ನಾಗಿದೆ ನೋಡಿ. ಡೆಮೋಗ್ರಫಿ, ನಮ್ಮ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಇದೆ. ನಾವು ಚೀನಾದ ಥರ ಸಾರ್ವಭೌಮತ್ವದ ರಾಷ್ಟ್ರ ಅಲ್ಲ, ಅಥವಾ ಸರ್ವಾಧಿಕಾರಿಯ ರಾಷ್ಟ್ರ ಅಲ್ಲ. ನಮ್ಮಲ್ಲಿ ಡೆಮಾಕ್ರಸಿ ಇದೆ. ಎರಡನೇ ಡೆಮೋಗ್ರಫಿ ಇದೆ, ಜನಸಂಖ್ಯೆ ಏನು ಕಡಿಮೆ ಇಲ್ಲ ನಮ್ಮದು, ನೀವು ಕೇಳಿದ ಕೆಲಸ ಮಾಡಿಕೊಡಬಲ್ಲೆ, ವಾಟ್ ಸಾಮರ್ಥ್ಯ ಇದೆ, ಬನ್ನಿ. ಮೂರನೇದು ಡಿಮ್ಯಾಂಡ್ ಇದೆ, ನನ್ನ ದೇಶದಲ್ಲಿ 128 ಕೋಟಿ ಜನ ಇದ್ದಾರೆ, ಅಲ್ಲೊಂದು ಡಿಮ್ಯಾಂಡ್ ಇದೆ, ಬನ್ನಿ. ನಾಲ್ಕನೇದು ಡಿಸಿಸಿವ್ನೆಸ್ ಇದೆ, ಹಳೆ ಕಾಲ ಹೋಯ್ತು, ಹೊಸ ಪ್ರಧಾನಿ ಇದ್ದೀನಿ, ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಇದೆ ಅಂತ ನರೇಂದ್ರ ಮೋದಿ ಅವ್ರ ಮಾತದು. ಅಂದರೆ ನೀವು ಜಗತ್ತಿನ ಮುಂದೆ ಮಾತನಾಡೋ, ನಮ್ಮನ್ನು ಪ್ರೆಸೆಂಟ್ ಮಾಡುವಂಥ ರೀತಿ ಇತ್ತಲ್ಲ, ಅದೊಂದು ಅದ್ಭುತವಾಗಿರುವಂಥ ಸಂಗತಿಯಾಗಿತ್ತು ನರೇಂದ್ರ ಮೋದಿ ಅವರ ವಿಚಾರದಲ್ಲಿ. ನರೇಂದ್ರ ಮೋದಿ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಿದ್ರು, ಭಾರತದ ಸಮಯ ಬಂದಿದೆ, ಯೋಗ ಕೂಡಿ ಬಂದಿದೆ ಈಗ ಭಾರತದ್ದು ಅಂತ. ಯೋಗ ಕೂಡಿ ಬಂದಿದೆ ಅಂತಂದರೆ ಜನರು ತಯಾರಾಗಿದ್ದಾರೆ, ಲೀಡರು ಪರ್ಫೆಕ್ಟ್ ಆಗಿದ್ದೀನಿ, ತಲೆ ಕೆಡಿಸ್ಕೊಳ್ಬೇಡಿ, ನೀವು ಬನ್ನಿ ಅಂತ ಹೇಳುವಂಥ ಸ್ಥಿತಿ ಇತ್ತು. ಫೈನ್. ನಾನೀಗ ಮೇಜರ್ಲಿ ಫಾರಿನ್ ಪಾಲಿಸಿ ಮತ್ತು ರಕ್ಷಣೆಯನ್ನು ಹೆಂಗೆ ಮರ್ಜ್ ಮಾಡಿದ್ರು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಸ್ಲೈಡ್ನಲ್ಲಿ ನರೇಂದ್ರ ಮೋದಿ 2014ರಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಾಗ ಅವರು ಕರೆದ ಲಿಸ್ಟ್ ನೋಡಿ, ಯಾರ್ಯಾರನ್ನ ಅದಕ್ಕೆ ಸ್ವೀಕಾರ ಮಾಡಿದ್ರು. ಸಾರ್ಕ್ ರಾಷ್ಟ್ರಗಳಿಗೆ ಆಹ್ವಾನ ಕೊಟ್ಟಿದ್ರು. ಸಾರ್ಕ್ ರಾಷ್ಟ್ರಗಳಲ್ಲಿ ಪಾಕಿಸ್ತಾನವೂ ಬರುತ್ತೆ. ಪಾಕಿಸ್ತಾನವನ್ನು ಆಹ್ವಾನಿಸಿದ್ರು, ಎಲ್ಲ ರಾಷ್ಟ್ರಗಳನ್ನು ಆಹ್ವಾನಿಸಿದ್ರು. ಒಂದೇ ತಿಂಗಳಲ್ಲಿ ಆಹ್ವಾನಿಸಿದ ಮರು ತಿಂಗಳಲ್ಲೇ ಏನು ಹೇಳಿದ್ರು ಗೊತ್ತಾ? ಸಾರ್ಕ್ ರಾಷ್ಟ್ರಗಳಿಗೆ ತಮ್ಮದೇ ಆದ ಸ್ಯಾಟಲೈಟ್ ಇಲ್ಲ, ಅದಕ್ಕೆ ಖರ್ಚಾಗೋ ಆ ಹೊಣೆ ನಾನು ಪ್ರಾಬಬ್ಲಿ 250 crores ಖರ್ಚಾಗುತ್ತೆ, ನಾನು ಕಳಿಸ್ಕೊಡ್ತೀನಿ ಸ್ಯಾಟಲೈಟನ್ನು. 12 ಟ್ರಾನ್ಸ್ಪಾಂಡರ್ಗಳಿರುತ್ತೆ, ಪ್ರತಿಯೊಂದು ರಾಷ್ಟ್ರಕ್ಕೂ 1 ಅಥವಾ 2 ಟ್ರಾನ್ಸ್ಪಾಂಡರ್ ಬರೋ ಥರ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಇನ್ನು ಮುಂದೆ ನಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರೋ ಥರದ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ, ಬಿಕಾಸ್ ದ ಲೀಡರ್ ಆಫ್ ದ ಸಾರ್ಕ್ ಈಸ್ ಇಂಡಿಯಾ ಅಂತ ಪ್ರೆಸೆಂಟ್ ಮಾಡಿದ ಸ್ಟೈಲು ನರೇಂದ್ರ ಮೋದಿ. ಪಾಕಿಸ್ತಾನ ಹೇಳ್ತು ನನಗೇನು ಬೇಕಾಗಿಲ್ಲ, ಬೇಡ ಅಂತು ಭಾರತ, ಬೇಡದಿದ್ರೆ ಹೋಗು ಅಂತ. ಆದರೆ ಪಾಕಿಸ್ತಾನಕ್ಕೆ ತೆಗೆದುಕೊಳ್ಳಲಾಗದ, ಸುಮ್ಮನಿರಲಾಗದಂಥ ಸ್ಥಿತಿ ನಿರ್ಮಾಣ ಮಾಡೋದಿದೆಯಲ್ಲ, ದಿಸ್ ಈಸ್ ವಾಟ್ ನರೇಂದ್ರ ಮೋದಿ ಹಸ್ ಡನ್. ನರೇಂದ್ರ ಮೋದಿ ಅಚಾನಕ್ಕಾಗಿ ಈ ನವಾಜ್ ಶರೀಫರ ಮಗಳ ಮದುವೆಗೆ ಏಕಾಏಕಿ ಹೋಗಿ ಬಂದರು, ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪಾಕಿಸ್ತಾನದೊಂದಿಗೆ ರಿಲೇಷನ್ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಿದ್ಧ ಇದ್ದೀನಿ ಅಂತ. ಮೂರನೇದು, ನರೇಂದ್ರ ಮೋದಿ ಪಾಕಿಸ್ತಾನವನ್ನು ಅವರ ತಾಯಿಗೆ, ನವಾಜ್ ಶರೀಫರ ತಾಯಿಗೆ ಏನೋ ಗಿಫ್ಟ್ ಕಳಿಸ್ಕೊಟ್ರು, ಚೆನ್ನಾಗಿತ್ತು. ಆದರೆ ಎಲ್ಲೂ ಕೂಡ ಪಾಕಿಸ್ತಾನವನ್ನು ಲೈಟಾಗಿ ತೆಗೆದುಕೊಳ್ಬಾರ್ದು ಎನ್ನುವಂಥ ಚಿಂತನೆ ಸ್ಪಷ್ಟವಾಗಿತ್ತು. ಕೋವಿಡ್ ಸಭೆ ನಡೀತು, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಗತಿ, ಎಲ್ಲೂ ಡಿಸ್ಕಷನ್ ಆಗಲಿಲ್ಲ ಇದು. ಕೋವಿಡ್ ಸಂದರ್ಭದಲ್ಲಿ ನರೇಂದ್ರ ಮೋದಿ ಏನು ಮಾಡಿದರು, ನಾವಂತೂ ಫೈಟ್ ಮಾಡ್ತಿದ್ದೀವಿ, ಶಕ್ತ ರಾಷ್ಟ್ರವಾಗಿ ಒದ್ದಾಡ್ತಿದ್ದೀವಿ, ನೀವೆಲ್ಲ ಬಡ ರಾಷ್ಟ್ರಗಳು, ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತೇಳಿ ಒಂದು ಮೀಟಿಂಗ್ ಕರೆದು. ಆ ಮೀಟಿಂಗಲ್ಲಿ ಏನು ಮಾಡಿದರು, ನಮ್ಮ ಕೋವಿನ್ ಆ್ಯಪನ್ನು ನೀವೆಲ್ಲರೂ ಬಳಸ್ಕೊಳ್ಳಿ, ನಮ್ಮ ಮೇಜರ್ ಇನ್ಸ್ಟಿಟ್ಯೂಷನ್ಗಳು ನಿಮ್ಮಲ್ಲೂ ಕೂಡ ರಿಸರ್ಚ್ ಮಾಡಲಿಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಮಾಡಿಕೊಡ್ತವೆ. ಮೂರನೇದು, ಒಂದಷ್ಟು ಕೋಟಿ ಫಂಡನ್ನು ಇದಕ್ಕೋಸ್ಕರ ಎತ್ತಿಡ್ತೀನಿ, ಯಾರು ಕಷ್ಟದಲ್ಲಿರ್ತಿರೋ ಅದನ್ನು ಬಳಸ್ಕೊಳ್ಬೋದು ಅಂತ ಹೇಳಿದರು. ಈ ಮೀಟಿಂಗಿಗೆ ಎಲ್ಲ ರಾಷ್ಟ್ರಗಳ ಪ್ರಧಾನಮಂತ್ರಿ ಮಟ್ಟದವರು, ಅಧ್ಯಕ್ಷರ ಮಟ್ಟದವರು ಬಂದು ಕೂತರು. ಪಾಕಿಸ್ತಾನಕ್ಕೆ ಟೆನ್ಷನ್, ಹೆಂಗೆ ಹೋಗೋದು,
ಅಧ್ಯಕ್ಷರು ಮೋದಿ ಹೇಳದಂತೆ ನಾನು ಕೇಳಲಿಕ್ಕೆ ಹೋಗಿ ಕೂತ್ಕೊಳ್ಳೋದು ಹೆಂಗೆ? ಪಾಕಿಸ್ತಾನ ಏನು ಮಾಡ್ತು ಗೊತ್ತಾ? ಕೆಲಸಕ್ಕೆ ಬಾರದ ಮಿರ್ಜಾ ಅನ್ನುವಂಥ ಅಧಿಕಾರಿನ ಕಳಿಸ್ತು. ಅವ್ನು ಯಾರು ಅಂತಾನೆ ಯಾರಿಗೂ ಗೊತ್ತಿರಲಿಲ್ಲ, ಸುಮ್ಮನೆ ಕಳಿಸ್ಕೊಡ್ತಾ ಅವಮಾನ ಮಾಡಬೇಕು ಅಂತ. ಮೀಟಿಂಗ್ ನಡೀತಿರುವಾಗ ಆತ ಏನು ಮಾಡ್ದ, ಕೋವಿಡ್ ಬಿಡಿ, ಕಾಶ್ಮೀರದ ಇಶ್ಯೂ ಮಾತಾಡಿ ಇಂದ. ಪಾಕಿಸ್ತಾನದ ಅವ್ರಿಗಲ್ಲ, ಇಂಡಿಯಾಕ್ಕಲ್ಲ, ಅಲ್ಲಿ ಕೂತಿದ್ದ ಎಲ್ರಿಗೂ ಅಸಹ್ಯ ಅನ್ನಿಸ್ತು. ಮೋದಿ ಏನೂ ಮಾತಾಡಲಿಲ್ಲ. ಏನೇನು ತಮ್ಮ ವಿಚಾರಗಳನ್ನು ಹೇಳಬೇಕೋ, ಜಗತ್ತಿಗೆ ಹೆಲ್ಪ್ ಮಾಡಬೇಕೋ ಅವೆಲ್ಲ ಮಾಡ್ತೀನಿ ಅಂತ ಸುಮ್ಮನಾದ್ರು. ಅದಾದ ಕೆಲವೇ ದಿನಗಳಲ್ಲಿ ಆ ಮಿರ್ಜಾ ಮಾಸ್ಕಲ್ಲಿ 2 ಕೋಟಿ ಮಾಸ್ಕನ್ನು ಕಳ್ಳತನ ಮಾಡಿ ಸಿಕ್ಕಿಬಿದ್ದ. ಪಾಕಿಸ್ತಾನದ ಲೆವೆಲ್ ಹೆಂಗಿತ್ತು ಅಂತಂದರೆ, ಅದು ಅಮೇರಿಕಾ, ರಷ್ಯಾ, ಜರ್ಮನಿ ಇವ್ರುಗಳ ಕಣ್ಣಲ್ಲಿ ಕೆಳಗೆ ಬೀಳೋದಿರಲಿ, ಅವರದ್ದೇ ಅಕ್ಕಪಕ್ಕದ ರಾಷ್ಟ್ರಗಳ ಕಣ್ಣಲ್ಲಿ ಹೆಂಗೆ ಕೆಳಗೆ ಬಿದ್ದೋಯ್ತು ಅಂತಂದರೆ ಅದನ್ನು ಕೇರ್ ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಪಾಕಿಸ್ತಾನವನ್ನು. ಪಾಕಿಸ್ತಾನ ಇದೇ ಹಂತದಲ್ಲಿ, ಇದು ನಾನು ಹೇಳ್ತಿರೋದು ಆ ನಂತರದ ಘಟನೆ, ಆದರೆ ಅದಕ್ಕಿಂತಲೂ ಮುಂಚೆ ನಮ್ಮ ಮೇಲೆ ಉರಿ ಅಟ್ಯಾಕ್ ಮಾಡ್ತು, ಪುಲ್ವಾಮಾ ಅಟ್ಯಾಕ್ ಮಾಡ್ತು. 2019 ನರೇಂದ್ರ ಮೋದಿ ವಾಪಸ್ ಗೆದ್ದು ಬಂದರು. ಈಗ ಪಾಕಿಸ್ತಾನವನ್ನು ಕರಿಬೇಕೋ ಬೇಡ, ಟೆನ್ಷನ್ ಇತ್ತು. ನರೇಂದ್ರ ಮೋದಿ ಏನು ಚಾಲು ಅಂದರೆ, ಅವ್ರು ಹೇಳಿದರು ಈ ಬಾರಿ ಸಾರ್ಕನ್ ಕರಿಯಲ್ಲ, ಬಿಮ್ಸ್ಟೆಕ್ಕನ್ನು ಕರಿತೀನಿ ಅಂತ ಕರೆದು. ಬಿಮ್ಸ್ಟೆಕ್ ಅನ್ನೋದೊಂದು ಸಾರ್ಕ್ ಥರದೇ ಒಂದು ಸಂಘಟನೆ. ಇದರಲ್ಲಿ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಮಾಲ್ಡೀವ್ಸ್ 3 ಕಂಟ್ರೀಸ್ ಇಲ್ಲ. ಇದು ಈ ಸಮುದ್ರದ ವಹಿವಾಟಿನಲ್ಲಿ ಯಾರ್ಯಾರು ನಮ್ಮ ಜೊತೆ ಇದ್ದಾರೋ ಅವ್ರನ್ನ ಸೇರಿಸಿದ್ದ ಸಂಘಟನೆ. ಅದರ ಪರಿಣಾಮ ನೆಕ್ಸ್ಟ್ ಸ್ಲೈಡ್ನಲ್ಲಿದೆ. ಅದು ಬಿಮ್ಸ್ಟೆಕ್ಕನ್ನು ಅವರು ರಾಷ್ಟ್ರಗಳಿಗೆ ಆಹ್ವಾನ ಮಾಡಿದರು. ಈ ಬಿಮ್ಸ್ಟೆಕ್ಕನ್ನು ಆಹ್ವಾನ ಮಾಡಿ ಪಾಕಿಸ್ತಾನನ ಹೊರಗಿಟ್ಟು ಎಚ್ಚರಿಕೆ ಕೊಟ್ಟರು, ಇನ್ಮುಂದೆ ನಿನಗೆ ನನ್ನ ಹೃದಯದಲ್ಲಿ ಸ್ಥಾನ ಇಲ್ಲ, ನಿನಗೆ ಯಾವ ದಾರಿ ತೋರಿಸ್ಬೇಕೋ ಅದನ್ನೇ ತೋರಿಸ್ತೀನಿ ಅಂತ ನರೇಂದ್ರ ಮೋದಿ ಪಕ್ಕಾ ಡಿಸಿಷನ್ ಕೊಟ್ಟರು ಅಂತ. ಪಾಕಿಸ್ತಾನ ಹ್ಯಾಂಡಲ್ ಮಾಡಿದ್ದು ಹೆಂಗೆ ಗೊತ್ತಾ? ಇವತ್ತು ಪಾಕಿಸ್ತಾನದ ಸ್ಥಿತಿ ಹೆಂಗೆ ಗೊತ್ತೇನು? ಪಾಕಿಸ್ತಾನ 2024ಗಿಂತಲೂ ಮುಂಚೆ 4 ಚೂರಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ, ಆ ಸ್ಥಿತಿಗೆ ಪಾಕಿಸ್ತಾನ ತಲುಪಿದೆ. ನೀವು ಸುಮ್ಮನೆ ಪ್ರತಿನಿತ್ಯ ಪತ್ರಿಕೆ ಓದೋರಿಗೆ ಗೊತ್ತಾಗುತ್ತೆ, ಬಲೂಚಿಸ್ತಾನದ ಫೈಟರ್ಸ್ಗಳು ಪಾಕಿಸ್ತಾನದ ಸೈನಿಕರನ್ನ ದಿನಕ್ಕೆ 1-2 ಕೊಲ್ತಿದ್ದಾರೆ. ಯಾವ ಕೆಲಸವನ್ನ ಪಾಕಿಸ್ತಾನ ನನ್ನ ದೇಶದಲ್ಲಿ ಬಾಡಿಗೆ ಹಂತಕರನ್ನ ಇಟ್ಕೊಂಡು ಮಾಡ್ತಿತ್ತೋ, ಇವತ್ತು ಅದೇ ದೇಶದ ರೆಬೆಲ್ಗಳು ಪಾಕಿಸ್ತಾನಕ್ಕೆ ತೊಂದರೆ ಕೊಡ್ತಿದ್ದಾರೆ. ಪಾಕಿಸ್ತಾನ ಇವತ್ತು ಭಾರತದ ಕಡೆ ಕಣ್ಣು ಹಾಕಿ ಕೂತ್ಕೊಳ್ಳೋದಿರಲಿ, ತನ್ನ ದೇಶವನ್ನು ತಾನು ಸಹಿಸ್ಕೊಂಡ್ರೆ ಸಾಕಾಗೋಗಿದೆ, ತನ್ನ ದೇಶವನ್ನು ಮ್ಯಾನೇಜ್ ಮಾಡಿದರೆ ಸಾಕಾಗುತ್ತೆ. ಹೆಂಗೆ ನರೇಂದ್ರ ಮೋದಿ ಇದನ್ನು ಮಾಡಿದರು ಅಂತಂದರೆ, ನರೇಂದ್ರ ಮೋದಿ ಭಯೋತ್ಪಾದಕ ರಾಷ್ಟ್ರ ಪಾಕಿಸ್ತಾನ ಅಂತ ಜಗತ್ತಿನ ಎದುರಿಗೆ ಸಾಬೀತು ಮಾಡಿದರು. ಸುಮ್ಮನೆ ನೆನಪಿಸ್ಕೊಳ್ಳಿ, ನಮ್ಮ ಅಂತಾರಾಷ್ಟ್ರೀಯ ನೀತಿ ಹೆಂಗಿತ್ತು ಅಂತಂದರೆ, ಸುಷ್ಮಾ ಸ್ವರಾಜ್ ಈ ದೇಶದ ವಿದೇಶಾಂಗ ಸಚಿವರಾಗಿದ್ದಾಗ ಜಗತ್ತಿನ ಯಾವುದೇ ವೇದಿಕೆ ಇದ್ದರೂ ಎಲ್ಲ ಭಾಷಣ ಮುಗಿದ ನಂತರ ಅವರೊಂದು ಮಾತೇನು ಹೇಳ್ತಿದ್ರು ಅಂತಂದರೆ, ನಮ್ಮ ಪಕ್ಕದಲ್ಲೇ ಒಂದು ಟೆರರಿಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದೆ, ಜಗತ್ತೆಲ್ಲ ಅದನ್ನು ಧಿಕ್ಕರಿಸದೆ ಹೋದರೆ ಜಗತ್ತಿಗೆ ಕಂಟಕವಾಗತ್ತೆ ಅಂತ. ನಂಗೆ ಚೆನ್ನಾಗಿ ನೆನಪಿದೆ, ಜಾನ್ ಕೆರಿ ಇಂಡಿಯಾಗೆ ಬಂದಿದ್ದು. ಜಾನ್ ಕೆರಿ ಅಮೇರಿಕಾದ ಡಿಫೆನ್ಸ್ ಸೆಕ್ರೆಟರಿ. ಅವರು ಭಾರತಕ್ಕೆ ಬಂದಿದ್ದಾಗ ಆ ಫೋಟೋನು ಭಾಳ ಚೆನ್ನಾಗಿದೆ. ಆಳೆತ್ತರದ ಮನುಷ್ಯ, ಇಷ್ಟೇ ಸುಷ್ಮಾ ಸ್ವರಾಜ್ ಅವರ ಎದುರಿಗೆ. ಪತ್ರಿಕಾಗೋಷ್ಠಿಯಲ್ಲಿ ಸುಷ್ಮಾ ಸ್ವರಾಜ್ ಏನಂದ್ರು ಗೊತ್ತಾ? ಕೆರಿಗಿಂತ ಮುಂಚೆ ಮಾತನಾಡ್ತಾ ಸುಷ್ಮಾ ಸ್ವರಾಜ್ ಹೇಳಿದರು, ಜಗತ್ತಿನಲ್ಲಿ ಇನ್ನೂ ಗುಡ್ ಟೆರರಿಸಮ್, ಬ್ಯಾಡ್ ಟೆರರಿಸಮ್ ಅಂತ ಡಿವೈಡ್ ಮಾಡ್ತಾ ಕೂತ್ಕೊಂಡಿರುವಂಥ ಜನ ನಾವಿರುವಾಗ ಜಗತ್ತಿನಿಂದ ಟೆರರಿಸಮನ್ನು ತೆಗಿಲಿಕ್ಕೆ ಆಗದೇ ಇಲ್ಲ. ಇವತ್ತು ನಾನು ಮತ್ತು ಕೆರಿ ಡಿಸೈಡ್ ಮಾಡಿದ್ದೀವಿ, ದೇರ್ ಆರ್ ನೋ ಗುಡ್ ಟೆರರಿಸಮ್ ಆ್ಯಂಡ್ ಬ್ಯಾಡ್ ಟೆರರಿಸಮ್, ದೆರ್ ಈಸ್ ಓನ್ಲಿ ಟೆರರಿಸಮ್, ಮತ್ತು ಪಾಕಿಸ್ತಾನ ಒಂದು ಟೆರರಿಸ್ಟ್ ಕಂಟ್ರಿ ಅಂತ ನಾವಿಲ್ಲಿ ಕೂತ್ಕೊಂಡು ಮಾತನಾಡಿದ್ದೀವಿ ಇವತ್ತು ಅಂದ್ಬಿಟ್ರು. ಇದರ ಪರಿಣಾಮ ಹೆಂಗಾಯಿತು ಅಂತಂದರೆ, ಜಗತ್ತಿನ ವೇದಿಕೆಗಳ ಮೇಲೆ ಪಾಕಿಸ್ತಾನ ಟೆರರಿಸ್ಟ್ ಕಂಟ್ರಿ ಅಂತ ಪದೇ ಪದೇ ಭಾರತ ಹೇಳಲಿಕ್ಕೆ ಶುರು ಮಾಡ್ತಲ್ಲ, ಪಾಕಿಸ್ತಾನದ ವಾಯ್ಸ್ ಡೌನ್ ಆಯಿತು, ಭಾರತದ ವಾಯ್ಸ್ ಜೋರಾಗ್ಲಿಕ್ಕೆ ಶುರುವಾಯಿತು. ಪಾಕಿಸ್ತಾನ ಈ ಟೆರರಿಸ್ಟ್ ಕಂಟ್ರಿಗೆ ಹಣ ಕೊಡಬಾರ್ದು ಅಂತ FATFನ ಗ್ರೇ ಲಿಸ್ಟಿಗೆ ಹಾಕ್ಸಿದ್ವಿ. FATF ಅಂತಂದರೆ ಜಗತ್ತಿನ ಯಾವುದಾದ್ರೂ ರಾಷ್ಟ್ರಗಳು ಅಲ್ಲಿಗೆ ಹಣ ಹೂಡೋಕ್ಕಿಂತ ಮುಂಚೆ ಇಲ್ಲಿ ಟೆರರಿಸ್ಟ್ ಆಕ್ಟಿವಿಟಿ ನಡೆಯುತ್ತಾ ಇಲ್ವಾ ಅಂತ ರೇಟಿಂಗ್ ಕೊಡುವಂಥ ಒಂದು ಸಂಸ್ಥೆ. ಆ ಸಂಸ್ಥೆ ಹೇಳ್ತು ಪಾಕಿಸ್ತಾನ ಗ್ರೇ ಲಿಸ್ಟ್ನಲ್ಲಿದೆ, ಅದಕ್ಕೆ ಯಾರು ಹಣ ಕೊಡಬಾರ್ದು ಅಂತ. ಪಾಕಿಸ್ತಾನ ಬಿಕಾರಿ ಆಯ್ತಲ್ಲ. ಪಾಕಿಸ್ತಾನಕ್ಕೆ ಹಣ ಹುಡದೇ ಇರುವಂಥದ್ದು ಯಾಕೆ ಅಂತಂದರೆ, ಅದು ನರೇಂದ್ರ ಮೋದಿಯವರ ಫಾರಿನ್ ಪಾಲಿಸಿಯ ನಿರಂತರ ಎಫರ್ಟ್ನಿಂದಾಗಿ. ಎಲ್ಲಿವರೆಗೂ ಹೋಯ್ತು ಗೊತ್ತೇನು? ಈ ದೇಶಕ್ಕೆ ನಂತರ ಬಂದಂಥ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಒಂದು ಇಂಟರ್ವ್ಯೂನಲ್ಲಿ ಸ್ಪಷ್ಟವಾಗಿ ಹೇಳಿದರು, ಪಾಕಿಸ್ತಾನ್ ಈಸ್ ಎಪಿಸೆಂಟರ್ ಆಫ್ ಟೆರರಿಸಮ್. ಸೇಮ್ ವರ್ಡ್ಸ್ ಹಿ ಯೂಸ್ಡ್. ಎಪಿಸೆಂಟರ್ ಅಂತಂದರೆ ಟೆರರಿಸಮ್ ನಡೆಯುವಂಥ ಕೇಂದ್ರ ಬಿಂದು ಪಾಕಿಸ್ತಾನ ಅಂತ ಹೇಳಿದ ನಂತರ ಜಗತ್ತಿನಲ್ಲಿ ಯಾರೂ ಕೂಡ ಪಾಕಿಸ್ತಾನದ ಪರವಾಗಿ ಮಾತನಾಡುವಂಥ ಧೈರ್ಯ ತೋರಿಸಲಿಲ್ಲ. ಇದರ ಪರಿಣಾಮವಾಗಿಯೇ
ನಾವು ಉರಿ ಅಟ್ಯಾಕ್ ಮಾಡಿ ಗೆದ್ದಾಗಲೂ, ನಾವು ಪುಲ್ವಾಮಾದಕ್ಕೆ ಪ್ರತೀಕಾರವಾಗಿ ಬಾಲಾಕೋಟ್ ಮಾಡಿದಾಗಲೂ ಕೂಡ ಜಗತ್ನಲ್ಲಿ ಯಾರು ಮಾತನಾಡುವಂಥ ಧೈರ್ಯ ತೋರಿಸಲಿಲ್ಲ. ಪರಿಣಾಮ ಪಾಕಿಸ್ತಾನದಲ್ಲಿದ್ದಂಥ ಒಬ್ಬ ಟೆರರಿಸ್ಟನ್ನು ಜಾಗತಿಕ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಅಂತ ಘೋಷಣೆ ಮಾಡಲಿಕ್ಕೆ ಚೈನಾನೂ ಕೂಡ ಬಾಯಿ ಮುಚ್ಕೊಂಡು ಒಪ್ಪಿಗೆ ಕೊಡಬೇಕಾದ ಸ್ಥಿತಿ ನಿರ್ಮಾಣ ಆಯ್ತಲ್ಲ. ಇದು ನರೇಂದ್ರ ಮೋದಿಯವರ ಫಾರಿನ್ ಪಾಲಿಸಿಯ ಪ್ರಭಾವ ಅಂತ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮಿತ್ರರೆ. ನೆಕ್ಸ್ಟ್ ಸ್ಲೈಡ್. ಅದರ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಗೆ ಹೇಳ್ತೀನಿ, ಅಲ್ಲಿಗೆ ಪಾಕಿಸ್ತಾನವನ್ನು ಮುಗಿಸ್ಬೋದು. ನೆಕ್ಸ್ಟ್ ಸ್ಲೈಡ್. ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅಂತಿದೆ. ದಿಸ್ ಇಸ್ ಕಾಲ್ಡ್ OIC, ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್. ಜಗತ್ತಿನ ಪ್ರಾಬಬಲಿ ನನಗನ್ಸುತ್ತೆ ಒಂದು 50-53 ರಾಷ್ಟ್ರಗಳು, 47ರಿಂದ 53 ಮುಸ್ಲಿಂ ಕಂಟ್ರೀಸ್ನ ಗ್ರೂಪ್ ಅದು. ಈ ಗ್ರೂಪು ಕೆಲವೊಂದು ಸಲ ಬೇರೆ ಬೇರೆ ರಾಷ್ಟ್ರಗಳನ್ನು ಗೆಸ್ಟ್ ಆಗಿ ಇನ್ವೈಟ್ ಮಾಡುತ್ತೆ ಅವ್ರ ಮೀಟಿಂಗಲ್ಲಿ. 1969ನಲ್ಲಿ ನಮ್ಮನ್ನು ಕರೀತದು, ನೀವು ಬನ್ನಿ ಗೆಸ್ಟ್ ಆಗಿ ಕೂತ್ಕೊಳ್ಳಿ, ವೀಕ್ಷಕರಾಗಿ ಕೂತ್ಕೊಳ್ಳಿ ಅಂತ. 1969ನಲ್ಲಿ ಕರೆದಾಗ ಪಾಕಿಸ್ತಾನ ಪ್ರತಿಭಟನೆ ಮಾಡಿತು, ಅವಮಾನ ಮಾಡ್ತು. ಅದ್ರ ಪರಿಣಾಮ OIC ನೀವು ಬರೋದು ಬೇಡ ಅಂತ ಕೊನೆ ಕ್ಷಣದಲ್ಲಿ ಹೇಳ್ತು, ಇನ್ವೈಟ್ ಮಾಡಿ ಕೊನೆ ಕ್ಷಣದಲ್ಲಿ ಬೇಡ ಅಂತ ಹೇಳ್ತು. 2003ನಲ್ಲಿ ಕತಾರಲ್ಲಾಯ್ತು, ವಾಜಪೇಯಿಯಾಗಿ ಪ್ರಧಾನಮಂತ್ರಿ ಮತ್ತೆ ಕರೀತು. ಕರೆದಾಗ ವಾಜಪೇಯಿ ಹೇಳಿದ್ರು, ನೋಡ್ರಪ್ಪ ಪಾಕಿಸ್ತಾನ ಗಲಾಟೆ ಮಾಡಲ್ಲ ಅಂದರೆ ಮಾತ್ರ ಕರೀರಪ್ಪ, ಇಲ್ಲದೆ ಹೋದರೆ ಕರಿಬೇಡಿ ಅಂತ. ಪಾಕಿಸ್ತಾನ ಆಗಲೂ ಪ್ರತಿಭಟನೆ ಮಾಡ್ತು. ಪರಿಣಾಮ ವಾಜಪೇಯಿ ಗೌರ್ಮೆಂಟ್ ಕಾಲದಲ್ಲೂ ಯಾರೂ OICಗೆ ಹೋಗ್ಲಿಕ್ಕಾಗಲಿಲ್ಲ. 2018ನಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆಗಿದ್ದಾಗ ಬಾಂಗ್ಲಾದೇಶಕ್ಕೂ ನಮಗೂ ರಿಲೇಷನ್ ಚೆನ್ನಾಗಿತ್ತಲ್ಲ, ಬಾಂಗ್ಲಾದೇಶ ಇನ್ವೈಟ್ ಮಾಡ್ತು. ಆಯಿತು ನಮ್ಮವರೆಲ್ಲ ಹೋಗಬೇಕು ಅಂತ ಕೂತಿದ್ದಾಗ ಆಗ ಪಾಕಿಸ್ತಾನ ಮತ್ತೆ ಪ್ರತಿಭಟನೆ ಮಾಡಿ OIC ನಮ್ಮನ್ನು ಬೇಡ ಅಂತ ಹೇಳುವಂಥ ಸ್ಥಿತಿಗೆ ತಂದು ನಿಲ್ಲಿಸ್ಬಿಡ್ತು. ಆದರೆ ಈ ಮನುಷ್ಯ ಹಠ ಬಿಡಲೇ ಇಲ್ಲ. 2019ನಲ್ಲಿ ಸೌದಿ ಅರೇಬಿಯಾದಲ್ಲಿ ಇದು ನಡೆಯುತ್ತೆ ಅಂತ ಗೊತ್ತಾಯ್ತಲ್ಲ, ಸೌದಿ ಅರೇಬಿಯಾದೊಂದಿಗೆ ಬಾಂಧವ್ಯವನ್ನು ಎಷ್ಟು ಬಲಗೊಳಿಸ್ಕೊಂಡ್ರು ಅಂತಂದರೆ, ನಮ್ಮ ಮತ್ತು ಸೌದಿ ಅರೇಬಿಯಾದ ವ್ಯಾಪಾರ ಒಪ್ಪಂದ ತೀವ್ರ ಮಟ್ಟದಲ್ಲಿ ಏರಿಕೆ ಆಗುವಂತೆ ನೋಡಿಕೊಂಡ್ರು. ಪರಿಣಾಮ ಸೌದಿಗೆ ನಾವು ಅನಿವಾರ್ಯ ಆಯಿತು. ಈ ಬಾರಿ OIC ಮೀಟಿಂಗಲ್ಲಿ ಆದಾಗ ಸೌದಿ ನಮ್ಮನ್ನು ಇನ್ವೈಟ್ ಮಾಡ್ತು. ಇನ್ವೈಟ್ ಮಾಡಿದಾಗ ಭಾರತ ಒಂದ್ಸಲ ಕೇಳಿ ಅಂತ ಹೇಳಿದಾಗ ಸೌದಿ ಹೇಳ್ತು, ಯಾವನ್ನೇನು ಕೇಳೋದು, ನಾನು ನೀನು ಫ್ರೆಂಡ್ಸು, ನಮ್ಮಲ್ಲಿ ನಡೀತಿದೆ, ನೀ ಬರಬೇಕಷ್ಟೇ ಅಂತ. ಅದರ ಪರಿಣಾಮ ಅಲ್ಲಿಗೆ ಹೋಗಿ ಭಾರತದ ಪರವಾಗಿ ಸುಷ್ಮಾ ಸ್ವರಾಜರು ಮಾತನಾಡುವಂತಾದಿದ್ದು ವಿಕ್ರಮ. ಅದು OIC ಕಂಟ್ರೀಸ್ನಲ್ಲಿ OIC ಕಂಟ್ರೀಸ್ಗಳ ಈ ಮೀಟನ್ನು ಪಾಕಿಸ್ತಾನ ಬಹಿಷ್ಕರಿಸಬೇಕಾದಂಥ ಸ್ಥಿತಿ ಬಂತು. ಆ್ಯಂಡ್ ನನ್ ಆಫ್ ದೆಮ್ ಕೇರ್ಡ್, ಹೋಗೋ ನೀನು ಹೋದ್ರೆ ಹೋಗಿ ಪರವಾಗಿಲ್ಲ ಅಂತ. ಇದು ಭಾರತದ ಸ್ಟೇಚರ್, ಇದು ಭಾರತ ನಿರ್ಮಾಣ ಆಗಿರುವಂಥ ರೀತಿ ಅಂತ. ದುರದೃಷ್ಟಕರ ಸಂಗತಿ ಅಂತಂದರೆ ಇದ್ರ ಬಗ್ಗೆ ಡಿಸ್ಕಷನ್ ಏನೂ ಆಗಲ್ಲ. ನೆಕ್ಸ್ಟ್ ಸ್ಲೈಡ್. ಪಾಕಿಸ್ತಾನ ಏನಾಗಿದೆ ಅಂತಂದರೆ ಪೂರಾ ಅರಾಜಕತೆ ಆಗಿದೆ, ಸಾಲ ದಕ್ತಾ ಇಲ್ಲ. ಕಳೆದ ಒಂದು ವರ್ಷದ ಹಿಂದೆ ಸೌದಿ ಅರೇಬಿಯಾ ತಾನು ಕೊಟ್ಟ $1 ಬಿಲಿಯನ್ ಸಾಲನ ವಾಪಸ್ ತೆಗೆದುಕೊಳ್ತು. ಪಾಕಿಸ್ತಾನ ಚೀನಾದಿಂದಲೋ ಎಲ್ಲಿಂದಲೋ ಸೇರಿಸ್ಕೊಂಡು ಕೊಟ್ಟು ಅದರ ಎದೆಗೆ ಹಾಕಿ ಸುಮ್ಮನಾಗೋದ್ರ ವೇಳೆಗೆ ಸೌದಿ ಅರೇಬಿಯಾ ಹೇಳ್ತು, ಇದ್ರ ಟರ್ಮ್ ಮುಗ್ದಿದೆ ಅಷ್ಟೇ, ಇನ್ನು $1 ಬಿಲಿಯನ್ ಇದೆ, ಅದನ್ನು ವಾಪಸ್ ಕೊಡಬೇಕು, ರೆಡಿ ಮಾಡ್ಕೋ ಅಂತ. ಅಂದರೆ ಸೌದಿ ಅರೇಬಿಯಾ ಕೂಡ ಸಪೋರ್ಟಿಗಿಲ್ಲ. ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಅದು ಅವರಿಗೆ ಒಳಗಡೆಯಿಂದನೇ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾ ಇದೆ. ಚೀನಾ ನಾಗರಿಕರ ಮೇಲೆ ಪಾಕಿಸ್ತಾನದಲ್ಲಿ ದಾಳಿ ಆದರ ಪರಿಣಾಮ 57% ಚೀನಿಯರು ವಾಪಸ್ ಹೋಗಿದ್ದಾರೆ. ಸಿಂಧ್, ಬಲೂಚ್ ಮತ್ತು POK ಪ್ರತ್ಯೇಕತೆಯ ಮಾತುಗಳನ್ನು ಆಡ್ತಾ ಇದೆ. ಕಾಶ್ಮೀರದಲ್ಲಿ 370 ಹೋಯ್ತು. ಪಾಕಿಸ್ತಾನ 1 ನಯಾ ಪೈಸೆಯಷ್ಟು ಗಲಾಟೆ ಮಾಡಿ ಅದನ್ನು ವಾಪಸ್ ತಂದುಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಭಾರತದ ತಾಕತ್ತು ಮತ್ತು ಭಾರತದ ಗಡಿ ಹಿಂದೆಂದಿಗಿಂತಲೂ ಸುಭದ್ರವಾಯಿತು. ಯಾವ ಹೆಸರನ್ನು ಹೇಳ್ಕೊಂಡು ಪಾಕಿಸ್ತಾನ ಜಗತ್ತಿನಿಂದ ದುಡ್ಡು ಮಿಂಟು ಮಾಡ್ತಿತ್ತೋ ಅದೇ ಸತ್ತೋಗಿದ್ದರಿಂದಾಗಿ ಇವತ್ತು ಪಾಕಿಸ್ತಾನ ಹೆಂಗಾಗಿದೆ ಅಂತಂದರೆ ಬೇಡಿಕೊಂಡು ತಿನ್ನುವಂಥ ಸ್ಥಿತಿಗೆ ಬಂದಿದೆ. ಐ ಲಿಟ್ರಲಿ ಮೀನ್ ಇಟ್. ನೆನ್ನೆ ಒಂದು ವಿಡಿಯೋ ವೈರಲ್ ಆಗಿದೆ, ನಂಗೆ ಗೊತ್ತಿಲ್ಲ ಎಷ್ಟು ಜನ ನೋಡ್ತಿದ್ದೀರೋ. ಪಾಕಿಸ್ತಾನದ ಒಬ್ಬ ಫ್ಲೈಟ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಕೇಳ್ತಾನೆ, ದಯವಿಟ್ಟು ನನಗೆ ದುಡ್ಡು ಕೊಡಿ, ನಾನು ಮದ್ರಸಾ ಶುರು ಮಾಡಬೇಕು ಪಾಕಿಸ್ತಾನದಲ್ಲಿ ಅಂತ ಫ್ಲೈಟಲ್ಲಿ ಬೇಡ್ತಿದ್ದಾನೆ. ಅಂದರೆ ಪಾಕಿಸ್ತಾನಿಯರು ಎಲ್ಲೂ ಬೇಕಿದ್ರೂ ಬೇಡುವಂಥ ಹಂತಕ್ಕೆ ಯಾರು ತಂದರು ಅಂತಂದರೆ ಮೋದಿ ಫಾರಿನ್ ಪಾಲಿಸಿ ಮೂಲಕ. ನೆಕ್ಸ್ಟು ಚೀನಾಕ್ಕೂ ಇದೇ ಕೆಲಸ. ನಾನು ಸ್ವಲ್ಪ ಕ್ವಿಕ್ಕಾಗಿ ಹೇಳ್ತೀನಿ. ಚೀನಾ ಭಾರತಕ್ಕೆ ಹಾಕಿದ್ದನ್ನು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಕರೀತಾರೆ. ಸ್ಟ್ರಿಂಗ್ ಆಫ್ ಪರ್ಲ್ಸ್ ಹೇಗೆ ಅಂತಂದರೆ, ಪಾಕಿಸ್ತಾನದಲ್ಲಿ ತನ್ನ ನೆಲೆ ಇಟ್ಕೊಂಡಿತ್ತು, ಶ್ರೀಲಂಕಾದಲ್ಲಿ ಅದು ಸೀಶೆಲ್ಸ್ನಲ್ಲಿ, ಅಲ್ಲಿಂದ ಶ್ರೀಲಂಕಾದಲ್ಲಿ, ಅಲ್ಲಿಂದ ಮಯನ್ಮಾರ್ನಲ್ಲಿ, ಅಲ್ಲಿಂದ ಅದು ಅಂಡಮಾನ್ ನಿಕೋಬಾರ್ನ ಪಕ್ಕದಲ್ಲಿ, ಈ ಸುತ್ತಲೂ ಭಾರತಕ್ಕೆ ಒಂದು ಹಾರವನ್ನು ಹಾಕಿ ಉರುಳನ್ನು ಎಳಿತಾ ಇರುವಂಥ ಪ್ರಯತ್ನ ಮಾಡಿತ್ತು. ನರೇಂದ್ರ ಮೋದಿ ಬಂದರು, ಅವ್ರು ಏನು ಮಾಡಿದರು ಅಂತಂದರೆ ಅದೇ ಸೀಶೆಲ್ಸ್ನಲ್ಲಿ ತಾವೊಂದು ವ್ಯವಸ್ಥೆ ಮಾಡಿಕೊಂಡ್ರು. ಒಮನ್ನಲ್ಲಿ ದುಕ್ ಪೋರ್ಟನ್ನು ರೆಡಿ ಮಾಡಿಕೊಂಡ್ರು. ಚಾಬಹಾರ್ ಇರಾನ್ ಪೋರ್ಟನ್ನು ಗಟ್ಟಿ ಮಾಡಿದರು. ಮುಂಗೋಲಿಯಾಕ್ಕೆ ಹೋಗಿ ಹೋದ ಮೊದಲನೇ ಸಲಕ್ಕೆ $1 ಮಿಲಿಯನ್ ಅಲ್ಲಿನ ಮೈನಿಂಗ್ ಸೆಕ್ಷನ್ಗೆ ಇನ್ವೆಸ್ಟ್ ಮಾಡಿದರು.
ಜಪಾನ್ ಜೊತೆಗೆ ಒಳ್ಳೆ ಸಂಬಂಧವನ್ನ ಗಟ್ಟಿ ಮಾಡಿಕೊಂಡ್ರು. ವಿಯೆಟ್ನಾಂಗೆ ಇವತ್ತು ನಮ್ಮ ಜೊತೆ ಸಂಬಂಧ ಚೆನ್ನಾಗಿರುವಂತೆ ನೋಡ್ಕೊಂಡಿದ್ದೀವಿ. ಸಿಂಗಾಪುರದಲ್ಲಿ ಚಂಗಿನಲ್ಲಿ ನೇವಲ್ ಬೇಸ್ ಅನ್ನ ಮಾಡಿಕೊಂಡು ಯಾವ ಉರುಳನ್ನು ನಮ್ಗೆ ಹಾಕಿದ್ರು, ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅನ್ನ ನೆಕ್ಲೆಸ್ ಆಫ್ ಡೈಮಂಡ್ ಮಾಡಿ ಅದನ್ನು ವಾಪಸ್ ಚೀನಾಕ್ಕೆ ಹಾಕುವ ಮಟ್ಟಿಗೆ ಇವತ್ತು ಭಾರತ ಸಿದ್ಧವಾಗಿದೆಯಲ್ಲ. ಹೀಗಾಗಿ ಚೀನಾದ ಆಕ್ಟಿವಿಟಿ ಸುಲಭ ಅಂತ ತಿಳ್ಕೊಳ್ಬೇಡಿ. ಚೀನಾ ನಮ್ಮ ಎದುರುಗಡೆ ತನ್ನ ಸೇನೆಯನ್ನು ನಿಲ್ಲಿಸಿಕೊಂಡು ಒಳಗೆ ನುಗ್ಲಿಕ್ಕಾಗದೆ ಇವತ್ತಿಗೂ ತಡ್ಕೊಂಡು ಕೂತಿದೆ. ಯಾಕೆ? ಇದೇ ಕಾರಣ. ಇತ್ತೀಚೆಗೆ ಅಂದ್ರೆ ಕಳೆದ 3-4 ದಿನಗಳ ಹಿಂದೆ ಬ್ರಹ್ಮ ಚೆಲಾನಿ ಅಂತ ಒಬ್ಬ ಅದ್ಭುತವಾಗಿರುವಂಥ ಥಿಂಕರ್ ಇದ್ದಾರೆ. ಇನ್ಫ್ಯಾಕ್ಟ್ ಮೋದಿ ವಿರೋಧಿಯವರು, ಅಥವಾ ಪಾಲಿಸಿಯ ವಿಚಾರದಲ್ಲಿ ತುಂಬ ಖಡಕ್ ಆಗಿರುವಂಥ ವಿಚಾರ ಹೇಳು. ನರೇಂದ್ರ ಮೋದಿಯವರ ಅನೇಕ ನಿಲುವುಗಳನ್ನು ಸದಾ ಟೀಕಿಸುವಂಥ ಮಂದಿ. ಹೀಗಾಗಿ ನಾನು ಫಾಲೋ ಮಾಡ್ತೀನಿ. ನಂಗೆ ಭಾಳ ಇಷ್ಟ ಆಗ್ತಾರೆ. ಯಾಕೆಂದರೆ ಏನು ಹೇಳ್ತಾರೆ ನೋಡಬೇಕು ಅಂತ. ಮೊನ್ನೆ ಒಂದು ಆರ್ಟಿಕಲ್ ಬರೆದಿದ್ದಾರೆ ಅವರು. ಆರ್ಟಿಕಲ್ ಏನು ಬರೆದಿದ್ದಾರೆ ಗೊತ್ತಾ? ನರೇಂದ್ರ ಮೋದಿ ಚೆಕ್ಮೇಟ್ ಮಾಡಿದ್ದಾರೆ ಚೀನಾಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂಥ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ. ತಾನು ಎದುರುಗಡೆ ಮೌಂಟೇನ್ ವಾರ್ಫೇರ್ನಲ್ಲಿ ಅನುಭವ ಇಲ್ಲದ ತನ್ನ ಸೈನಿಕರನ್ನ ಚೀನಾ ತಂದು ಆ ಗುಡ್ಡಗಾಡು ಪ್ರದೇಶಗಳಲ್ಲಿ ನಿಲ್ಸ್ಕೊಂಡು ಬಿಟ್ಟಿದ್ದಾರೆ. ದಿನ ಬೆಳಗಾದ್ರೆ ಕ್ಯಾಶುಯಾಲಿಟೀಸ್ ಚೀನಾ ನೋಡ್ತಾ ಇದೆ. ಆದರೆ ಭಾರತೀಯರು ಸೈನಿಕರನ್ನ ಮುಂದೆ ನಿಲ್ಲಿಸಿ ಕಡಕ್ಕಾಗಲ್ಲಿ ನಿಂತಿರೋದ್ರಿಂದ ಒಂದು ಹೆಜ್ಜೆ ಒಳಗೆ ಬರೋಕ್ಕಾಗ್ತಾ ಇಲ್ಲ ಚೀನಾದವರಿಗೆ. ಹೀಗಾಗಿ ಚೀನಾಕ್ಕೆ ಈಗಿರೋದು ಒಂದೇ ಒಂದು ಮಾರ್ಗ. G20ಯ ಫೈನಲ್ ಮೀಟಿಂಗ್ ನವೆಂಬರಲ್ಲಿ ಏನಾಗುತ್ತೆ, ಆಗ ಚೀನಾದವರು ಇಲ್ಲಿ ಬರಬೇಕು, ನರೇಂದ್ರ ಮೋದಿ ಅವ್ರ ಜೊತೆ ಕೈ ಕುಲುಕಬೇಕು, ಎಲ್ಲರೂ ಚೆನ್ನಾಗಿರೋಣ ಅಂತ. ನಿಮ್ಮ ಸೇನೆ ನೀವು ವಾಪಸ್ ತಗೊಳ್ಳಿ, ನಮ್ಮ ಸೇನೆ ನಾವು ವಾಪಸ್ ತಗೋತೀವಿ ಅಂತ ಹೇಳಬೇಕು. ಅದೊಂದು ಮಾರ್ಗ. ಅದು ಬಿಟ್ಟರೆ ಭಾರತದ ಮೇಲೆ ಯುದ್ಧ ಮಾಡಬೇಕು. ಮತ್ತು ಈ ಬಾರಿ ಯುದ್ಧ ಮಾಡಿದ್ರೆ ಚೀನಾಕ್ಕೆ ದೊಡ್ಡ ಮುಖಭಂಗ ಆಗುತ್ತೆ ಅಂತ ಶಿ ಜಿನ್ಪಿಂಗಿಗೂ ಗೊತ್ತಿರೋದ್ರಿಂದ ಅನಿವಾರ್ಯತೆ ಆಗಿದೆ ಅಂತ. ಯು ನೋ ಹೂ ಸೆಡ್ ದಿಸ್? ನಮೋ ಬ್ರಿಗೇಡ್ನ ಲೀಡರ್ ಎಲ್ಲ ಹೇಳಿದ್ದು, ಬ್ರಹ್ಮ ಚೆಲಾನಿ ಹೇಳಿರೋದು. ಬ್ರಹ್ಮ ಚೆಲಾನಿ ಈಸ್ ನೋನ್ ಗ್ರೇಟ್ ಥಿಂಕರ್. ಆತ ಯಾವಾಗಲೂ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟೇ ಇರ್ತಾರೆ ಮೋಸ್ಟ್ ಆಫ್ ದಿ ಟೈಮ್. ನಾನು ನೋಡಿದಂತೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗಲೂ ಪಾಲಿಸಿಗಳನ್ನು ತುಂಬ ಟೀಕಿಸ್ತಿದ್ರು ಅವರು. ಆದರೆ ಅವ್ರು ಬರೆದಿರೋ ಈ ಆರ್ಟಿಕಲ್ ಓದುವಾಗ ನಂಗೆ ತುಂಬ ಅನ್ನಿಸ್ತಿತ್ತು. ಆಗ ನನಗೆ ಅನ್ನಿಸ್ತು 26 ಹೊಸ ರಫೇಲ್ಗಳನ್ನು ಬುಕ್ ಮಾಡ್ಕೊಂಡು ಬಂದಿರೋದು ಸುಮ್ಮನೆ ಅಲ್ಲ ಅಂತ. ಕೂತಿರೋ ಜಾಗದಿಂದಲೇ ಚೀನಾಕ್ಕೆ ಎದುರಿಸಬಲ್ಲಂಥ ಈ ಸಾಮರ್ಥ್ಯ ಇದೆಯಲ್ಲ, ಅದನ್ನು ನರೇಂದ್ರ ಮೋದಿ ಹೆಂಗೆ ತಂದ್ಕೊಂಡಿದ್ದಾರೆ ಅಂದರೆ ಪ್ರತಿಯೊಂದು ರಾಷ್ಟ್ರ ಜೊತೆಗೆ ಗಟ್ಟಿ ಸಂಬಂಧವನ್ನು ಬೆಳೆಸ್ಕೊಂಡು ಅಂತ. ಬಟ್ ನನ್ಗನ್ಸೋದು, ನಾಟ್ ಶ್ಯೂರ್, ಹಂಗೂ ಇರ್ಬೋದು, ಚೀನಾ ಯಾಕೆ ಈ ಭಾಗದಲ್ಲಿ ತನ್ನ ಜನರನ್ನು ತಂದು ನಿಲ್ಲಿಸಿದೆ ಅಂತಂದರೆ ಭಾರತ POKನ ಒಳಗೆ ತೊಗೊಂಡ್ಬಿಡುತ್ತೆ ಅಂತ ಭಯಕ್ಕೆ. ಚೀನಾಕ್ಕೆ POK ಯಾಕೆ ಇಂಪಾರ್ಟೆಂಟ್ ಗೊತ್ತಾ ಪಾಕಿಸ್ತಾನಕ್ಕಿಂತ? ಈ POK ಮೂಲಕ ಚೀನಾದ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಹಾದು ಹೋಗುತ್ತೆ. ಒನ್ ಬೆಲ್ಟ್ ಒನ್ ರೋಡ್ POK ಏನಾದರೂ ನಮ್ಮ ಹತ್ರ ಬಂದುಬಿಟ್ರೆ ಅಥವಾ ಸೆಪ್ರೇಟ್ ಕಂಟ್ರಿ ಆದರೂ ಕೂಡ ಚೀನಾದ ಅಲ್ಲಿರೋದಿಲ್ಲ ಅಂತ ಚೀನಾಗೆ ಗೊತ್ತಿದೆ. ಮತ್ತು OBOR ಏನಾದರೂ ನಿಂತೋಯ್ತು ಅಂತಂದರೆ ಚೀನಾದ ಬಿಲಿಯನ್ ಗಟ್ಟಲೆ ಡಾಲರ್ ಇನ್ವೆಸ್ಟ್ಮೆಂಟ್ ಹಾಳಾಗೋಗುತ್ತೆ. ನರೇಂದ್ರ ಮೋದಿ ಈಗ ದೊಡ್ಡ ಮಟ್ಟದಲ್ಲಿ ಕೈ ಹಾಕಿರೋದು ಅಲ್ಲಿಗೆ. ಇದು ಭಾರತಕ್ಕೊಂದು ಶಕ್ತಿ ಆಗುತ್ತೆ ಅಂತ. ಹೀಗಾಗಿ ಇವತ್ತು ಹೆಂಗಾಗಿದೆ ಅಂತಂದರೆ ಜಗತ್ತಿನಲ್ಲಿ ಚೀನಾನ ಎದುರಿಸಬಹುದಾಗಿರುವಂಥ ಸಾಮರ್ಥ್ಯ ಯಾರಿಗಾದರೂ ಇದೆ ಅಂತಂದರೆ ಅದು ಭಾರತಕ್ಕೆ ಮಾತ್ರ ಮತ್ತು ನರೇಂದ್ರ ಮೋದಿಗೆ ಮಾತ್ರ ಅಂತ ಗೊತ್ತಿದೆ. ಈ ಜಾಗಕ್ಕೆ ಮತ್ತೊಬ್ಬರು ಬಂದರೆ ಇದು ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ಐಲ್ ಟೇಕ್ ಯು. ನರೇಂದ್ರ ಮೋದಿ ಅವ್ರದ್ದು ಒಂದು ಮ್ಯಾಜಿಕ್ ಹೇಳ್ತೀನಿ, ಎಷ್ಟು ಚೆನ್ನಾಗಿದೆ. ನರೇಂದ್ರ ಮೋದಿ ಒಂದು ನಾರ್ಡಿಕ್ ಮೀಟ್ ಅಂತ ಮಾಡ್ತಾರೆ. ಇವತ್ತು ಹೋಗ್ಬಿಟ್ಟು ವಾಪಸ್ ಸುಮ್ಮನೆ ಗೂಗಲ್ ಸರ್ಚ್ ಮಾಡಿ. ಒಂದು ವಿಶೇಷವಾಗಿರುವಂಥ ಪ್ರಯತ್ನ ಅದು. ಇಫ್ ಐ ಆಮ್ ನಾಟ್ ರಾಂಗ್, ಇದು ಒಬಾಮಾ ಇದ್ದಾಗ ನಾರ್ಡಿಕ್ ಕಂಟ್ರೀಸ್ ಅಂತಂದರೆ ಸ್ವೀಡನ್, ನಾರ್ವೆ, ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್. ಈ 5 ಕಂಟ್ರೀಸ್ ಸೇರಿದ್ರೆ ನಾರ್ಡಿಕ್ ಕಂಟ್ರೀಸ್ ಅಂತ ಕರೀತಾರೆ. ನರೇಂದ್ರ ಮೋದಿ ಅವ್ರ ಪ್ರವಾಸ ಸ್ವೀಡನ್ನಿಗಿತ್ತು. ಆದರೆ ಅವ್ರು ಯೋಚನೆ ಮಾಡಿದ್ರು ನಾರ್ಡಿಕ್ ಮೀಟ್ ಮಾಡಿ ಎಲ್ಲರೂ ಅಲ್ಲೇ ಕರೆಸ್ಕೊಳ್ಳೋ